ಸುಮನಸವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯಿ ಮುನಿಗಣವಂದಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿಣಿ ವೇದನುತೆ. ಅಸ್ತ್ರಾ ಗ್ರೂಪ್ ದಸರಾ ಸಂಭ್ರಮ ಪವರ್ಡ್ ಬೈ ಲ್ಯಾಂಡ್ ಟ್ರೇಡ್ಸ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್. ಇದು ದಿವ್ಯ ದೇಗುಲ ಕಾರ್ಯಕ್ರಮ. ಹಳೆಕೋಟೆ ಶ್ರೀ ಮಾರಿಯಮ್ಮ ದೇವಸ್ಥಾನದ ನವರಾತ್ರಿ ವೈಭವಕ್ಕೆ ಸ್ವಾಗತ ವೀಕ್ಷಕರೇ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್. ವೀಕ್ಷಕರಿಗೆ ನಮಸ್ಕಾರ. ನಿಮ್ಮ ಮೆಚ್ಚಿನ V4 ನ್ಯೂಸ್ TV 20 ವರ್ಷಗಳನ್ನು ಪೂರೈಸುತ್ತಿರುವಂಥ ಸಂದರ್ಭದಲ್ಲಿ ವಿಶೇಷವಾದಂಥ ಕಾರ್ಯಕ್ರಮಗಳ ಸರಣಿ ಬರ್ತಾ ಇದೆ. ಅದರಲ್ಲಿ ಬಹಳ ಮುಖ್ಯವಾಗಿರುವಂಥ ಒಂದು ಕಾರ್ಯಕ್ರಮ ಅದು ದಿವ್ಯ ದೇಗುಲ ವಿದ್ ಭಾಸ್ಕರ್ ರೈ ಕುಕ್ಕುವಳ್ಳಿ. ಕರಾವಳಿ ಕರ್ನಾಟಕದ ಬೇರೆ ಬೇರೆ ಪವಿತ್ರ ಕ್ಷೇತ್ರಗಳನ್ನು ಸಂದರ್ಶಿಸಿ ಅಲ್ಲಿಯ ಮಾಹಿತಿಗಳನ್ನು ಮತ್ತು ಅಲ್ಲಿ ನಡೆಯುತ್ತಿರುವಂಥ ವಿದ್ಯಮಾನಗಳ ಬಗ್ಗೆ ಸಂಪೂರ್ಣವಾದಂಥ ಪರಿಚಯವನ್ನು ಕೊಡುವಂಥ ಕಾರ್ಯಕ್ರಮ ಇದು. ನನ್ನ ಜೊತೆ ನೀವು ಬರಬೇಕು. ಪಾವನ ಪರಿಸರದಲ್ಲಿ ಭಕ್ತಿ ಶ್ರದ್ಧೆ ಮತ್ತು ಭಾವನೆಗಳಿಗೆ ಬಲವಾದಂತಹ ಫಲ ಕೊಡುವಂತಹ ಸಾನ್ನಿಧ್ಯದ ದರ್ಶನವನ್ನು ಮಾಡೋಣ. ಬನ್ನಿ V4 ನ್ಯೂಸ್ನಲ್ಲಿ ಇನ್ನು ಮುಂದೆ ನಿಮಗಾಗಿ ದಿವ್ಯ ದೇಗುಲ ವಿದ್ ಭಾಸ್ಕರ್ ರೈ ಕುಕ್ಕುವಳ್ಳಿ. ನನ್ನೊಂದಿಗೆ ನೀವು ಇರ್ತೀರಂತ ನಂಬಿದ್ದೇನೆ. ನಮಸ್ಕಾರ. ಕೋಳಾರದ ಕ್ಷೇತ್ರುಡಾನಿ ಮಾರಿಯಮ್ಮನ ರೂಪೊಡು ಬಲತವು ವೀಕ್ಷಕರಿಗೆ ನಮಸ್ಕಾರ. ನಮ್ಮೆಲ್ಲ ಪ್ರಿಯ ವೀಕ್ಷಕರಿಗೆ ಶರನ್ನವರಾತ್ರಿಯ ಶುಭಾಶಯಗಳು. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಆ ತಾಯಿ ಶಕ್ತಿರೂಪಿಣಿಯಾಗಿ ಜಗತ್ತನ್ನು ಪರಿಪಾಲಿಸ್ತಾ ಇರತಕ್ಕಂಥದ್ದನ್ನು ನಾವೆಲ್ಲ ನಂಬಿರುವಂಥದ್ದು. ಎಲ್ಲೆಡೆ ಶಕ್ತಿಯ ಆರಾಧನೆ ನಡೆಯುವಂಥ ಒಂದು ಪರ್ವಕಾಲ ಯಾವುದು ಅಂತ ಕೇಳಿದರೆ ಅದು ನವರಾತ್ರಿ ಉತ್ಸವ. ಮಹಾನವಮಿ ಅಂತ ಹೇಳ್ತೇವೆ, ಶರನ್ನವರಾತ್ರಿ ಅಂತ ಹೇಳ್ತೇವೆ. ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಇದೊಂದು ದಸರಾ ಹಬ್ಬ. ದಶಹರ 10 ಹಗಲು 9 ರಾತ್ರಿಗಳ ಒಂದು ವಿಶೇಷವಾದಂತಹ ಹಬ್ಬ ಶರನ್ನವರಾತ್ರಿ. ಬಹಳ ಪ್ರಮುಖವಾಗಿ 3 ಶಕ್ತಿಗಳಾಗಿ ಆ ದೇವಿಯನ್ನು ನಾವು ನಂಬುತ್ತಾ ಇದ್ದೇವೆ. ಮಹಾಗೌರಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿ. ಮಹಾಗೌರಿಯಾಗಿ ಆ ಮಹಾತಾಯಿ ವಿಷ್ಣುಮಾಯೆಯಾಗಿ ಮಧುಕೈಠವರನ್ನು ವಧೆ ಮಾಡುವಂಥದ್ದು. ಮಹಾಲಕ್ಷ್ಮಿಯಾಗಿ ಅಷ್ಟಭುಜೆಯಾಗಿ ಮಹಿಷಾಸುರನನ್ನು ಮರ್ದಿಸುವಂಥದ್ದು. ಆಮೇಲೆ ಮಹಾಸರಸ್ವತಿಯಾಗಿ ಶುಂಭಾಸುರ, ನಿಶುಂಭ, ರಕ್ತಬೀಜ, ಚಂಡಮುಂಡ ಮೊದಲಾದ ಧನುಜರನ್ನು ನಾಶ ಮಾಡಿ ಲೋಕಕ್ಕೆ ಶಾಂತಿಯನ್ನು ಕೊಡುವಂಥದ್ದು. ದುರ್ಗಾ ದುರ್ಗತಿ ವಿನಾಶಿನಿ ಅಂತ ಒಂದು ಮಾತುಂಟು. ದುರಿತಗಳನ್ನು ನಾಶ ಮಾಡುವಂತಹ ಮಹಾತಾಯಿಯಾಗಿ ಶಕ್ತಿ ಸ್ವರೂಪಿಣಿಯಾಗಿ ಆ ಜಗದಂಬೆ ಇಡೀ ಲೋಕವನ್ನು ಪರಿಪಾಲಿಸ್ತಾ ಇದ್ದಾಳೆ ಅಂತ ನಾವು ನಂಬಿದ್ದೇವೆ. ದೇವಿ ಸಪ್ತಶತಿ ಅಂದರೆ 700 ಶ್ಲೋಕಗಳುಳ್ಳಂತಹ ದೇವಿ ಭಾಗವತದಲ್ಲಿ ಆ ದೇವಿಯ ಮಹಾನ್ ಲೀಲೆಗಳನ್ನು ಕೊಂಡಾಡಿದ್ದಾರೆ. ಅದರಲ್ಲಿ ಕೂಡ ನವದುರ್ಗಾರಾಧನೆ ನಡೆಯುತ್ತಾ ಇರುವಂಥ ಸನ್ನಿವೇಶ ಇದು. ಪ್ರತಿ ದಿವಸ ಕೂಡ ಒಂದೊಂದು ಶಕ್ತಿ ರೂಪಿಣಿಯಾಗಿ ಆ ತಾಯಿಯನ್ನು ನಾವು ಆರಾಧನೆ ಮಾಡಿಕೊಂಡು ಬರ್ತೇವೆ. ಈ ನವದುರ್ಗೆಯರ ಆರಾಧನೆ ಕೂಡ ಬೇರೆ ಬೇರೆ ಕಡೆ ನಮ್ಮ ರಾಷ್ಟ್ರಾದ್ಯಂತ ನಡೆಯುತ್ತದೆ. ಅದರಲ್ಲಿ ಕೂಡ ಮಂಗಳೂರಿನಲ್ಲಿ ವಿಶೇಷವಾಗಿ ಮಂಗಳೂರು ದಸರಾ ಎನ್ನುವಂಥ ಒಂದು ಹಬ್ಬದ ಆಚರಣೆ ಬಹಳ ಹಿಂದಿನಿಂದಲೂ ನಡೆಯುತ್ತಾ ಬಂದು ಇದೀಗ ಅಲ್ಲಿ ನವದುರ್ಗ ಪ್ರತಿಷ್ಠೆಯನ್ನು ಮಾಡಿ ಪೂಜೆ ಮಾಡುವಂಥದ್ದು ಆಗ್ತಾಯಿದೆ ಕುದ್ರೋಳಿಯ ಶ್ರೀ ಗೋಕರ್ಣನಾಥನ ಸನ್ನಿಧಿಯಲ್ಲಿ. ಅದರ ಜೊತೆಗೆ ಮಹಾಲಕ್ಷ್ಮಿ ದೇವಸ್ಥಾನ ಉಚ್ಚಿಲದಲ್ಲಿ ಕೂಡ ನವದುರ್ಗೆಯರ ಒಂದು ಸ್ಥಾಪನೆ ಆಗ್ತಾಯಿದೆ. ಪುತ್ತೂರಿನಲ್ಲಿ ನವದುರ್ಗ ಆರಾಧನೆ ಇದೆ. ಹೀಗೆ ಬೇರೆ ಬೇರೆ ಕಡೆ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಬೇರೆ ಬೇರೆ ಶಕ್ತಿ ಸ್ಥಳಗಳಲ್ಲಿ ದೇವಿ ದೇವಸ್ಥಾನಗಳಲ್ಲಿ ಈ ನವರಾತ್ರಿ ಉತ್ಸವ ಹೇಗೆ ವಿಶೇಷವಾಗಿ ನಡೆಯುತ್ತದೆ ಎನ್ನುವುದನ್ನು ನಾವು ನೋಡ್ತಾ ಬರಬೇಕು. ಅದಕ್ಕೆ ಬೇಕಾಗಿ ವಿಶೇಷವಾದಂಥ ದಸರಾ ಸಂಭ್ರಮ ಕಾರ್ಯಕ್ರಮವನ್ನು V4 ನ್ಯೂಸ್ ನಿಮಗೆ ಅರ್ಪಿಸ್ತಾ ಇರುವಂಥದ್ದು. ಈಗ ನಾನಿರುವಂಥ ಪ್ರದೇಶ ಯಾವುದು ಅಂತ ಕೇಳಿದರೆ ಹಳೆಯ ಕೋಟೆ ಬೋಳಾರದಲ್ಲಿರುವಂತಹ ಶ್ರೀ ಮಾರಿಯಮ್ಮ ಮಹಿಷಮರ್ದಿನಿ ದೇವಸ್ಥಾನ. ಮಾರಿಯಮ್ಮ ದೇವಿ
ಆಕೆ ಕಳೆದ ಒಂದೂವರೆ ಸಾವಿರ ವರ್ಷಗಳಿಂದ ಇಲ್ಲಿ ಆರಾಧನೆ ಮಾಡಿಕೊಂಡು ಬರ್ತಾ ಇರತಕ್ಕಂಥ ಒಂದು ಶಕ್ತಿ. ಮಹಿಷಮರ್ದಿನಿ ಸ್ವರೂಪಿಯಾಗಿ ಅವಳಿಲ್ಲಿದ್ದಾಳೆ. ಅಂದರೆ ಮಹಿಷಾಸುರನ ಮರ್ದನದ ಮೂಲಕವಾಗಿ ಲೋಕಕ್ಕೆ ಶಾಂತಿಯನ್ನು ಒದಗಿಸಿದಂತಹ ಮಹಾತಾಯಿ ಮಾರಿಯಮ್ಮ ಆಗಿ ನಮಗೆ ಬರುವಂಥ ಎಲ್ಲ ದುರ್ಗತಿಗಳನ್ನು ವಿನಾಶ ಮಾಡುತ್ತಾಳೆ ಎನ್ನುವುದು ಇದರ ತಾತ್ಪರ್ಯ. ಈ ಹಳೆ ಕೋಟೆ ಎನ್ನುವಂಥದ್ದು ಇಲ್ಲಿ ಸಮುದ್ರದ ಬದಿಯಲ್ಲಿ ಇರತಕ್ಕಂಥ ಒಂದು ಪ್ರದೇಶ. ಬೋಳಾರದಲ್ಲಿ ಕಳೆದ 1,500 ವರ್ಷಗಳ ಹಿಂದೆ ಇಕ್ಕೇರಿ ಸಂಸ್ಥಾನದವರ ಒಂದು ಅಧಿಪತ್ಯಕ್ಕೆ ಒಳಪಟ್ಟಂತಹ ಈ ಪ್ರದೇಶದಲ್ಲಿ ಮಹಾ ಮಾರಿಯಮ್ಮ ಬಂದು ನೆಲೆಸಿದ್ದಾಳೆ ಅಂತ ನಂಬಿದ್ದಾರೆ. ಅನಂತರ ಅನೇಕ ತಲೆಮಾರುಗಳಲ್ಲಿ ರಾಜರುಗಳ ಆಡಳಿತದಲ್ಲಿಯೂ ಕೂಡ ಈ ದೇವಿಯ ಆರಾಧನೆ ನಡೆಯುತ್ತಾ ಇತ್ತು. ಮಂಗಳೂರಿನಲ್ಲಿ ಇರುವಂಥ ಹಳೆ ಕೋಟೆ, ನಮ್ಮ ಹನುಮಂತ ದೇವಸ್ಥಾನ ಇರ್ಬೋದು, ಇಲ್ಲಿ ಮಂಗಳಾದೇವಿ ದೇವಸ್ಥಾನ ಇರ್ಬೋದು, ಮತ್ತು ಈ ಮಾರಿಯಮ್ಮ ದೇವಸ್ಥಾನ, ಉರ್ವಬೋಳೂರಿನ ಮಾರಿಯಮ್ಮ ದೇವಸ್ಥಾನ, ಇದೆಲ್ಲ ಒಂದಕ್ಕೊಂದು ಅನ್ಯೋನ್ಯವಾಗಿ ಸಂಪರ್ಕ ಇರತಕ್ಕಂತಹ ಪ್ರದೇಶಗಳು. ಹಾಗಾಗಿ ಈ ವಿಶೇಷವಾದಂತಹ 2025ನೇ ದಸರಾ ಉತ್ಸವದಲ್ಲಿ ಈ ಎಲ್ಲ ಕ್ಷೇತ್ರಗಳಲ್ಲಿ ನಡೆಯುವಂಥ ಧಾರ್ಮಿಕ ಉತ್ಸವಗಳು, 9 ದಿವಸಗಳ ಪೂಜೆ ಪುನಸ್ಕಾರಗಳು, ಅವಭೃತ ಸ್ನಾನ, ರಥೋತ್ಸವ ಇತ್ಯಾದಿಗಳನ್ನು ನೋಡುವಂಥ ಒಂದು ಅವಕಾಶ ವಿ4 ಮೀಡಿಯಾದ ಅಥವಾ ವಿ4 ನ್ಯೂಸಿನ ಈ ಎಲ್ಲ ವೀಕ್ಷಕರಿಗೆ ನಮ್ಮ ಚಾನಲ್ ನೀಡ್ತಾ ಇದೆ. ಹಾಗಾಗಿ ಬನ್ನಿ, ಇವತ್ತು ಮೊದಲಿಗೆ ಈ ಮಾರಿಯಮ್ಮ ದೇವಸ್ಥಾನದಲ್ಲಿ ನಡೆಯುವಂತಹ ವಿಶೇಷವಾದ ಶ್ರೀ ಶರನ್ನವರಾತ್ರಿ ಉತ್ಸವದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಬನ್ನಿ. ಹಳೆ ಕೋಟೆ ಶ್ರೀ ಮಾರಿಯಮ್ಮ ಮಹಿಷಮರ್ದಿನಿ ಕ್ಷೇತ್ರ ಬಹಳ ಪುರಾತನವಾದಂತಹ ಒಂದು ದೇಗುಲ. ಇಕ್ಕೇರಿ ಅರಸರ ಕಾಲದಲ್ಲಿ ಇಲ್ಲಿ ಕೋಟೆ ಕೊತ್ತಲೆಗಳೆಲ್ಲ ಇದ್ದಂತಹ ಒಂದು ಜಾಗ ಇದು. ಕರಾವಳಿಯ ಬಹುಮುಖ್ಯವಾದಂಥ ಒಂದು ಭಾಗದಲ್ಲಿ ಆ ಕಡೆ ಕೋಟೆಯ ಆಂಜನೇಯ ಸ್ವಾಮಿಯ ದೇವಸ್ಥಾನ ಇದೆ, ಆ ಭಾಗದಲ್ಲಿ ಮಂಗಳಾದೇವಿ ದೇವಸ್ಥಾನ ಇದೆ. ಅದರ ಮಧ್ಯದಲ್ಲಿರುವಂತಹ ಈ ಬೋಳಾರ ಕ್ಷೇತ್ರದಲ್ಲಿ ಈ ಹಳೆ ಕೋಟೆ ಮಾರಿಯಮ್ಮ ದೇವಿ ಇಲ್ಲಿ ನೆಲೆಸಿದ್ದಾಳೆ. ಸುಮಾರು ವಿಶಾಲವಾಗಿರತಕ್ಕಂಥ ಒಂದು ಪ್ರದೇಶ, ಸಮತಟ್ಟಾದಂಥ ಪ್ರದೇಶ. ದೇವಸ್ಥಾನ ಬಹಳ ಪುರಾತನವಾದ ಶೈಲಿಯಲ್ಲಿರುವಂತಹ ದೇವಸ್ಥಾನ. ಇದರ ಒಳ ಪ್ರವೇಶ ಮಾಡುವಾಗ ಒಂದು ದೈವಿಕವಾದ ಆನಂದಾನುಭೂತಿ ನಮಗೆ ಖಂಡಿತ ಆಗುತ್ತದೆ. ಇಲ್ಲಿ ಮಾತಂಗಿ ಕಟ್ಟೆ ಇದೆ ಮತ್ತು ಮಹಿಷಮರ್ದಿನಿಯ ಒಂದು ಸನ್ನಿಧಾನ ಇದೆ, ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಪರಿವಾರ ದೇವತೆಗಳ ಬೇರೆ ಬೇರೆ ಕ್ಷೇತ್ರಗಳು ಕೂಡ ಇಲ್ಲಿ ಇದ್ದಾವೆ. ಇದರ ಜೊತೆಗೇ ಇಲ್ಲಿ ನಡೆಯುವಂತಹ ನವರಾತ್ರಿ ಉತ್ಸವ, ಇದೆಲ್ಲ ಬಹಳ ವಿಶೇಷವಾದಂತಹ ಒಂದು ಕಾರ್ಯಕ್ರಮಗಳು. ಹಾಗಾಗಿ ಇದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಮಗೆ ತಿಳ್ಕೊಳ್ಬೇಕು. ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಬೇಕಾಗಿ ದೇವಸ್ಥಾನದ ಒಳಭಾಗಕ್ಕೆ ನಾವು ಬಂದಿದ್ದೇವೆ. ಈಗ ಮಾತೆ ಮಾರಿಯಮ್ಮ ಮಹಿಷಮರ್ದಿನಿ ತಾಯಿಯ ಗರ್ಭಗುಡಿಯ ಮುಂಭಾಗದಲ್ಲಿ ನಾವಿದ್ದೇವೆ. ಇಲ್ಲಿಯ ಪ್ರಧಾನ ಅರ್ಚಕರಾದಂಥ ನಾರಾಯಣ ಭಟ್ರು ನಮ್ಮ ಜೊತೆ ಇದ್ದಾರೆ. ಈ ಕ್ಷೇತ್ರದ ಪೂಜೆ ಪುನಸ್ಕಾರಗಳ ಬಗ್ಗೆ ಮತ್ತು ವಿಶೇಷವಾಗಿ ನವರಾತ್ರಿ ಉತ್ಸವದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಾವು ಅವರಿಂದ ತಿಳ್ಕೊಳ್ಳೋಣ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಇದು ಭಾಳ ಪುರಾತನವಾದಂತಹ ಒಂದು ದೇವಸ್ಥಾನ. ಕಳೆದ ಎರಡೂವರೆ ದಶಕಗಳಿಂದ ನೀವು ಇಲ್ಲಿ ದೇವಿಯ ಸೇವೆಯನ್ನು ಮಾಡ್ತಾ ಇದ್ದೀರಿ. ಹಾಗಾಗಿ ಇಲ್ಲಿ ದೈನಂದಿನವಾಗಿ ನಡೆಯುವಂತಹ ಒಂದು ಕಾರ್ಯಕ್ರಮ, ಪೂಜೆ ಉತ್ಸವಾದಿಗಳು, ಆಮೇಲೆ ನಾವು ಬರುವ ನವರಾತ್ರಿ ಉತ್ಸವಕ್ಕೆ ಮತ್ತೆ ಬರುವ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ದೈನಂದಿನ ಅಂತ ತ್ರಿಕಾಲ ಪೂಜೆ, ಬೆಳಗ್ಗೆ 6 ಗಂಟೆಗೆ ಸರಿಯಾಗಿ ಬೆಳಗ್ಗೆ ಪೂಜೆ, ಮಧ್ಯಾಹ್ನ 12ವರೆಗೆ ಮತ್ತು ಸಂಜೆ 8 ಗಂಟೆಗೆ. ಶುಕ್ರವಾರ ಮಂಗಳವಾರ ರಾತ್ರಿ 8ವರೆಗೆ ಪೂಜೆ ಮಾಡುವಂಥದ್ದು. ವಿಶೇಷವಾದಂಥ ರೀತಿಯಲ್ಲಿ ದೇವರಿಗೆ ನೈವೇದ್ಯಾದಿಗಳನ್ನು ಪ್ರತಿನಿತ್ಯ ಮಾಡುವಂಥದ್ದು. ಈಗ ಹಿರಿಯರ ಕಾಲದಿಂದಲೂ ಕೂಡ ಬೇರೆ ಬೇರೆಯವರು ಇಲ್ಲಿ ಅರ್ಚನೆಯನ್ನು, ದೇವರ ಸೇವೆಯನ್ನು ಮಾಡ್ತಾ ಬಂದಿದ್ದೀರಿ. ಈಗ ನೀವು ಕಳೆದ ಹಲವು ವರ್ಷಗಳಿಂದ ಇದ್ದೀರಿ. ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗ ಏನು ಹೇಳ್ಬೋದು ನಿಮಗೆ? ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ದೇವತಾ ಆರಾಧನೆ ಮಾಡೋದ್ರಿಂದ ಸಮಸ್ತ ಭಕ್ತರನ್ನು ತಾಯಿ ಒಳ್ಳೆಯದಂಥ ರೀತಿಯಲ್ಲಿ ಅನುಗ್ರಹಿಸಿದ್ದಾಳೆ. ಅದೇ ಪ್ರಕಾರವಾಗಿ ನೀವು ಕೇಳಿದ ಹಿನ್ನೆಲೆ ಕ್ಷೇತ್ರದ ಹಿಂದಿನಿಂದ ಬಂದಂಥದ್ದು. ಆ ಮೊದಲಂದ್ರೆ ಪೂರ್ವದಲ್ಲಂತ ಪೂಜೆ ಅಂತ ಹೇಳುವಂಥ ಬ್ರಹ್ಮಕಲಶಾದಿ ಮೊದಲು ತ್ರಿಕಾಲ ಪೂಜೆ ಇಲ್ಲಾಗಿತ್ತು. ತದನಂತರ ಇತ್ತೀಚೆ ಒಂದು 25 ವರ್ಷದ ತ್ರಿಕಾಲ ಪೂಜೆ ಅಂತ ಹೇಳುವಂಥದ್ದು ಆಗ್ತಾ ಉಂಟು. ವರ್ಷಾವಧಿಯಲ್ಲಿ ನಡೆಯುವಂಥ ಉತ್ಸವಾದಿಗಳು ಕೂಡ ಒಳ್ಳೆ ವಿಜೃಂಭಣೆಯಾಗಿ ನಡೆಸಿಕೊಡುವಂಥದ್ದು. ಹಿರಿಯರು ಯಾವ ಮಾರ್ಗವನ್ನು ಹಾಕಿಕೊಟ್ಟಿದ್ದಾರೋ ಅದೇ ಮಾರ್ಗದಲ್ಲಿ ನಾವು ಮುನ್ನಡೀತೇವೆ ಬಿಟ್ಟರೆ, ಇನ್ನು ತಂತ್ರಿಗಳು ಬಂದು ಸೂಚಿಸಿದಂತೆ ಅದರ ಪ್ರಕಾರ ನಾವು ನಡೀಬೇಕು ಅಂತ ಹೇಳೋದು ಬಿಟ್ಟರೆ, ಪೂಜೆಯಲ್ಲಿ ಯಾವುದೇ ರೀತಿಯಾದಂಥದ್ದು ವ್ಯತ್ಯಾಸಗಳಿಲ್ಲದೆ ನಾವು ಭಕ್ತಿಯಿಂದ ನಾವು ಮಾಡುವಂಥದ್ದು. ಇದು ಈಗ ಇಲ್ಲಿ ಹಿಂದಿನ ಪರಂಪರೆ ಮತ್ತು ಈಗ ನಡೆಯುವಂಥ ಪೂಜೆ ಪುನಸ್ಕಾರದ ಬಗ್ಗೆ ಹೇಳಿದ್ದೀರಿ. ಇಲ್ಲಿ ಆಡಳಿತ ವ್ಯವಸ್ಥೆ ಹೇಗೆ? ಆಡಳಿತ ವ್ಯವಸ್ಥೆ ತುಂಬ ಒಂದು ಸಂಭ್ರಮದಿಂದ ನಡೀತಾ ಉಂಟು. ಆಡಳಿತ ವ್ಯವಸ್ಥೆಯಿಂದ ಎಲ್ಲ ರೀತಿಯಾದಂಥ ಅನುಕೂಲತೆಗಳು ಕಾಲಕ್ಕೆ ಏನೆಲ್ಲ ಬೇಕು
ಆಡಳಿತ ವ್ಯವಸ್ಥೆ ಯಾರು ಇರ್ತಾರೆ? ಈಗಿನ ಒಂದು ಆಡಳಿತ ಅಂತ ಹೇಳುವಂಥದ್ರಲ್ಲಿ ವ್ಯವಸ್ಥೆ ಅಂತ ಹೇಳುವಂಥದ್ದು ಈಗ ಸದ್ಯ ಸ್ಥಗಿತ ಆಗಿದೆ. ಅಶೋಕ್ ಕುಮಾರ್ ಅವರು ಗೀತಾ ಎಲೆಕ್ಟ್ರಿಕಲ್ಲು, ಆನಂತರ ಭಾಸ್ಕರ್ ಅವರು ಸುಭಾಷ್, ಆನಂತರ ಮತ್ತೊಂದು ಇದು ವನಮಾಲಾ ಅಂತ ಹೇಳುವಂಥವ್ರು ಎಲ್ಲ ಇಲ್ಲಿ ಆಡಳಿತದಲ್ಲಿದ್ದಾರೆ. ಅದೇ ಪ್ರಕಾರ ಅಧಿಕಾರ ವರ್ಗದಲ್ಲಿಯೂ ಕೂಡ ಕಾರ್ಯನಿರ್ವಹಣಾಧಿಕಾರಿ ಪುಷ್ಪಲತಾ ಮೇಡಮ್ ನಿರ್ವಹಣೆ ಮಾಡ್ತಾರೆ. ತುಂಬ ಒಂದು ಅಚ್ಚುಕಟ್ಟುತನದಿಂದ ಕಾಲಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ರೀತಿಯಲ್ಲಿ ಒದಗಿಸ್ಕೊಡುವಂಥದ್ದು ನಾವು ನೋಡ್ತಾ ಇರ್ತೇವೆ. ಈಗ ಈ ಸಲದ ದಸರಾಕ್ಕೆ ಏನು ಸಿದ್ಧತೆ ಆಗ್ತಾ ಉಂಟು? ದಸರಾ ಪೂರ್ವ ಸಿದ್ಧತೆ ಅಂತ ಹೇಳುವಂಥದ್ದು ಎಲ್ಲ ರೀತಿಯಲ್ಲಿ ನಡೀತಾ ಉಂಟು. ಆ ದೇವತಾ ಆರಾಧನೆಯಲ್ಲಿ ಏನೆಲ್ಲ ಬೇಕು ನಮ್ಮ ಮುಂಚೂಣಿಯಾಗಿ ಅನ್ನದಾನಕ್ಕೆ ಯಾವ ರೀತಿಯಾಗಿ ನಾವು ನಡ್ಕೊಳ್ಬೇಕು. ಈಗ ಪ್ರಥಮ ದಿವಸ ಅಂತ ಹೇಳೋದು ದುರ್ಗಾ ಹೋಮ ಉಂಟು, ದ್ವಿತೀಯ ದಿವಸ ಮಹಿಷಮರ್ದಿನಿ ಹೋಮ ಉಂಟು, ತೃತೀಯದಲ್ಲಿ ಚಂಡಿಕಾಯಾಗ ಉಂಟು. ಅದೇ ಪ್ರಕಾರ ಲಲಿತಾ ಪಂಚಮಿ ತ್ರಿಕಾಲ ಪೂಜೆ ಅಂತ ಹೇಳೋದು ನಡೀತಾ ಉಂಟು. ಅದನ್ನೆಲ್ಲ ಪೂರ್ವ ರೀತಿಯಲ್ಲಿ ಯಾವ ರೀತಿಯಾಗಿ ಕೊಟ್ಟು ನಾವು ಮಾಡ್ಕೊಳ್ಬೇಕು. ಆ ಪ್ರಕಾರವಾಗಿ ಏನೇನೆಲ್ಲ ದಿವಸಕ್ಕೆ ಯಾರೇನೆಲ್ಲ ನಾವು ಕರೆದು ಇಲ್ಲಿ ದೇವರ ಒಂದು ಸನ್ನಿಧಾನದಲ್ಲಿ ದೇವತಾ ಅನುಗ್ರಹವನ್ನು ಪಡೆಯುವಂಥವ್ರು ಬರ್ತಾರೆ. ಅವರಿಗೆಲ್ಲ ನಾವು ಯಾವ ರೀತಿಯಾಗಿ ನಾವು ನಡೆಸ್ಕೊಳ್ಬೇಕು. ಇನ್ನು ವಿಶೇಷವಾದ ಅನ್ನದಾನ, ಆ ಅನ್ನದಾನ ಅಂತ ಹೇಳುವಂಥದ್ದು ಒಂದು 10 ದಿವಸ ಕೂಡ ದಶಮಿ ಪರ್ಯಂತೂ ಕೂಡ ಚಂದದಲ್ಲಿ ನಡೆಸ್ತದೆ. ಸಮಸ್ತ ಭಕ್ತರು ಬಂದು ಅನ್ನದಾನವನ್ನು ವಿಶೇಷವಾದಂಥ ರೀತಿಯಲ್ಲಿ ತಾಯಿಗೆ ಅರ್ಪಣೆ ಮಾಡ್ತಾರೆ. ಈಗ ನವರಾತ್ರಿ ಪೂಜೆ ಪ್ರಾರಂಭ ಆಗುವುದು ಹೇಗೆ? ಪ್ರಾರಂಭ ಅಂತ ಹೇಳುವಂಥದ್ದು ನಾವು ಪ್ರಾತಃ ಕಾಲದಲ್ಲಿ ದೇವತಾ ಪೂಜೆ ಪ್ರಾತಃ ಕಾಲ ಪೂಜೆ ಆದ ನಂತರ ಎಲ್ಲ ಸಮಸ್ತ ಭಕ್ತರು ಬಂದು ಆಡಳಿತ ಅಂತ ಹೇಳುವಂಥದ್ದು ಅಧಿಕಾರ ವರ್ಗಗಳು ಬಂದು ನಾವೆಲ್ಲರೂ ಸೇರಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ, ತಂತ್ರಿಗಳು ಬಂದು ನವಕ ಪ್ರಧಾನಾದಿಗಳನ್ನೆಲ್ಲ ಮಾಡಿ ಪ್ರಾರ್ಥನಾಪೂರ್ವಕವಾಗಿ ತಾಯಿಯಲ್ಲಿ ಪ್ರಾರ್ಥಿಸಿ ಈ ದಿನ ಪರ್ಯಂತ ಅಂದರೆ ಪ್ರತಿಪದೆಯಿಂದ ದಶಮಿ ಪರ್ಯಂತವಾಗಿ ಯಾವುದೇ ರೀತಿಯ ನ್ಯೂನಾತಿರಿಕ್ತ ದೋಷಗಳು ಬಾರದೆ ಆದಿ ಮಧ್ಯ ಅಂತ್ಯ ಅಂತ ಹೇಳ್ತೇವೆ ನಾವು. 3 ರೀತಿಯಲ್ಲಿ ಕೂಡ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ಯಾವ ರೀತಿಯಾಗಿ ನಾವು ಹೇಳ್ತೇವೋ ಅದೇ ಪ್ರಕಾರವಾಗಿ ಕಾಲಕ್ಕೆ ದೇವತಾ ಅನುಗ್ರಹ ನಮಗೆ ಬೇಕು. ಸಮಸ್ತ ಭಕ್ತರನ್ನು ಆ ತಾಯಿ ಅನುಗ್ರಹಿಸಿಕೊಡ್ಬೇಕು ಅಂತ ಹೇಳುವಂಥದ್ದನ್ನು ಶುದ್ಧೀಕರಣ ಮಾಡಿ ಅನಂತರ ಮುನ್ನಡೆಯುವಂಥ ಇದರಲ್ಲಿ ಎಲ್ಲರೂ ಸೇರಿ ತಾಯಿಯ ಪ್ರೇರಣೆ ಪ್ರಕಾರವಾಗಿ ಸಂಗಚ್ಚದ್ದುಂ ತುಮ್ಮದದ್ದುಂ ತುಮ್ಮೋಹನ ನಿಜಾನತ ಅಂತ ಹೇಳ್ತೇವೆ. ಐಕ್ಯಮತ್ಯ ರೂಪವಾಗಿ ಖುಷಿಯಿಂದ ಆ ದಿವಸ ಪ್ರಾರಂಭ ಮಾಡುವಂಥದ್ದು. ಬಹಳಷ್ಟು ಜನ ಬಂದು ಹೋಗ್ತಾರೆ, ತುಂಬ ಬೇರೆ ಬೇರೆ ಪರ ಊರಿಂದೆಲ್ಲ ಬರ್ತಾರೆ. ಈ ಒಂದು ಸಂದರ್ಭದಲ್ಲಿ 9 ದಿವಸಗಳ ಪೂಜೆ ಪುನಸ್ಕಾರಗಳು ಅಲ್ವಾ? ದೇವಿ ಅಲಂಕಾರದಲ್ಲಿ ವ್ಯತ್ಯಾಸ ಉಂಟಾ? ವ್ಯತ್ಯಾಸ ಪ್ರತಿಪದೆಯಿಂದ ದಶಮಿವರೆಗೆ ಅಂತ ಹೇಳಿದ್ರೆ ನವಮಿವರೆಗೆ ದುರ್ಗಾ, ಆರ್ಯ, ಭಗವತಿ, ಕೌಮಾರಿ, ಅಂಬಿಕಾ, ಮಹಿಷಮರ್ದಿನಿ, ಸರಸ್ವತಿ, ವಾಗೀಶ್ವರಿ ಅಂತ ಹೇಳುವಂಥದ್ದು ನವದುರ್ಗೆಯರ ಅಲಂಕಾರದಿಂದ ವಿಶೇಷವಾದಂಥ ರೀತಿಯಲ್ಲಿ ನಾವು ಮಾಡ್ತಾ ಇರ್ತೇವೆ. ಹಾಗೆ ಸರಿ. ಹಾಗಿದ್ರೆ ಈ ಒಂದು ಸಂದರ್ಭದಲ್ಲಿ ಬರುವಂಥ ಭಕ್ತರಿಗೆ ಯಾವ ಸೇವೆಗಳಿಗೆ ಅವಕಾಶ ಉಂಟು? ಇದು ವಿಶೇಷವಾದಂಥದ್ದು. ಭಕ್ತರು ಸಮಸ್ತ ಭಕ್ತರು ಅಂತ ಹೇಳಿದ್ರೆ ಇಲ್ಲಿ ಪೂರ್ವ ಕಾಲದಲ್ಲಿ ಅಂತ ಹೇಳೋದು ಅನ್ನದಾನ ಅಂತ ಹೇಳುವಂಥದ್ದು ನಡೆಯೋದು ತುಂಬ ವಿರಳ ಆಗಿತ್ತು. ಆದರೆ ಈಗ ಅನ್ನದಾನ ಅಂತ ಹೇಳೋದು ವಿಶೇಷವಾಗಿ ನಡೆಸ್ತಾ ಇದ್ದೇವೆ. ಭಕ್ತರನ್ನು ಕಾಯುವಂಥದ್ದು ಕೇಳಿದ್ರೆ ಮಹಾಮಾತೆ, ಆ ಮಹಾಮಾತೆಯ ಅನುಗ್ರಹದಿಂದ ವಿಶೇಷವಾದಂಥ ರೀತಿಯಲ್ಲಿ ಅನ್ನದಾನವನ್ನು ಕೂಡ ಕೊಟ್ಟರೆ ಆ ತಾಯಿ ಆ ದಿನದಲ್ಲಿ ಸಮಸ್ತ ಭಕ್ತರು ಕೂಡ ಅನ್ನದಾನವನ್ನು ಸ್ವೀಕರಿಸುವ ಜೊತೆಯಲ್ಲಿ ಆ ಅನ್ನದಾನದ ಅನುಗ್ರಹವೂ ಕೂಡ ಅವರಿಗೆ ಆಗ್ತದೆ. ಮತ್ತು ಅಲಂಕಾರ ಸೇವೆ, ಮತ್ತು ಹೂವಿನ ಪೂಜೆ, ಗದ್ದುಗೆ ಪೂಜೆ, ಕುಂಕುಮಾರ್ಚನೆ, ಸರ್ವಾಲಂಕಾರ ಸೇವೆಗಳು ಏನೆಲ್ಲ ಒಂದು ದೇವಿಯಲ್ಲಿ ಆಗಬೇಕು ಎಲ್ಲ ರೀತಿಯಲ್ಲಿ ಕೂಡ ಇನ್ನೂ ವಿಶೇಷವಾಗಿ ನಾವು ಮಾಡುವಂಥ ಒಂದು ಪಂಚಾಮೃತಾಭಿಷೇಕಾದಿಗಳು ಇರಬಹುದು. ಎಲ್ಲದನ್ನು ಕೂಡ ನಾವು ದೇವರಲ್ಲಿ ಪ್ರಾರ್ಥಿಸಿ ಭಕ್ತರಿಗೆ ಕೊಡುವಂಥದ್ದು. ಈಗ ವಿಜಯದಶಮಿಯ ದಿವಸ ಏನು? ವಿಜಯದಶಮಿ ದಿವಸ ನಾವು ಹೊಸ ಅಕ್ಕಿ ಅನ್ನ ಅಂತ ಮಾಡ್ತೇವೆ, ಕೋರಳನ್ನು ಕಟ್ಟುವಂಥದ್ದು. ಆ ಪ್ರಕಾರ ರಾಶಿ ಕಟ್ಟೆಯಲ್ಲಿ ಇಟ್ಟು ಎಲ್ಲರೂ ಸೇರಿ ಭಕ್ತರು ಸೇರಿ ಚಂದದಲ್ಲಿ ವಾದ್ಯಘೋಷಗಳೊಂದಿಗೆ ನಾವು ಹೋಗಿ ಎಲ್ಲ ವಿಜೃಂಭಣಾ ಪೂರ್ವ ಪೂಜಿಸಿ ಅದನ್ನು ತಂದು ದೇವರ ಒಂದು ಸಾನ್ನಿಧ್ಯದಲ್ಲಿ ಇಟ್ಟು ಆ ಸಾನ್ನಿಧ್ಯದಲ್ಲಿ ಪೂಜಿಸಿ ಆನಂತರ ಅದನ್ನೆಲ್ಲರಿಗೂ ಕೂಡ ಪ್ರಸಾದ ಮೂಲಕ ಕೊಡುವಂಥದ್ದು. ಮತ್ತು ವಿಶೇಷವಾಗಿ ಆ ದಿನ ಈ ತುಲಾಭಾರ ಅಂತ ಹೇಳುವಂಥದ್ದು ಉಂಟು. ಏನೆಲ್ಲ ಹರಕೆ ಮಾಡ್ಕೊಳ್ತಾರೆ, ಯಾವ್ಯಾವ ರೀತಿಯಲ್ಲಿ ತುಲಾಭಾರ ಮಾಡಬೇಕು ಆ ದಿವಸ ನಾವು ಮಾಡುವಂಥದ್ದು. ಮತ್ತು ವಿದ್ಯಾದಶಮಿ ದಿವಸ ವಿದ್ಯಾರಂಭನೂ ಕೂಡ ವಿಶೇಷವಾಗಿ ನಡೀತದೆ. ಅದರೊಂದಿಗೆ ಬಹುಶಃ ಇದೊಂದು ಹಳೆಯ ಕೋಟೆಯ ಪ್ರದೇಶ. ಆ ಕಾಲದಲ್ಲಿ ಇಕೇರಿ ಅರಸರ ಕಾಲದಲ್ಲಿ ಎಲ್ಲ ಯುದ್ಧಗಳೆಲ್ಲ ನಡೀತಾ ಇತ್ತು. ಹಾಗಾಗಿ ಯೋಧರಿಗೆ ಬಹಳ ಮುಖ್ಯವಾದಂಥ ಸ್ಥಾನ ಉಂಟು ಇಲ್ಲಿ. ಈ ಆಯುಧ ಪೂಜೆ ದಿವಸ ಏನು ಮಾಡ್ತೀರಿ? ಆಯುಧ ಪೂಜೆ ದಿವಸ ಸಂಧ್ಯಾಕಾಲ ಸಾಧಾರಣ ಒಂದು 6 ಗಂಟೆಯಿಂದ ಎಲ್ಲ ರೀತಿಯಲ್ಲಿಯೂ ಕೂಡ ನಾವು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ದೇವರಲ್ಲಿ ನಾವು ಭಕ್ತರಿಂದ ಪ್ರಾರ್ಥಿಸಿ ವ್ಯವಸ್ಥಾಪನಾ ಸಮಿತಿ ಇರ್ಬೋದು, ಅಧಿಕಾರಿಗಳು ಇರ್ಬೋದು, ಸಿಬ್ಬಂದಿ ವರ್ಗ ಇರ್ಬೋದು, ಭಕ್ತರು ಇರ್ಬೋದು, ಎಲ್ಲರೂ ತಾಯಿಯಲ್ಲಿ ಪ್ರಾರ್ಥನೆ ನಾವು ಇವತ್ತು ಆಯುಧ ಪೂಜೆಯನ್ನು ನಾವು ಮಾಡ್ತೇವೆ ಅಂತ ಹೇಳುವಂಥದ್ದು.
ಇಲ್ಲಿರುವಂಥ ಭಂಡಾರಾದಿಗಳೆಲ್ಲ ನಾವು ಹೋಗಿ ಪೂಜಿಸ್ತೇವೆ. ಕೆಳಗಡೆಯಲ್ಲಿರುವಂಥ ಒಂದು ಕೆಲವು ಶಸ್ತ್ರಗಳು ಅಂತೇಳಿ ಉಂಟು, ಅದಕ್ಕೂ ಪೂಜೆ ಮಾಡಿ, ಹಾಗೂ ಇಲ್ಲಿರುವಂಥ ಏನೆಲ್ಲ ದೇವರಲ್ಲಿ ಇರುವಂಥ ಒಂದು ಆಯುಧಗಳು ಉಂಟು ಅದನ್ನೆಲ್ಲ ಪೂಜಿಸಿ ಆ ದಿನದ ಮುಂದಿನ ಒಂದು ಇದರಲ್ಲಿ ನಾವು ಮಹಾಪೂಜೆ ಈ ಸಲ ಅಂತ ಹೇಳುವಂಥ 7:30 ಅಂತ ಹೇಳುವಂಥದ್ದು ಮಾಡಿದಂಥದ್ದು. ಮುಂದೆ ದೇವರಿಗೆ ಮಹಾಪೂಜೆಯನ್ನು ಮಾಡಿ ನಾವು ದೇವರನ್ನು ಬಂಡಿಯಲ್ಲಿ ಕೂರಿಸುವಂಥದ್ದು. ಭಾಳ ಚೆನ್ನಾಗಿ ಹೇಳಿದ್ರಿ ನವರಾತ್ರಿ ಪೂಜೆ ಹೇಗೆಲ್ಲ ನಡೀತದೆ ಅಂತ. ಈಗ ಕೊನೆಗೊಂದು ಅವಭೃತ ಇದೆ, ರಥೋತ್ಸವ ಇತ್ಯಾದಿ ಏನಾದರೂ ಉಂಟಾ? ರಥೋತ್ಸವ ಉಂಟು. ಅದೇ ಆಯುಧ ಪೂಜೆ ಸಂಧ್ಯಾ ಕಾಲದಲ್ಲಿ ನಾವು ಮಾಡುವಂಥದ್ದು. ಮಹಾಪೂಜೆ ನಂತರ ರಥೋತ್ಸವವನ್ನು ಮಾಡುವ ಅದು ಇಲ್ಲಿ ಹೊರಾಂಗಣದಲ್ಲಿ ದೇವರನ್ನು 3 ಸುತ್ತು ಬಂದು ಆ ನಂತರ ದೇವರನ್ನು ಕೂರಿಸಿ ಇಲ್ಲಿಂದ ದೇವರನ್ನು ಗುಜರಿಕೆರೆಯವರೆಗೆ ನಾವು ಹೋಗಿ ಮತ್ತು ಪುನಃ ತಂದು ಪೂಜೆ ಮಾಡುವಂಥ ಮರುದಿವಸ ಬೆಳಿಗ್ಗೆ ಅಂತ ಹೇಳಲ್ಲ, ಆ ದಿವಸ ಭಕ್ತರು ಎಷ್ಟು ಸಹಕಾರ ಕೊಡ್ತಾರೆ ಅಷ್ಟು ಬೇಗ ನಾವು ಇಲ್ಲಿ ಬರ್ಬೋದು. ಹಾಗೆ ಎಲ್ಲಾದರೂ ನಮ್ಗೆ ಹೋಗುವಂಥ ಒಂದು ಇದರಲ್ಲಿ ಹೋಗುವಂಥ ದಾರಿಯಲ್ಲಿ ಅದು ವಿಳಂಬ ಆದರೆ ಸ್ವಲ್ಪ ವಿಳಂಬನೂ ಆಗುವಂಥ ಸಾಧ್ಯತೆ ಇರ್ತದೆ. ಬೇಗ ಹೋಗಿ ಬೇಗ ಬರಬೇಕಂದ್ರೆ ಬೇಗ ಬಂದು ತಲುಪ್ಬೋದು. 12 ಗಂಟೆ ಒಳಗೆ ನಾವು ಇಲ್ಲಿ ಬಂದು ದೇವರನ್ನು ಇದು ಮಾಡುತ್ತೆ. ಇಲ್ಲ ಅಂದರೆ ಸ್ವಲ್ಪ ವ್ಯತ್ಯಾಸವೂ ಆಗ್ಬೋದು. ಹಾಗೆ ಮಹಾಶಕ್ತಿಯಾದಂಥ ಮಹಾಕಾಳಿ, ಮಾರಿಯಮ್ಮ, ಮಹಿಷಮರ್ದಿನಿ, ಹೀಗೆ ಜಗತ್ತನ್ನೆಲ್ಲ ಪೊರೆಯುವಂಥ ತಾಯಿ ಅನ್ನುವ ನಂಬಿಕೆಯಿಂದ ಜನ ಎಲ್ಲ ಇಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ಈ ವರ್ಷದ ಈ ನವರಾತ್ರಿ ಉತ್ಸವದ ಸಂದರ್ಭದಲ್ಲಿ ಭಕ್ತರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು ಅರ್ಚಕರಾಗಿ? ಶ್ರದ್ಧೆಯಾಗ್ನಿ ಸುಮಿದ್ಯತೆ ಶ್ರದ್ಧೆಯ ವಿಂದತೆ ಹವಿ ಶ್ರದ್ಧಾಂಬಗಸ್ಯ ಮೂರ್ಧನಿ ವಚಸಾ ವೇದಯಾಮತಿ ಅಂತ ಹೇಳುವಂಥದ್ದು. ಶೈವಕಾಲೆ ಮಹಾಮಾರಿ ಶೈವ ಸೃಷ್ಟಿ ಭವತ್ಯಜ ಚಿತಿಂಕರೋತು ಕಲ್ಯಾಣಿ ಶೈವಕಾಲೆ ಸನಾತನಿ ಅಂತ ಹೇಳ್ತೇವೆ. ಆ ಮಹಾಮಾತೆ ಮಾರಿಯಮ್ಮ ಪೂರ್ವದಿಂದಲೂ ಕೂಡ ಎಲ್ಲ ರೀತಿಯಲ್ಲಿಯೂ ಕೂಡ ಭಕ್ತರನ್ನು ಅನುಗ್ರಹಿಸಿದ್ದಾಳೆ. ತುಂಬ ಶಾಂತ ಚಿತ್ತಳಾಗಿರ್ತಾಳೆ. ನಮ್ಮನ್ನೆಲ್ಲ ರೀತಿಯಲ್ಲಿಯೂ ಕೂಡ ನೋಡಿದಂತೆ ನಾವು ನುಡಿಯುವಂತೆ ಆ ತಾಯಿ ನಮ್ಗೆ ಏನು ಬೇಕು ಅಂತ ಹೇಳುವಂಥದ್ದು ಅನುಗ್ರಹಿಸ್ತಾಳೆ. ತುಂಬ ಭಕ್ತರು ಎಷ್ಟು ಕಷ್ಟ ಕಾಲದಲ್ಲಿ ಬಂದು ಕೂಡ ಪ್ರಾರ್ಥಿಸಿದ್ರು ಕೂಡ ಅಂಥ ಒಂದು ಪ್ರಾರ್ಥನೆಯಿಂದ ನಮ್ಮಲ್ಲಿ ಅರ್ಚಕರಲ್ಲಿ ಬಂದು ಒಳ್ಳೆಯದಾಗಿದೆ ಅಂತ ಹೇಳುವಂಥದ್ದನ್ನು ತಾಯಿ ತಂದಲ್ಲಿ ಪ್ರಾರ್ಥಿಸಿ ಸೇವೆಯನ್ನು ಕೂಡ ಕೊಡುವಂಥದ್ದು. ಆ ಪ್ರಕಾರ ಸಮಸ್ತ ಭಕ್ತರಲ್ಲಿ ನಾವು ಪ್ರಾರ್ಥಿಸಿ ಅಂತ ಹೇಳಿದ್ರೆ ಬನ್ನಿ, ದೇವತಾ ಆರಾಧನೆಯನ್ನು ಸಂತೋಷದಿಂದ ಮಾಡಿ ಶಾಂತ ಚಿತ್ತರಾಗಿ ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಳ್ಳಿ, ದೇವರ ಅನ್ನದಾನವನ್ನು ಸ್ವೀಕಾರ ಮಾಡಿ ತಾಯಿಗೆ ನಿಮ್ಮ ಒಂದು ಭಕ್ತಿ ಶ್ರದ್ಧೆ ಅಂತ ಹೇಳುವಂಥದ್ದನ್ನು ಸ್ವಲ್ಪ ಕಾಲದಾರು ಇಲ್ಲಿ ಕೂತು ದೇವರಲ್ಲಿ ನಿಮ್ಮ ಮನದಲ್ಲಿರುವಂಥದ್ದನ್ನೆಲ್ಲದನ್ನು ಮನಸ್ಸಿನಲ್ಲೇ ನೀವು ಹೇಳಿ ನೀವು ಭಕ್ತಿಯಿಂದ ಏನು ನವರಾತ್ರಿ ವಿಶೇಷ ಪರ್ವಕಾಲ ಅಂತ ಹೇಳುವಂಥದ್ದು. ಇಂಥ ಪರ್ವಕಾಲ ಯಾವತ್ತೂ ನಮಗೆ ಸಿಗಲಿಕ್ಕಿಲ್ಲ. ಆ ಪರ್ವಕಾಲದಲ್ಲಿ ನಾವು ಏನು ಪ್ರಾರ್ಥನೆ ಮಾಡ್ತೇವೋ ಅದು ನಮಗೂ ಹಾಗೂ ಕುಟುಂಬಕ್ಕೂ ಎಲ್ಲ ರೀತಿಯಲ್ಲಿಯೂ ಕೂಡ ಅನುಗ್ರಹಿಸ್ತಾಳೆ. ಅಂತಹ ಮಹಾಮಾತೆಯ ಆರಾಧನೆ ಮಾಡುವಂಥ ಭಾಗ್ಯ ನಿಮಗೆಲ್ಲರಿಗೂ ಕೂಡ ನಿರಂತರವಾಗಿ ತಾಯಿ ಅನುಗ್ರಹಿಸಲಿ ಅಂತ ಹೇಳೋದು ನಾನು ಭಕ್ತರಲ್ಲಿ ಹೇಳುವಂಥದ್ದು. ಧನ್ಯವಾದಗಳು. ಸಂತೋಷ. ಪ್ರಿಯ ವೀಕ್ಷಕರೇ, ಅರ್ಚಕರಾದಂತಹ ನಾರಾಯಣ ಭಟ್ರು ಈ ಕ್ಷೇತ್ರದಲ್ಲಿ ನಡೆಯುವಂಥ ಬೇರೆ ಬೇರೆ ಪೂಜಾ ವಿನಿಯೋಗಾದಿಗಳು ಮತ್ತು ನವರಾತ್ರಿ ಉತ್ಸವದ ಬಗ್ಗೆ ಬಹಳ ಸವಿವರವಾದಂಥ ಮಾಹಿತಿಗಳನ್ನು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಈ ನವರಾತ್ರಿ ಉತ್ಸವದ ಸಂದರ್ಭದಲ್ಲಿ ಒಂದಲ್ಲ ಒಂದು ದಿವಸ ಬಂದು ಆ ದೇವಿಯ ಒಂದು ದರ್ಶನವನ್ನು ಮಾಡಿ ಮತ್ತು ನಿಮ್ಮ ಭಕ್ತಿಯ ಕಾಣಿಕೆಯನ್ನು ಸಲ್ಲಿಸಿ ಅಂತ ಹೇಳ್ತಾ, ಇವತ್ತು ಇಲ್ಲಿ ಮಧ್ಯಾಹ್ನ ನವರಾತ್ರಿಗೆ ಹೊಸತಾಗಿ ಮಧ್ಯಾಹ್ನದ ಪೂಜೆ ಹೇಗೆ ನಡೀತದೆ ಎನ್ನುವುದನ್ನು ಈಗ ನೋಡೋಣ ಬನ್ನಿ.
जय जय हे महिषासुरमर्दिनि रम्यकपर्दिनि शैलसुते ऐरणदुर्वद शत्रुवधोरित दुर्धरणे जलशक्तिभृते चतुरविचारदुरीधमहाशिवभूतकृतमथाधिपते दुरितदुरीहनिराशय दुर्मतिदानवदूतकृतान्तमते जय जय हे महिषासुरमर्दिनि रम्यकपर्दिनि शैलसुते 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 जय 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 शब्दपरस्तुतितत्पर विश्वनुते बलवनभिञ्जिनिभृङ्कृतनूपुरसिञ्चितमोहितभूतपते नटितनटार्धनटे नटनायकनाटितनाट्यसुगानरते जय जय हे महिषासुरमर्दिनि रम्यकपर्दिनि शैलसुते सुमन 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 सुमनोहर कान्तियुते भ्रमर 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 भ्रमराधिपते जय जय हे महिषासुरमर्दिनि रम्यकपर्दिनि शैलसुते ಮಾತೆ ಮಾರಿಯಮ್ಮನ ಈ ಸನ್ನಿಧಿಯಲ್ಲಿ ಭಜನಾ ಕೈಂಕರ್ಯವನ್ನು ಮಾಡ್ತಾ ಇರತಕ್ಕಂಥ ಒಂದು ಮಹಿಳೆಯರ ತಂಡ ನಮ್ಮ ಜೊತೆ ಇದೆ.
ರಾಮಕ್ಷತ್ರಿಯ ಮಹಿಳಾ ಮಂಡಳಿಯ ಸದಸ್ಯರು ಇವರೆಲ್ಲ ಸೇರಿಕೊಂಡು ಈ ದೇವಿಯ ಸನ್ನಿಧಿಯಲ್ಲಿ ಭಜನೆಯನ್ನು ಮಾಡ್ತಾ ಇದ್ದಾರೆ. ಈ ಮಹಿಳಾ ಮಂಡಲ ಏನು ಮಾಡ್ತಾ ಇದೆ, ಈ ಭಜನೆ ಯಾವ ಸಂದರ್ಭದಲ್ಲಿ ಆಗ್ತದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಅದರ ಪದಾಧಿಕಾರಿಗಳು ನನ್ನ ಜೊತೆ ಇದ್ದಾರೆ. ಪೂರ್ಣಿಮಾ ಅವರಿದ್ದಾರೆ, ಇಲ್ಲಿ ವಿನತಾ ನರೇಶ್ ಮಲ್ಲಿಗೆ ಮಾಡೋವರು ಕೂಡ ಇದ್ದಾರೆ. ಇದರ ವಿವರಗಳನ್ನು ನಾನು ವಿನತ್ನಲ್ಲಿ ಕೇಳ್ತೇನೆ. ಇದು ಯಾವಾಗ ಪ್ರಾರಂಭ ಆಯಿತು ಮೇಡಮ್ ನಿಮ್ಮದು? ನಮ್ಮ ರಾಮಕ್ಷತ್ರಿಯ ಸಂಕೀರ್ತನ ತಂಡ ಇದು ಪ್ರಾರಂಭವಾದದ್ದು ಸಾಧಾರಣ 2012ರಲ್ಲಿ ಮಾಸ್ಟರ್ ಸಾರಂಗಪಾಣಿ ಅವರಿಂದ ನಾವು ಟ್ರೈನಿಂಗ್ ತಗೊಂಡು ಅದಾದ ನಂತರ ಅವರೊಟ್ಟಿಗೆ ವಿವಿಧ ಕಡೆಯಲ್ಲಿ ನಾವು ಭಜನವನ್ನು ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. ಬೇರೆ ಎಲ್ಲೆಲ್ಲ ಮಾಡಿದ್ದೀರಿ? ಬೇರೆ ಊರಲ್ಲಿ ಸಮೇತ, ಕುಂದಾಪುರ ಮತ್ತು ಕುಂಬಾಶಿ, ಶೃಂಗೇರಿ, ಉಡುಪಿ ತುಂಬ ಕಡೆಯಲ್ಲಿ ಹೋಗಿದ್ದೇವೆ. ಮತ್ತು ಕಾಸರಗೋಡು. ಹಾಗೆ ಆವತ್ತಿನಿಂದ ಈಗ ನಮ್ಮ ಸರ್ ಇಲ್ಲ, ಆದರೆ ಸಹ ನಮ್ಮ ತಂಡ ಇದನ್ನು ಮುಂದುವರಿಸ್ತಾ ಇದ್ದೇವೆ. ಹೊಸ ಹೊಸ ಭಜನೆಗಳನ್ನು ಕಲಿತು ಬೇರೆ ಬೇರೆ ಕಡೆಯಲ್ಲಿ ನಾವು ದೇವಸ್ಥಾನಗಳಲ್ಲಿ ಈಗ ನವರಾತ್ರಿ ಸಮಯದಲ್ಲಿ ಮಂಗಳದೇವಿ ಹಾಗೂ ಬೇರೆ ಕುಂಬಾಶಿ ಅಲ್ಲಿ ಕಟೀಲ್ನಲ್ಲಿ ಎಲ್ಲ ಹೋಗಿ ನಾವು ನಮ್ಮ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೇವೆ. ವೀಕ್ಷಕರೇ, ಸಾರಂಗಪಾಣಿಯವರ ಹೆಸರು ನೀವೆಲ್ಲ ಕೇಳಿರ್ಬೋದು. ಒಳ್ಳೆಯ ಸಂಗೀತ ನಿರ್ದೇಶಕರು, ನನಗೆ ಬಹಳ ಆತ್ಮೀಯರಾಗಿದ್ದವರು. ಕಳೆದ ಹಲವಾರು ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ಕಾರ್ಯಕ್ರಮವನ್ನು ಅವರ ಜೊತೆಯಲ್ಲಿ ನಾನು ಮಾಡ್ತಾ ಇದ್ದವ. ಇವತ್ತು ಅವರು ಇಲ್ಲದೇ ಇದ್ದರೂ ಕೂಡ ಅನೇಕ ಮಂದಿ ಸಂಗೀತ ಕಲಾವಿದರನ್ನು ಅವರು ಸೃಷ್ಟಿ ಮಾಡಿದ್ದಾರೆ. ಬೇರೆ ಬೇರೆ ರೂಪಗಳಿಗೆಲ್ಲ ವಿಶೇಷ ನಿರ್ದೇಶನಗಳು ಕೂಡ ಮಾಡಿದ್ದಾರೆ. ಭಾಳ ಒಳ್ಳೆಯ ಮನುಷ್ಯ. ಅವರ ಒಂದು ಶಿಷ್ಯರು ಇವತ್ತು ನಮಗೆ ಸಿಕ್ಕಿರುವಂಥದ್ದು ಕೂಡ ಭಾಳ ಸಂತೋಷದ ಸಂಗತಿ. ಈಗ ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಎಷ್ಟು ಸಮಯದಿಂದ ಮಾಡ್ತಾಯಿದ್ದೀರಿ ಮತ್ತು ಯಾವಾಗೆಲ್ಲ ಮಾಡ್ತಾಯಿದ್ದೀರಿ ನೀವು? ಈ ಕ್ಷೇತ್ರದಲ್ಲಿ ಒಂದು 3-4 ಸತಿ ತುಂಬ ವರ್ಷದಿಂದ ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ ಒಂದು ದಿನ ಬಂದು ಮಾಡ್ತೇವೆ ಇಲ್ಲಿಗೆ. ಮತ್ತು ಈ ಸಲದ ದಸರಾಕ್ಕೆ ಬೇರೆ ಕಡೆ ಎಲ್ಲ ಹೋಗ್ಲಿಕ್ಕೆ ಉಂಟಾ? ಹೌದು, ಈಗ ಮಂಗಳದೇವಿ ಕುಂಬಾಶಿ ಮತ್ತು ಕಡೆಕಾರು ಮಲ್ಲಿಕಾರ್ಜುನ ಟೆಂಪಲ್, ಈ ಗುರುವನ ಕ್ಷೇತ್ರದಲ್ಲಿ ಒಂದು 5-6 ಕಡೆಯಲ್ಲಿ ಈ ಸತಿ ಹೋಗ್ತಾ ಇದ್ದೇವೆ. ಈಗ ಒಂದು ಮಹಿಳಾ ಮಂಡಳಿ ಅಂತ ಹೇಳಿದರೆ ತುಂಬ ಜನ ಸದಸ್ಯರಿರ್ತಾರೆ. ಒಂದು ವಿಭಾಗದ ಎಲ್ಲರೂ ಕೂಡ ನಿಮ್ಮ ಜೊತೆಯಲ್ಲಿ ಇದ್ದಾರೆ ಮಹಿಳೆಯರು. ಹಾಗಾಗಿ ಈ ಮಹಿಳಾ ಮಂಡಳಿ ಅಂತ ಹೇಳಿ ಬರೀ ಭಜನೆ ಮಾತ್ರವೋ ಅಲ್ಲ ಬೇರೆ ಏನು ಮಾಡ್ತೀರಿ? ನಮ್ಮ ರಾಮಕ್ಷತ್ರಿಯ ಮಹಿಳಾ ಮಂಡಲದಿಂದ ನಾವು ತುಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹೆಚ್ಚಾಗಿ ಸಮಾಜಮುಖಿ ಸೇವೆಗಳು, ಆಶ್ರಮಗಳಿಗೆ ಭೇಟಿ ಕೊಡುವುದು, ಮತ್ತು ಸ್ವಲ್ಪ ಅಶಕ್ತರಿಗೆ ಅವರಿಗೆ ಸಹಾಯಧನ ಕೊಡುವುದು, ಮತ್ತು ಸಂಘದ ನಮ್ಮ ಮಾತೃ ಸಂಘ ರಾಮಕ್ಷತ್ರಿಯ ಸಂಘ ಅಂತ ಉಂಟು ಜಪ್ಪಿನಲ್ಲಿ, ಅವರ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುತ್ತೇವೆ. ಅವರ ಕಾರ್ಯಕ್ರಮಗಳಿರ್ತದೆ ಅಂತ ಮೆಡಿಕಲ್ ಕ್ಯಾಂಪು, ರಾಮನವಮಿ, ಅದರಲ್ಲಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸುತ್ತೇವೆ. ಇನ್ನು ಕೆಲವು ಕಾರ್ಯಕ್ರಮಗಳು ಮಾತೃ ಸಂಘ ಹಮ್ಮಿಕೊಂಡಿದೆ ಮುಂದಿನ ದಿನಗಳಲ್ಲಿ, ಅದರಲ್ಲಿ ನಾವು ಭಾಗವಹಿಸುತ್ತೇವೆ. ಮತ್ತು ಮಹಿಳಾ ಸಂಘವು ನಮ್ಮಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಸಹಾಯಧನವನ್ನು ಮಾತೃ ಸಂಘದ ಮೂಲಕ ನಾವು ಕೊಡಿಸುತ್ತೇವೆ. ಹಾಗೆ ಎಲ್ಲಿ ಆದರೆ ಏನಾದರೂ ಒಂದು ದೇವಸ್ಥಾನಗಳಲ್ಲಿ ಕಾರ್ಯಕ್ರಮವಿದ್ದರೆ ಅಲ್ಲಿ ಹೋಗಿ ನಾವು ಭಾಗಿಗಳಾಗ್ತೇವೆ. ಭಾಳ ಒಳ್ಳೆಯ ವಿಷಯ. ಬಹುಶಃ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡಿದ್ದೀರಿ. ಅದಕ್ಕೆ ವಿಶೇಷವಾದ ಸಹಕಾರ ಕೂಡ ನಿಮಗೆ ಬೇಕಾಗ್ತದೆ. ಬಹುಶಃ ಮಾಜಿ ಮಂತ್ರಿಗಳದ್ದು ಕೃಷ್ಣಪಾಲೆರ ಇರಬೇಕಲ್ಲ, ನಮ್ಮನ್ನು ಈ ನಮ್ಮ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ಕೊಡುತ್ತಾ ಇದ್ದಾರೆ. ಇನ್ನು ಮುಂದೆಯೂ ಕೊಡುವ ಭರವಸೆಯನ್ನು ನಾವು ಇಟ್ಟುಕೊಂಡಿದ್ದೇವೆ. ನಮ್ಮ ಮಹಿಳಾ ವೃಂದದ ಒಂದು ತಂಡವು ಯಕ್ಷಗಾನ ತಾಳಮದ್ದಲೆಯನ್ನು ಮಾಡ್ತಾ ಉಂಟು. ಅದರಲ್ಲಿಯೂ ನಮ್ಮ ಕೆಲವು ಸದಸ್ಯರು ಇದರಲ್ಲಿ ಭಾಗವಹಿಸುತ್ತಿದ್ದಾರೆ. ಹಲವು ಕಡೆಗಳಲ್ಲಿ ನಾವು ಆ ಕಾರ್ಯಕ್ರಮವನ್ನು ಕೊಡುತ್ತಿದ್ದೇವೆ. ಬೋಳಾರ ಮಾರಿಯಮ್ಮ ದೇವಸ್ಥಾನವನ್ನು ಮಾರಿಗುಡಿ ಅಂತಲೇ ಕರೆಯುವಂಥದ್ದು. ಇಲ್ಲಿ ಬರೀ ಮಂಗಳೂರವರು ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಯಿಂದ ಅನೇಕ ಮಂದಿ ಭಕ್ತರು ಕೂಡ ಬರ್ತಾರೆ. ದಿನ ಇಲ್ಲಿ ಬಂದು ಆಮೇಲೆ ತಮ್ಮ ಕೆಲಸಕ್ಕೆ ಹೋಗುವಂತಹ ಅನೇಕ ಮಂದಿ ಕೂಡ ಇದ್ದಾರೆ. ಹಾಗಾಗಿ ಅವರ ಅನುಭವಗಳು ಕೂಡ ನಮಗೆ ಬಹಳ ಮುಖ್ಯ ಆಗ್ತದೆ. ನನ್ನ ಜೊತೆ ನಮ್ಮ ಆತ್ಮೀಯರಾದಂಥ ಭಾಸ್ಕರ ಮಲ್ಲಿಯವರು ಇದ್ದಾರೆ. ಅವರು ಬಹಳ ದೀರ್ಘಕಾಲ ವಿಜಯ ಬ್ಯಾಂಕಿನಲ್ಲಿ ಮತ್ತು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಕೆಲಸ ಮಾಡಿ ಮೊನ್ನೆ ತಾನೇ ನಿವೃತ್ತರಾದವರು. ಒಳ್ಳೆಯ ಗಾಯಕ ಕೂಡ ಅವರು, ಮತ್ತು ಸಂಘ ಸಂಸ್ಥೆಗಳ ತುಂಬ ಸಂಪರ್ಕ ಇರತಕ್ಕಂಥವರು. ಮಲ್ಲಿಯವರೇ ಸರ್ ನಮಸ್ತೆ. ಈಗ ಈ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಸರ್ ನಿಮಗೆ ಏನು ಕನೆಕ್ಷನ್ ಮತ್ತು ಹೇಗೆ ನೀವು ಇಲ್ಲಿ ಬಂದು ಹೋಗ್ತಾ ಇರ್ತೀರಿ, ಇದರ ಬಗ್ಗೆ ಏನು ಗೊತ್ತಿದೆ? ನಾನು ಜಪ್ಪನವನೇ ಸರ್. ಜಪ್ಪನವರು ಅಂದರೆ ನಮಗೆ ಇಲ್ಲಿ ಮಂಗಳಾದೇವಿ ಮತ್ತು ಮಾರಿಗುಡಿ ದೇವಸ್ಥಾನ ಅಂದರೆ ನಮಗೆ ಭಾಳ ಹತ್ತಿರ ಟೆಂಪಲ್. ನಾವು ಸಾಧಾರಣ ತಿಂಗಳಿಗೆ ಒಂದ್ಸಲ ಇಲ್ಲಿ ಭೇಟಿ ಕೊಡೋದು ಸಹಜ. ಆಮೇಲೆ ದಸರಾಕ್ಕಂತೂ ಸ್ಪೆಷಲಿ ನವರಾತ್ರಿಯ 9 ದಿವಸ ನಮಗೆ ಭಾಳ ಸಂಭ್ರಮ ಇಲ್ಲಿ. ಅದರಲ್ಲಿ ಸ್ಪೆಷಲಿ ಅಂದರೆ ಹುಲಿವೇಷ ಅಂದರೆ ನಮ್ಮ ಚಿಕ್ಕಂದಿನ ಬಾರಿ ಇಂಟ್ರೆಸ್ಟಿಂಗ್ ಹುಲಿವೇಷ ನೋಡೋದು. ಆಗಿನ ಕಾಲ
ಕಾಲದ ದಸರಾ ವೈಭವದಲ್ಲಿ ಗಾಡಿಯಲ್ಲಿ ಹುಳಿ ಬರ್ತಾ ಇತ್ತು. ಆ ಹುಳಿಯ ಒಂದು ಅದನ್ನು ನೋಡೋದೇ ಒಂದು ತುಂಬ ಸಂಭ್ರಮ. ಅದರಲ್ಲಿ ಸ್ಪೆಷಲಿ ನಮ್ಮ ಈ ಏರಿಯಾದಲ್ಲಿ ಬ್ರಹ್ಮಾನಂದ್ ಶೆಟ್ಟಿ ಅಂತ ಒಬ್ರು ಇದ್ದಾರೆ, ಸಿಂಡಿಕೇಟ್ ಬ್ಯಾಂಕ್ ಎಂಪ್ಲಾಯಿ, ನಮ್ಮ ಮಿತ್ರರು ಆತ್ಮೀಯರಾಗಿದ್ದಂತ ಅವರು ಹುಲಿ ಅಂದ್ರೆ ಬ್ರಹ್ಮನ ಪಿಲಿ ಅಂದ್ರೆ ಬಾರಿ ಫೇಮಸ್ ಈ ಜಪ್ಪಲ್ಲಿ. ಅವರಲ್ಲಿ ಅಂತ ಡಿಫ್ರೆಂಟ್ ಟೈಪ್ ಆಫ್ ಹುಲಿ ಅವರಲ್ಲಿ, ಅದು ಅವರ ಸ್ವಲ್ಪ ಜಿಮ್ನಾಸ್ಟಿಕ್ ಸ್ಟೈಲ್ ಎಲ್ಲ ಅವ್ರಿಗೆ ನೋಡಿದವ್ರಿಗೆ ಗೊತ್ತು. ಎಲ್ರಿಗೂ ಜಪ್ಪಿನವರಿಗೆ ಬ್ರಹ್ಮನ ಪಿಲಿ ಅಂದ್ರೆ ಎಲ್ರಿಗೂ ಗೊತ್ತಿದ್ದ ವಿಷಯ. ಸ್ಪೆಷಲಿ ಮತ್ತೆ ನವರಾತ್ರಿ ಅಂದ್ರೆ ನಮಗೆ ಬಹಳ ಉತ್ಸವ ಎಲ್ರಿಗೂ. ಇಲ್ಲಿ ಒಂದು 9 ದಿವಸದ ಕಾರ್ಯಕ್ರಮದಲ್ಲಿ ಎಲ್ಲ ಬರೋದು, ಇಲ್ಲಿ ಸುತ್ತಾಡೋದು, ಬಹಳ ಸಂಭ್ರಮದ ಒಂದು ವಾತಾವರಣ ಇತ್ತು, ಭಾರಿ ಖುಷಿ ಕೊಡ್ತಾ ಇತ್ತು. ಈಗ ಸ್ವಲ್ಪ ಚೇಂಜಸ್ ಆಗಿದೆ, ಡಿಫ್ರೆಂಟ್ ಟೈಪ್ ಅಲ್ಲಿ ಆಗಿ ಟ್ಯಾಬ್ಲೋ ಸ್ಟೈಲ್ ಆಗಲಿ ಅದೆಲ್ಲ ಚೇಂಜ್ ಆಗಿದೆ. ಆಗಿನ ಸ್ಟೈಲೇ ಬೇರೆ ಇತ್ತು, ಈಗಿನ ಸ್ಟೈಲೇ ಬೇರೆ. ಬಟ್ ಭಾಳ ಒಂದು ಉತ್ಸವ, ಒಂದು ನಮ್ಗೆಲ್ರಿಗೂ ಖುಷಿ ಕೊಡುವಂಥ ವಿಷಯ. ಈಗ ಬಾಲ್ಯದಲ್ಲಿ ನೀವು ನೋಡಿದಂಥ ಮಾರಿಗುಡಿ ದೇವಸ್ಥಾನ, ಎಸ್ ಸರ್. ಮತ್ತು ಈಗ ಮೊನ್ನೆ ಬ್ರಹ್ಮಕಲಶ ಆಗಿ ಪ್ರತಿಷ್ಠೆ ಎಲ್ಲ ಆಯ್ತಲ್ಲ, ಆಮೇಲೆ ಆದಂಥ ಒಂದು ಜೀರ್ಣೋದ್ಧಾರ ಕಾರ್ಯ ಇರ್ಬೋದು, ಹೊಸ ಒಂದು ಈ ಒಂದು ಸ್ವರೂಪ ಇರ್ಬೋದು, ಏನು ಅನಿಸ್ತದೆ ನೋಡುವಾಗ? ತುಂಬ ಚೇಂಜಸ್ ಇದೆ, ತುಂಬ ಚೇಂಜಸ್. ಅದರ ಸ್ಪೆಷಲ್ ಈಗ ಮುಂದುಗಡೆ ದ್ವಾರ ಕೂಡ ಆಯಿತು, ನೋಡ್ಲಿಕ್ಕೆ ಭಾಳ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ಮೊದಲೇದೊಂದು ಒಂದು ಸ್ಟೈಲೇ ಬೇರೆ ಸರ್, ಅದೊಂದು ಆ ದೇವಸ್ಥಾನದ ಒಂದು ಗುಡಿ ಟೈಪ್ ಒಂಥರ. ಈಗ ಸ್ವಲ್ಪ ಅದೊಂದು ಡಿಫ್ರೆಂಟ್ ಟೈಪ್ ಇರುತ್ತೆ ಸ್ವಲ್ಪ, ಅಂದರೆ ಈಗ ತಕ್ಕ ಮಟ್ಟಿಗೆ ಅದೆಲ್ಲ ಚೇಂಜಸ್ ಮಾಡಲೇಬೇಕಾಗತ್ತೆ, ಹಾಗೆ ಮಾಡಿದ್ದಾರೆ. ಬಟ್ ಅದು ಒಂದು ತುಂಬ ಚೆನ್ನಾಗಿತ್ತು ಅಂತ ನನಗೆ ಅನಿಸಿಕೆ. ಪುರಾತನವಾದಂತಹ ದೇವಸ್ಥಾನ, ಹಾಗಾಗಿ ಸೌಕರ್ಯಗಳಿಗೆ ಬೇಕಾಗಿ ಹೊಸತನ ಖಂಡಿತ ಬರಬೇಕಾಗ್ತದೆ. ಈ ನವರಾತ್ರಿಯ ಉತ್ಸವದಲ್ಲಿ ಇಲ್ಲಿ ಏನು ವಿಶೇಷವನ್ನು ಕಾಣ್ತೀರಿ ನೀವು? ನವರಾತ್ರಿ ಅಂದರೆ ದಿನ ಇಲ್ಲಿ ಭಜನಾ ಕಾರ್ಯಕ್ರಮ ನಡೀತಾ ಇರುತ್ತೆ. ಮತ್ತು ಸ್ಪೆಷಲಿ ಎಲ್ಲ ವಿಶೇಷವಾಗಿ ಭಕ್ತರು ಇಲ್ಲಿ ಬರ್ತಾರೆ, ಎಲ್ಲ ಊರಿಂದ ಬರ್ತಾರೆ. ಮಂಗಳಾದೇವಿ ಮಾರಿಗುಡಿ ಅಂದರೆ ನವರಾತ್ರಿಯಲ್ಲಿ ಎಲ್ಲ ಕಡೆಯವರು ಬಂದು ಇಲ್ಲಿ ಪೂಜೆ ಪುರಸ್ಕಾರ ಮಾಡಿಕೊಂಡು ದೇವರ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ನಮಗೊಂದು ಜಪ್ಪನವರಿಗೆ ಒಂದು ಹಬ್ಬನೇ ಆಗಿದೆ ಅದು. ಆಗಲಿ. ಮತ್ತು ವಿಶೇಷವಾಗಿ ಈ ದೇವಸ್ಥಾನಕ್ಕೆ ಬಂದು ಏನಾದರೂ ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಆದವರು ಅಥವಾ ಇದರ ಒಂದು ಕಾರಣದಿಂದ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡ ಬಗ್ಗೆ ಯಾರಾದರೂ ಮಾತಾಡೋದನ್ನು ಕೇಳಿದ್ದೀರಾ? ಖಂಡಿತ ಸರ್. ಯಾಕಂದರೆ ಈ ಕೆಲವೆಲ್ಲ ಚಿಕ್ಕ ಮಕ್ಕಳಿಗೆಲ್ಲ ಕೆಲವೆಲ್ಲ ರೋಗ ಏನಾದರೂ ಬಂದರೆ ಈ ಮಾರಿಯಮ್ಮ ದೇವಸ್ಥಾನಕ್ಕೆ ಹರಕೆ ಹೊತ್ತು ಇಲ್ಲಿ ಕೈ ಮುಗಿದು ಪ್ರೇಯರ್ ಮಾಡಿದರೆ ಆ ರೋಗ ನಿವಾರಣೆ ಆಗ್ತದೆ ಅಂತ ನಮ್ಮವರು ಎಲ್ಲರೂ ಹೇಳಿದ್ದಾರೆ. ನಮಗೂ ಕಂಡ ವಿಷಯನೂ ಇದೆ. ಅದೇ ಲೋಕದ ಮಾರಿಯನ್ನು ಕಳೆಯುವಳು ಮಾರಿಯಮ್ಮ. ಹಾಗಾಗಿ ಅದು ಬೇರೆ ಬೇರೆ ಕಷ್ಟಗಳಿರ್ಬೋದು ಅಥವಾ ರೋಗ ಬಾಧೆ ಇರ್ಬೋದು, ಬೇರೆ ಬೇರೆ ಸಮಸ್ಯೆಗಳಿರ್ಬೋದು, ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಆ ದೇವಿಯನ್ನು ನಾವು ಕೇಳಿಕೊಂಡ್ರೆ ಆಕೆ ಅದನ್ನು ಅನುಗ್ರಹಿಸಿ ಪರಿಹಾರವನ್ನು ಮಾಡಿದಂಥ ಅನೇಕ ಉದಾಹರಣೆಗಳು ಕೂಡ ಇದ್ದಾವೆ. ಹಾಗಾಗಿ ಹೆಚ್ಚು ಜನಗಳು ಇಲ್ಲಿ ಬರ್ತಾ ಇರುವಂಥದ್ದು. ಮತ್ತು ಭಾಸ್ಕರ ಮಲ್ಲಿಯವರು ಹೇಳಿದ ಹಾಗೆ ಹುಲಿವೇಷಗಳು ಮಂಗಳೂರಿನ ದಸರಾದಲ್ಲಿ ಪ್ರಧಾನವಾದ ಆಕರ್ಷಣೆ ಏನು ಅಂತಂದರೆ ಹುಲಿವೇಷ. ಅನೇಕ ಹುಲಿ ವೇಷದ ತಂಡಗಳು ಕೂಡ ಮಂಗಳೂರಿನಲ್ಲಿದ್ದಾವೆ. ಇಲ್ಲೇ ಜಪ್ಪಿನಲ್ಲಿ ಬಹಳ ಹಿಂದಿನಿಂದಲೂ ಕೂಡ ಅದೊಂದು ಸಂಘಟನೆ ಇದೆ. ಅವರು ಹೇಳಿದಂಥ ಬ್ರಹ್ಮನ ಹುಲಿ ಅದು ಬಹಳ ಫೇಮಸ್ ಆಗಿರುವಂಥದ್ದು. ಹೀಗೆ ಬಹುಶಃ ಈ ಒಂದು ಉತ್ಸವದ ಸಂದರ್ಭದಲ್ಲಿ ಇನ್ನಷ್ಟು ಹುಲಿವೇಷಗಾರಿಗಳ ಚಮತ್ಕಾರಗಳನ್ನು ಕೂಡ ನೋಡಲಿಕ್ಕೆ ಸಾಧ್ಯ ಇದೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿವರಗಳನ್ನು ಕೂಡ ನಿಮಗೆ ಕೊಡಲಿಕ್ಕೆ ಇದ್ದೇವೆ. ನಾವು ನೋಡ್ತಾ ಇರಿ ಕಾರ್ಯಕ್ರಮವನ್ನು. ಕೋಳಾರದ ಕ್ಷೇತ್ರುಡಾನಿ ಮಾರಿಯಮ್ಮನ ರೂಪೊಡು ಬಲತವುಂಗುಷ್ಟು ನೂರ್ದು ನೆಲೆಯಾಯನ. ಕೋಳಾರದ ಕ್ಷೇತ್ರುಡಾನಿ ಮಾರಿಯಮ್ಮನ ರೂಪೊಡು ಬಲತವುಂಗುಷ್ಟು ನೂರ್ದು ನೆಲೆಯಾಯ. ನೀವು ನೋಡ್ತಾ ಇರೋದು ಅಸ್ತ್ರಾ ಗ್ರೂಪ್ ದಸರಾ ಸಂಭ್ರಮ, ಪವರ್ಡ್ ಬೈ ಲ್ಯಾಂಡ್ ಟ್ರೇಡ್ಸ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್. ಇದು ದಿವ್ಯ ದೇಗುಲ ಕಾರ್ಯಕ್ರಮ. ಹಳೆಕೋಟೆ ಶ್ರೀ ಮಾರಿಯಮ್ಮ ದೇವಸ್ಥಾನದ ನವರಾತ್ರಿ ವೈಭವದಲ್ಲಿ ಈಗ ಒಂದು ಪುಟ್ಟ ವಿರಾಮ. ಸುಮನಸ ವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯಿ ಮುನಿಗಣ ವಂದಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿಣಿ ವೇದನುತೆ.
Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest smart. Invest in Mangaluru. Volkswagen Mangalore, Airport Road, Yeyadi, Mangalore. Volkswagen. ಇನ್ಮುಂದೆ ಎಲ್ಲ ಕ್ಷೇಮ, ಇನ್ಮುಂದೆ ಎಲ್ಲರೂ ಸೌಖ್ಯ. ನಿಮ್ಮನ್ನ ಕಾಳಜಿಸುತ್ತಾರೆ, ಮುಗುಳ್ನಗೆಯಿಂದ ನಿಮ್ಮನ್ನ ರಕ್ಷಿಸುತ್ತಾರೆ. ತಾಯಿಯ ಪ್ರೀತಿಯ ಜಯ, ಆರೋಗ್ಯವೆಂದು ಜಯ. ಕೀಲು ನೋವು, ಆಸ್ತಮಾ, ಸೋರಿಯಾಸಿಸ್ ಎಲ್ಲದಕ್ಕೂ ಶಾಶ್ವತ ಪರಿಹಾರ. RJR Herbal Hospitals, 150+ years of service, 75+ branches. Feel the earth move, then hear my heart burst again. For this is the end. I've drowned and dreamt this moment, so overdue. I owe them. Swept away, I'm stolen. Let the sky fall when it crumbles. We will stand tall, face it all together. Let the sky fall when it crumbles. We will stand tall, face it all together. Let sky fall. ಫಂಕ್ಷನ್ಗೂ ಪೇರುಂಡು. ಅಮ್ಮ ಗೋಜು ಪೂರಾರ್ನ ಕಾಂಜಿವರಂ ಪರತು ಸೀರೆಲೆ ಉಂಡು ಅತ್ತು ನಿನ್ನೂರ ದಾಯಗ ದೀತಿನಿಂದ ಬೋಡೆ ನನ್ ಒಂಜಯನ್ ದಕ್ಕುವೆ ಇಜಿನ ಏರೆಗಂಡ್ಲ ಕೊರ್ತೆ ಎಂಕಿತ್ತು ನಿದ್ರೆಲ್ಲ ಬರ್ತು ಯಾನಿ ಜೆಪ್ಪುವೆ ಎಲ್ಲ ನೆನ್ ಪೂರ ಏರೆಗಂಡ್ಲ ಕೊರ್ಜಿ ಇಜಿನ ದಕ್ಕುವೆ. ಬಾಲ ಪರಸೀರೆನ್ ದಕ್ಕೊಚ್ಚಿ ಬಾಲ ಪರಸೀರೆನ್ ಮಾರಣ ಕಾಸ್ತಿಕ್ಕೊಡು ಬಾಲ ಅಂದ ಉಲ್ಪ ಗುರುಜಿ ಕಂಕನಾಡಿದ ಆಲ್ಫಾ ಸೆಂಟರ್ ದಲ್ಪ ಪಾರಿ ಸಿಲ್ಕ್ ಸೆಂಟರ್ ಪರತ್ ಕಾಂಜೀವರಂ ಸಾರಿಕೋಣ ಕಾಸ್ತಿಕ್ಕೊಡು ಬಾಲ ಪರಸೀರೆನ್ 11 ಅಡಿಗೆ ಬೋಲೆ ಬಾಲ ಅಂದ ಗುರುಜಿ ಸೀರೆನು 11 ಪೋದು ಅಡೆಗು ಕೊಡ್ದಾಯ್ಬುಕ್ಕ ರಡ್ಡು ಟೈಪ್ ಡಾಕ್ಟರ್ ಚೆಕ್ ಮಾಡ್ತೀರಿ. ಒಂಜಿ ಕಲ್ಲನು ಸೀರೆಗೆ ರಬ್ ಮಲ್ತದು ಐಟು ವೈಟ್ ಕಲರ್ ಬತ್ತಂಡ ಆ ಸೀರೆ ಸೆಲೆಕ್ಟ್ ಮಾಡ್ತೀರಿ. ಒಂಜಿ ವೇಳೆ ಅವು ರೆಡ್ ಕಲರ್ ಬತ್ತಂಡ ಆ ಸೀರೆ ರಿಜೆಕ್ಟ್ ಆಪುಂಡು. ನೆಕ್ಸ್ಟ್ ಆಸಿಡ್ ಟೆಸ್ಟ್. ಆಸಿಡ್ ಟೆಸ್ಟ್ ಎಂಚ ಪನ್ನಗ ಸೀರೆಗೆ ಹಾಕಲು ಆಸಿಡ್ ಮೈಪುನಾಗ ಅವು ಕಪ್ಪು ಕಲರ್ ಬತ್ತಂಡ ಅವು ಸೀರೆ ಸೆಲೆಕ್ಟ್ ಆಪುಂಡು ಬೊಕ್ಕ ಐಕ್ ಜಾಸ್ತಿ ಕಾಸು ಕೊಡ್ಪೇರು. ಒಂಜಿ ವೇಳೆ ಮಿಕ್ಸ್ಡ್ ಕಲರ್ ಬತ್ತಂಡ ಆ ಸೀರೆಗೆ ಕಮ್ಮಿ ಕಾಸು ಕೊಡ್ಪೇರು. ಇಂಚ ಚೆಕ್ ಮಲ್ಪುನ ಪ್ರಾಸೆಸ್. ಥ್ಯಾಂಕ್ ಯು.
ನಿಖಲ ಪರತ್ ಕಾಂಜೀವರಂ ಸಾರಿಕನಲ್ಲಿ ಕ್ಯಾಶ್ ದಕ್ಕಂದು ಖುಷಿಯ ನಡುವೆ ಈ ಒತ್ತಡದ ಜೀವನ ದಣಿವು ಆಯಾಸದಿಂದ ಬಳಲುವಂತೆ ಮಾಡುತ್ತೆ. ಆಯಾಸ ಆಗ್ತಾ ಇದೆಯಾ, ಬಾಯಾರಿಕೆ ಆಗ್ತಾ ಇದೆಯಾ, ಈ ಎಲ್ಲದಕ್ಕೂ ಹೇಳಿ ಗುಡ್ ಬೈ. ಯಾಕಂದ್ರೆ ಇದೀಗ ಇಡೀ ದಿನ ಬಾಯಾರಿಕೆಯಿಂದ ರಿಫ್ರೆಶ್ ಆಗಲು ಬಬಲ್ಸ್ ಕುಡೀರಿ. ಬಬಲ್ಸ್ ಕುಡೀರಿ, ಫ್ರೆಶ್ ಆಗಿರಿ. ಬಬಲ್ಸ್, a splash of happiness. Be Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. Be Devdas Ganpati Pai Enterprises. Near New Chitra Talkies, Mangalore. The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru. Shade Jewelers and Diamond House, KS Rao Road, Ampankatta, Mangalore. Friends Winner and Ply, Industrial Area, Baikampadi, Mangaluru. Vasudeva Stores. Store for your inner needs. Visit us to find trendy innerwear from major brands.
Visit Vasudeva Stores, ground floor, Ideal Towers, near Sharavu Ganapati Temple, Mangaluru. ಮಂಗಳೂರಿನ ವಿಜಯ್ ಪಿಯು ಮಾಲ್ನಲ್ಲಿರುವ LED ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, LED ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, LED ಶಾಂಡ್ಲಿಯರ್ಸ್, ವಾಲ್ ಲೈಟ್ಸ್, LED ಮಿರರ್ಸ್, ವಾಟರ್ ಹೀಟರ್ಸ್, BLDC ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, AO ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ LED ಝೋನ್ ಅನ್ನು ಸಂಪರ್ಕಿಸಿ. ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ಮಂಗಳೂರು. ಆರ್ ಮಿಷನ್ ಯೋರ್ ವಿಷನ್, ಸೈಟ್ ಫಸ್ಟ್. ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಕಣ್ಣಿನ ನೆಟ್ವರ್ಕ್, ಕಣ್ಣಿನ ವಿಭಾಗ ಮತ್ತು ಸೌಲಭ್ಯಗಳು. ಕಣ್ಣಿನ ಎಲ್ಲಾ ತೊಂದರೆಗಳಿಗೂ ಒಂದೇ ಸೂರಿನಡಿಯಲ್ಲಿ ಚಿಕಿತ್ಸೆ ಲಭ್ಯ. 5 ಅಂತಾರಾಷ್ಟ್ರೀಯ ಗುಣಮಟ್ಟದ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ಗಳು, 24/7 ಸೇವೆ. ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ಮಂಗಳೂರು. ಮಹಾಕಾಳಿ ದೇವಸ್ಥಾನದ ಹತ್ತಿರ, ಪಂಪೆಲ್, ಉಜ್ಜೋಡಿ, ಮಂಗಳೂರು ಹಾಗೂ ಉಡುಪಿ, ಸುಳ್ಯ, ತೀರ್ಥಹಳ್ಳಿ. ಇದು ದುರ್ಬಲವಾದದ್ದಲ್ಲ, ಇದು ಬಲಿಷ್ಠವಾಗಿದೆ. ತಮಾಮ್ ಫರ್ನಿಚರ್ ವರ್ಲ್ಡ್ ಅತ್ಯುತ್ತಮ ಗುಣಮಟ್ಟದ ಫರ್ನಿಚರ್ ಗಳನ್ನು ನಿಮಗಾಗಿ ನೀಡುತ್ತಿದೆ. ವ್ಯಾರಂಟಿಯೊಂದಿಗೆ ಉಚಿತ ಹೋಮ್ ಡೆಲಿವರಿಯನ್ನು ನಿಮ್ಮದಾಗಿಸಿಕೊಳ್ಳಿ. ತಮಾಮ್ ಫರ್ನಿಚರ್ ವರ್ಲ್ಡ್, ಗುಣಮಟ್ಟದಿಂದ ಯೋಚಿಸಿ, ಐಷಾರಾಮಿ ಜೀವನ ನಡೆಸಿ. Think luxury, live luxury. Free delivery with warranty. Tamam, finest quality at affordable price. Tamam Furniture World, Uppala, Bandiyod, Udyavar. Now at Mangalore.
मोक्षप्रदायिनि मञ्जुळवासिनि वेदनुते। ವಿರಾಮದ ಬಳಿಕ ದಿವ್ಯ ದೇಗುಲ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಅಸ್ತ್ರ ಗ್ರೂಪ್ ದಸರಾ ಸಂಭ್ರಮ ಪವರ್ಡ್ ಬೈ ಲ್ಯಾಂಡ್ ಟ್ರೇಡ್ಸ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್. ಹಳೆಕೋಟೆ ಶ್ರೀ ಮಾರಿಯಮ್ಮ ದೇವಸ್ಥಾನದ ನವರಾತ್ರಿ ವೈಭವವನ್ನು ನೋಡ್ತಾ ಇದ್ದೀರಿ. ಕೋಳಾರದ ಕ್ಷೇತ್ರುಡಾನಿ ಮಾರಿಯಮ್ಮನ ರೂಪೊಡು ಬಲತವುಂಗುಷ್ಟು ನೂರ್ದು ನೆಲೆಯಾಯನ. ಕೋಳಾರದ ಕ್ಷೇತ್ರುಡಾನಿ ಮಾರಿಯಮ್ಮನ ರೂಪೊಡು ಬಲತವುಂಗುಷ್ಟು ನೂರ್ದು ನೆಲೆಯಾಯ. ನಮ್ಮ ತುಳುನಾಡಿನಲ್ಲಿ ಅನೇಕ ಪುರಾತನ ಕ್ಷೇತ್ರಗಳು ಇದ್ದಾವೆ. ಅವುಗಳಲ್ಲಿ ಬಹಳ ಪ್ರಾಮುಖ್ಯವಾಗಿರುವಂಥದ್ದು ಈ ಮಾರಿಯಮ್ಮ ಮಹಿಷಮರ್ದಿನಿ ದೇವಸ್ಥಾನ ಬೋಳಾರದಲ್ಲಿರುವಂಥದ್ದು. ದಿನನಿತ್ಯ ಇಲ್ಲಿ ಬಂದು ಹೋಗುವಂಥ ಭಕ್ತರ ಒಂದು ಸಂಖ್ಯೆ ಬಹಳ ದೊಡ್ಡ ಮಟ್ಟದ್ದು ಅಂತ ನಾವು ಹೇಳ್ಬೋದು. ಅದು ಕೂಡ ರಜಾ ದಿನಗಳಲ್ಲಿ ತುಂಬ ಜನ ಬರ್ತಾರೆ. ಈಗ ನೀವು ಇಲ್ಲಿ ನೋಡ್ಬೋದು, ಅನ್ನ ಸಂತರ್ಪಣೆ ನಡೀತಾ ಇದೆ. ಸರತಿಯ ಸಾಲಿನಲ್ಲಿ ನಿಂತು ಪ್ರಸಾದ ಭೋಜನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಜನ. ನಾವು ಮಹಾಪೂಜೆ ಆದ ಬಳಿಕ ಹೊರಭಾಗಕ್ಕೆ ಈಗ ಬಂದು ನೋಡುವಾಗ ಇಲ್ಲಿ ಜನ ಕಿಕ್ಕಿರಿದು ಸೇರಿರುವುದನ್ನು ನಾವು ನೋಡ್ತೇವೆ. ಆದರೆ ಎಲ್ಲಿಯೂ ಕೂಡ ಗೊಂದಲ ಇಲ್ಲ. ಭಾಳ ವಿಶೇಷವಾದಂಥ ಒಂದು ಕಾರ್ಯಕ್ರಮ. ಮತ್ತು ನವರಾತ್ರಿ ಉತ್ಸವದಲ್ಲಿ ಇದು ದಿನನಿತ್ಯ ಸಿಗುವಂಥ ದೃಶ್ಯ ನಮಗೆ. ಇಲ್ಲಿ ನನ್ನ ಮುಂಭಾಗದಲ್ಲಿ ಅಂದರೆ ಮಾರಿಯಮ್ಮ ಗರ್ಭಗೃಹಕ್ಕೆ ಎದುರಾಗಿ ಅಭಿಮುಖವಾಗಿರುವಂಥದ್ದು ಮಾತಂಗಿ ಕಟ್ಟೆ. ಅದು ಮಹಾಸತಿಯ ಒಂದು ಕಟ್ಟೆ ಕೂಡ. ಅದರ ವೈಶಿಷ್ಟ್ಯ ಕೂಡ ತುಂಬ ಇದೆ. ಅದರ ಹತ್ತಿರದಲ್ಲಿ ಮೈರಾಣಿ ದೂತನ ಒಂದು ಸಾನ್ನಿಧ್ಯ ಇದೆ. ಅಲ್ಲಿ ಆಯುಧ ಶಾಲೆ ಇದೆ. ಆಗ ಅರ್ಚಕರು ಹೇಳಿದ ಹಾಗೆ ಬೇರೆ ಬೇರೆ ರೀತಿಯ ಹಳೆಯ ಆಯುಧಗಳು ಇಲ್ಲಿ ಇರುವಂಥದ್ದು. ಅದಕ್ಕೆ ನವರಾತ್ರಿಯಲ್ಲಿ ವಿಶೇಷವಾದಂಥ ಆಯುಧ ಪೂಜೆ ಇಲ್ಲಿ ನಡೆಯುತ್ತದೆ. ಆಮೇಲೆ ದೇವಸ್ಥಾನದ ಒಳಭಾಗದಲ್ಲಿ ಗರ್ಭಗೃಹದ ಹಿಂಭಾಗದಲ್ಲಿ ಹಳೆಯ ವಸ್ತುಗಳ ಒಂದು ಪ್ರದರ್ಶನವನ್ನು ಕೂಡ ಇಟ್ಟಿದ್ದಾರೆ. ಹಾಗಾಗಿ ಹಳೆಯದರ ಪಳೆಯುಳಿಕೆಯಾಗಿ ಅನೇಕ ವಸ್ತುಗಳನ್ನು ಹಾಗೆಯೇ ಇರಿಸಿಕೊಂಡದ್ದು ಕೂಡ ಇಲ್ಲಿಯ ಒಂದು ವೈಶಿಷ್ಟ್ಯ. ದೇವಸ್ಥಾನ ತುಂಬ ಬದಲಾವಣೆಯನ್ನು ಹೊಂದಿದೆ. ಇದು ಪುನರ್ನಿರ್ಮಾಣವನ್ನು ಹೊಂದಿ ಜೀರ್ಣೋದ್ಧಾರದ ಮೂಲಕವಾಗಿ ಇವತ್ತು ಒಂದು ಹೊಸತ ಒಂದು ಸ್ವರೂಪವನ್ನು ಕಂಡರೂ ಕೂಡ ಭಾಳ ವಿಶೇಷವಾಗಿ ಈ ಹಳೆಯ ಪರಂಪರೆಯನ್ನು ಈಗ ಮಂಗಳಾದೇವಿ ದೇವಸ್ಥಾನ ಆಗಲಿ ಬೋಡಾರ ದೇವಸ್ಥಾನ ಆಗಲಿ ಉಳಿಸಿಕೊಂಡು ಹಾಗೇ ಮುಂದುವರಿತಾ ಇರುವಂಥದ್ದು ಕೂಡ ಬಹಳ ವಿಶೇಷ. ವೀಕ್ಷಕರೇ, ನವರಾತ್ರಿಯ ದಸರಾ ವೈಭವದ ಕಾರ್ಯಕ್ರಮದಲ್ಲಿ ನಾವು ಆ ಮಹಾತಾಯಿಯ ದರ್ಶನವನ್ನು ಮಾಡಿದ್ದೇವೆ. ನಿಮಗೆಲ್ಲ ಆಕೆಯ ಅನುಗ್ರಹ ಇರಲಿ ಅಂತ ಪ್ರಾರ್ಥಿಸೋಣ. ಬೋಳಾರ ಕ್ಷೇತ್ರದಲ್ಲಿ ಆದಿಯಿಂದಲೂ ಕೂಡ ಮಾರಿಯಮ್ಮನ ಆರಾಧನೆ ನಡೀತಾ ಇದ್ದದ್ದು. ಹಾಗಾಗಿ ಇದಕ್ಕೆ ಮಾರಿಯಮ್ಮ ಕ್ಷೇತ್ರ ಅಂತಲೇ ಹೆಸರು. ಆಮೇಲೆ ಮಧ್ಯದಲ್ಲಿ ಮಹಿಷಮರ್ದಿನಿ ದೇವಿ ಅಂತಲೂ ಕೂಡ ಅದನ್ನು ಕರೀತಾ ಇದ್ದರು. ಮಾರಿಯಮ್ಮ ಮಹಿಷಮರ್ದಿನಿ ಕ್ಷೇತ್ರ ಅಂತ ಆಗ್ತಾಯಿತ್ತು. ಈಗ ಮತ್ತೆ ಇದು ಮಾರಿಯಮ್ಮ ಕ್ಷೇತ್ರವೇ ಆಗಿದೆ. ಹಾಗಾಗಿ ಇಲ್ಲಿ ಆದಿಯಿಂದಲೂ ಕೂಡ ಚಾಕರಿ ಮಾಡಿಕೊಂಡು ಬಂದವರು ಯಾರು ಅಂತ ಕೇಳಿದರೆ ಇಲ್ಲಿಯ ಮೂಲ ನಿವಾಸಿಗಳು. ಸುಮಾರು 1,500 ವರ್ಷಗಳ ಒಂದು ಇತಿಹಾಸದಲ್ಲಿ ಈಗ ಇರುವವರ ತಾತ ಮುತ್ತಾತರು ಕೂಡ ಸೇವೆಯನ್ನು ಮಾಡ್ತಾಯಿದ್ರು. ಅವರೆಲ್ಲ ಊರೂರು ತಿರುಗಾಡ್ತಾ ಈ ಮಂಜಾಲದ ಹುಡಿ ಅಂತ ಏನು ಹೇಳ್ತಾರೆ, ಅರಿಶಿಣದ ಹುಡಿ, ದೇವರ ಪ್ರಸಾದ, ಅದನ್ನು ಮನೆ ಮನೆಗೆ ಹಂಚುತ್ತಾ ಇದ್ದಂಥ ಕಾಲದಲ್ಲಿ ನಮ್ಮಂಥವ್ರು ಅದನ್ನು ನೋಡಿದ್ದು ಕೂಡ ಉಂಟು. ಹಾಗಾಗಿ ಅದರ ಮೂಲ ಒಂದು ಸೇವೆಯನ್ನು ಮಾಡ್ತಾ ಇರತಕ್ಕಂಥವರು ಈಗ ಇಲ್ಲಿ ಈ ಮಾತಂಗಿ ಕಟ್ಟೆಯ ಸುತ್ತಮುತ್ತ ಇರತಕ್ಕಂಥ ಪರಿವಾರ ದೈವಗಳ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ಈಗ ನಾನು ನಿಂತಿರುವಂಥದ್ದು ಆಯುಧಾಗಾರ. ಈ ಆಯುಧ ಪೂಜೆ ಬಹುಶಃ ಇಲ್ಲಿ ಆಯುಧ ಪೂಜೆಯ ನಂತರವೇ ಇಡೀ ಮಂಗಳೂರು ಪರಿಸರದಲ್ಲಿ ಈ ನವರಾತ್ರಿ ಉತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇರುವಂಥದ್ದು. ಬಹುಶಃ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶಿರಸಿಯ ಮಾರಿಕಾಂಬ ದೇವಸ್ಥಾನವನ್ನು ಬಿಟ್ಟರೆ ಆಮೇಲೆ ಆದಿ ಯಾವುದು ಅಂತ ಕೇಳಿದರೆ ನಮ್ಮ ಈ ಒಂದು ಬೋಳಾರದ ಮಾರಿಯಮ್ಮ ಕ್ಷೇತ್ರ, ಆಮೇಲೆ ಬೋಳೂರು ಮತ್ತು ಬೇರೆ ಬೇರೆ ಕ್ಷೇತ್ರಗಳು ಇಲ್ಲಿ ಆಸುಪಾಸಿನಲ್ಲಿರುವಂಥದ್ದೆಲ್ಲ ಆ ಸಾಲಿನಲ್ಲಿ ಬರತಕ್ಕಂಥದ್ದು. ಹಾಗಾಗಿ ಇಲ್ಲಿಯ ವೈಶಿಷ್ಟ್ಯಗಳ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಳ್ಬೇಕು ಅಂತ ಇದ್ದರೆ ಈ ಮೂಲ ನಿವಾಸಿಗಳ ಮಾತುಗಳಲ್ಲಿ ಅದಕ್ಕೆ ನಮಗೆ ಬೇಕಾದಂಥ ವಿಚಾರಗಳು ಸಿಗಲಿಕ್ಕೆ ಸಾಧ್ಯ. ಈಗ ನನ್ನ ಜೊತೆಯಲ್ಲಿ ಈ ಚಾಕರಿಯನ್ನು ಪರಂಪರಾಗತವಾಗಿ ಮಾಡ್ತಾ ಇರತಕ್ಕಂಥ ಶಂಕರಣ್ಣ ಇದ್ದಾರೆ, ಹಾಗೆ ಭುಜಗಣ್ಣ ಇದ್ದಾರೆ. ಇವರಲ್ಲಿ ನಾವು ಒಂದಷ್ಟು ಮಾಹಿತಿಗಳನ್ನು ಕೇಳಬೇಕು. ಶಂಕರ್ ಏತು ಸಮಯ ಸ್ವಲ್ಪ ಸೇವೆ ಮಾಡ್ತಿದ್ದಾರೆ? ನಾನು ಸುಮಾರು 17 ವರ್ಷ ಎಂಕ್ ಮೊಬೈಲ್ ಬರ್ರ ಬಂದಿರ್ತಾರೆ. ಅಜ್ಜನ ನಾವು ಚಾಕರಿ ಮಲ್ಪಡು ಬಂದು ಅಂಚ ನಾನು ಬತ್ತದು ಮೂಲ ಚಾಕರಿ ಮಾಡ್ಕೊಂಡಿಲ್ಲ. ಇದು ವಾನ ಮನೆದ ಚಾಕರಿಯನ್ನ ಬತ್ತದು ದೇವರ ದೀಪ ದೀಪನು ಪೂಪಾಡುದು ಪುರ ಮಲ್ತೊಂದು ಕಟ್ಟೆ ಪುರ ದೆಕ್ಕೊಂಡು ಕ್ರಮಬದ್ಧವಾಗಿ ಮಲ್ಕೊಂಡಿಲ್ಲ. ಅದೇ ಎಂಕ್ ಮನಸ್ಸು ಈಗ ಮಾರಿಯಮ್ಮ ಇಲ್ಲಿಗೆ ಹೇಗೆ ಬಂದಳು ಅಂತ ಕೇಳಿದರೆ ಇಲ್ಲಿ ಕಡಲಿನ ಭಾಗದಿಂದ ಅವಳು ಬಂದಳು ಅಂತ ಒಂದು ಕಥೆ ಇದೆ. ಮತ್ತು ಇಲ್ಲಿ
ಹತ್ತಿರದಲ್ಲಿ ಇದಕ್ಕೆ ಬರುವ ದಾರಿಯಲ್ಲಿ ನನಗೆ ಸಿಗ್ತದೆ ಹಳೆಕೋಟೆ ಈ ಹನುಮಂತ ದೇವಸ್ಥಾನದ ಹತ್ತಿರ ಒಂದು ಅಶ್ವತ್ಥ ವೃಕ್ಷ ಇದೆ. ಆ ಕಟ್ಟೆಗೆ ಮಾರಿಯಮ್ಮ ಬಂದಳು, ಆಮೇಲೆ ಇಲ್ಲಿಗೆ ಬಂದು ಅವರನ್ನು ಆರಾಧಿಸ್ತಾ ಬಂದರು ಎನ್ನುವುದನ್ನು ಜನಜನಿತವಾಗಿ ನಾವು ಕೇಳುವಂಥದ್ದು. ಅದರ ಸಂಪೂರ್ಣ ಮಾಹಿತಿ ಏನು ಅಂತ ನಾವು ಇವರಲ್ಲಿ ಕೇಳಬೇಕು. ಈತೆ ಅದು ಮಾರಿಯಮ್ಮ ಅಪ್ಪೆ ಇದಕ್ಕೆ ಭತ್ತದ ಮುಲ್ಪ ನಿಲೆ ಉಂತನ ಬಗ್ಗೆ ದಾದ ಹಣ್ಣು ನಿಂತಿರು ಹಿರಿಯಗಳು ಅವು ಅವೇ ಗಟ್ಟಾರ್ದು ಬರ್ತದ್ದು ಸ್ವಲ್ಪ ನೆಲೆ ಆತಿನ ಅಂಚನ ಅಲೆಕೋಟೆ ಬಂದು ಮಣ್ಣ ಕೋಟೆದ ಕುಳಿತೀರು ಈ ಜಾಗ ಉಳ್ಳೇರು ಅಂಚ ಅಲೆಕೋಟೆ ಬಂದು ಪುದರ್ ಬತ್ತಿನಿಗೆ ಆಗಾಲೋಡು ಅಂಚ ಇತ್ತ ಮುಟ್ಟಲ ಆ ಕೋಟೆದ ಕುಲ್ಲ ಇತ್ತಲ ಉಳ್ಳೇರು ಅಂಚ ಪುನಗ ಮಾರಿಯಮ್ಮ ದೇವರನ್ನ ಕೊರ್ಲು ಆರಾಧನೆ ಮಾಡ್ತದ್ದು ಏರು ಎಂಚ ಕಷ್ಟನ ಇಂದು ಆಂಡಲ ಐನ್ ಬರ್ತದು ಪ್ರಸಾದ ಮುಲ್ತ ಒಂಜಿ ಮಂಜಾಲದ ಪೊಡಿ ಕೊನೋದು ಪ್ರಸಾದ ನಾಟಿ ಇಂದು ಮಲ್ತುಂಡ ಎಡ್ಡೆ ಎಂದು ಉಂಡು ಅಂಚನೆ ವರ್ಷೋಡು ಒಂಜಿ ಏಪ್ರಿಲ್ ತಿಂಗಳು ಲಾಸ್ಟ್ ಮಂಗಳವಾರದಲ್ಲಿ ಮೂಲು ಮಾರಿ ಪೂಜೆ ಆಪುಂಡು ರಾಶಿ ಪೂಜೆ ಮಾರಿ ಪೂಜೆ ಆ ರಾಶಿ ಪೂಜೆ ನಮ್ಮ ಬಲಸುನಾಗ ಒಂಜಿ ಅನ್ನ ನುಪ್ಪು ಮಲ್ತದ್ದು ಐದು ಬೊಕ್ಕ ಒಂಜಿ ಪೊರಿ ಒಂಜಿ ಉಂಡು ಬೊಕ್ಕ ಒಂಜಿ ದೋಸೆ ಐಕಿಂದು ಮಲ್ತದ್ದು ಬೊಕ್ಕ ಪ್ರಸಾದ ಮಂಡ ಐತ ಮಿತ್ತಿಗೆ ಮಲ್ಲಿಗೆ ಅದು ಐತ ಅಲಂಕಾರ ಮಾಡ್ತಾರೆ ರಾಶಿ ಕಟ್ಟೆ ಬಂದೊಂಜಿ ಉಂಡು ದೇವಿಯರ್ನ ಎದುರುಡು ಆ ರಾಶಿ ಕಟ್ಟೆ ಮಲ್ತಿನ ಪ್ರಸಾದ ಮನದನಿ ಕಾಂಡೆ ಆಜಿ ಗಂಟೆ ಪೂಜೆ ಎಂದು ఒక ಇಂದೆಪ್ಪೆರೆ ಐದು ఒక ಮಾರಿಗಿಡಪ್ಪನ ಐದು ದುಂಬು ಆ ರಾಶಿ ಪೂಜೆ ಎಂದು ఒక ಮಾರಿಗಿಡಪ್ಪನ ಐದು ఒక ಆ ಪ್ರಸಾದವನ್ನು ಕಾಣದೆ ಎತ್ತದು ಆ ನುಪ್ಪುಡು ಪೊರಿಲ ಇಲ್ಲಲ್ಕೊನೋದು ನಮ್ಮ ನುಂಗದು ಐನು ಕೂಡ ಫ್ರೀ ಅವು ಅರಿ ಹಾಕೊಂಡು ಅರಿ ಆನಾಗ ಐನು ನಮ್ಮ ಕುಪ್ಪಿಡಿ ಜಿಂಜಾದಿಂದ ಒಂಜಿ ವರ್ಷ ಮುಟ್ಟ ಪ್ರಸಾದಕ್ಕೂ ಫಲ ಉಂಡು ದಾದ ಮಂಡ ಏರಿಯಾಗಳನ್ನ ಬಂಜುವೇನ ಅಂದ ಹುಷಾರಿಜ್ಜಿನ ಅಂದ ಐಟು ಅರಿನು ನಮ್ಮ ಜೊತೆದು ಒಂಜಿ ವರ್ಂಬಾರಿ ಏಲಾರಿ ಅಂಚ ಅರಿನ ಜೊತೆದು ಪೇರೆಡು ಪಾರ್ದು ಕಲತ್ತದು ಐನು ಅರೆತದು ಪಾರ್ದು ಪರ್ನಂದ ವಾಸುಂದುಲ ಮಾರಿನ ಪ್ರಸಾದೋಡು ಪೂರ ಸೀಕು ಸಂಕಟ ಅದನ್ನ ಎಂಚಿನ ನೀರ್ತಿನಲ್ಲ ಆರೋಗ್ಯ ನೀರ್ತಿನಲ್ಲ ಪೂರ ಎಂದು ಹಾಪುನು ಅಂದ ಆಯ್ತಾ ಪನ್ನುತ್ತೆ ಗುಣ ಹಾಪುನು ಅಂದು ಪನ್ನೊಂದಿತ್ತು ಅದೇ ಈ ಮಾರಿ ದೇರುಣ ಕ್ರಮ ಅಂತ ಇಂಚವು ಸ್ವಲ್ಪ ಮಾರಿ ಗಿಡಪ್ಪನ ಮಾರಿ ಗಿಡ ಬಂದ ಮೂರು ಕೋರಿ ಕಡಿದು ನೆತ್ತೆರು ಕಟ್ಟಿಗೆ ಬಾರ್ದು ಪೂರ ಕುಂಬಳ ಕಟ್ಟು ಬಂದು ಬಾರ್ದು ನೆತ್ತೆರು ಬಂದು ಅದು ಮಾರಿ ಗಿಡ ಕೊಂಡು ಹೋಗ್ತಾರೆ ಅದಕ್ಕೆ ಪೇರು ದೊಂದಿ ಬರ್ತದೆ ಮಾತೆಲ್ಲ ಹೋಗ್ತಾರೆ ಅವಳು ಮೂಜಿ ಸಾಗಿ ಪೂರ ಪಡದು ಬರ್ತದೆ ಈಗ ದರ್ಶನದಲ್ಲ ಉಂಡೆ ದರ್ಶನ ಜನಕುಲ ಮತ್ತು ಒಟ್ಟಿಗೆ ಬರ್ತದೆ ಐಕೆ ದಾದ ಪಂಡ ಇರತ್ತ ಪದ್ರಾಡು ಸೇರಿದ ನುಪ್ಪು ಮಲ್ಪೆರೆ ಉಂಡು ಕುಚಲಕ್ಕಿ ಮಲ್ತದನ ಎಂಗ್ರ ರಣಕಂಬ ಬಂದು ಉಂಡು ಆಯ್ತಾ ಆಮೆತ ಬಾಗೋಡು ಕೋರಿ ಬಲಿ ಕೋರ್ಪುನಿ ಆಯ್ತಾ ಎದುರ್ದ ಬಾಗೋಡು ಕುಂಬಳಕಾಯಿ ಕಟ್ಟು ಮಲ್ಪೆರೆ ಉಂಡು ಅವು ಪ್ರತಿ ಮಂಗಳವಾರದಲ್ಲಿ ಐಕೆ ಅವ್ರ ಇನ್ನು ಕೊರಿಯರು ಉಂಡು ಕುರಿ ನೀರು ಮಲ್ತದು ಐನು ಪೂರ ಒಂದು ಕಟ್ಟು ಮಲ್ತದು ಮಧ್ಯಾಹ್ನ ಪೂಜೆ ಆಯ್ತು ಮಂಗಳವಾರದ ಪೂಜೆ ಆಯ್ತು ಇನ್ನು ಮಲ್ತದು ಐದು ಬೊಕ್ಕ ಮಾರಿಗಿಡಪ್ಪನ ಪಂಡ ಇರು ಪಣ್ಲಾಕನ್ನೇ ದಾದ ಪಂಡ ಇವರು ಭದ್ರಾಡು ಸೇರಿದ ನುಪ್ಪು ಮಲ್ಪೆರೆ ಉಂಡು ನುಪ್ಪು ಮಲ್ತದು ಐನು ಕರ್ಕುಂಬುಡೈ ಕಟ್ಟು ಮಲ್ತದು ಗುರಿ ನೀರು ಪೂರ ಎಂದು ಮಲ್ತದು ಆ ಬಟ್ಟಿ ಪಾರ್ದು ಐದಕ್ಕ ಆಮೇತ ಮೀಕು ಬರ್ತದು ಅವಳು ಕೋರಿ ಐಕು ಬಲಿ ಕೊರಿಯರು ಉಂಡು ನೆತ್ತೇರು ಐನು ಬೊಕ್ಕ ಬುಟ್ಟಿನು ಬೊಕ್ಕ ಕುಂಬಳಕಾಯಿ ತಾರೈ ಪೂರ ಪತ್ತೊಂದು ಅಕಲು ಮಾರಿಗಿಡ ತಂದು ಪೋಯರು ಉಂಡು ಮಾರಿಗಿಡ ತಂದು ಪೋನಾಗ ಏರ್ಲ ಎದುರು ಮಾತ ಸಿಕ್ಕೇರು ಇಜ್ಜಿ ಐದು ಅಕ್ಕ ಮೂಜಿ ಸಾದಿ ಒಲ್ಪ ಸೇರ್ದುಂಡು ಅಲ್ಪ ಐಕ್ ಇನ್ನು ಮಲ್ತೊಂದುಲ್ಲೇರು ಆಯ್ತಾ ಮಾರಿಗಿಡ ಅಪ್ಪನ ಒಂಜಿ ಕ್ರಮ ಮಲ್ತೊಂದುಲ್ಲೇರು ಅಂಚೆ ಇದು ಮಲ್ತಿನಿದ ಹತ್ರ ಮುಲ್ಪ ಏರೆಗಳ ಒಂಜಿ ಗಾಡಿದಾಡು ಹೆಸರೆಂಟ ಅಂಡಲ ಒಂಜಿ ತೊಂದರೆ ಆತಿಜ್ಜಿ ಬೊಕ್ಕ ಆ ಕಾಲೋಡು ಮಾತಾಗೆ ಪನ್ಪಣಕ್ಕೆ ಎಂದಿನ ನೆತ್ತೆರು ಓಕುಲಿ ಬೂರೋ ನಿಂತು ಎರು ಕರ್ತೋ ನಿಂತಿಯರಿಗೆ ಇದೇ ಗಟ್ಟಾಡಿ ಎರು ಗುಂಡಗೆ ಐಕೊಂಜಿ ಕೆಪಿಗೆ ಎಂಜನ ಐಕೊಂದು ಪಾರ್ದು ಗುಂಡಗೆ ಅಲ್ತ ಗಟ್ಟಾಡು ಬುರ್ನ ಎರುಗು ಇಡೇ ಬಾತದು ತರೆ ಕೊರೋ ನಿಂತೀನಿ ಅಂಚೆ ಎರು ಕಟ್ಟೊಂದಿತ್ತಿನ ಕಂಬಳ ಉಂಡಿತ್ತು ರಣಕಂಬ ಅತ್ತು ಐದಕ್ಕೆ ಬೇತೆ ಕಂಬ ಉಂಡು ರಡ್ಡು ಎರು ಕಟ್ಟುನ ಅಂಚೆ ಆ ಬೊಟ್ಟು ಬಲಿಲ ಕೊರೋ ನಿಂತೀರ ಈಗ ಎರು ಬಲಿ ಬೊಕ್ಕ ಗಟ್ಟದ ಪೂರ ಬತ್ತು ಮಾರಿ ಪೂಜೆ ದಪ್ಪ ಬತ್ತದು ಮೂಲು ಕೋರಿ ಮೂರ ಮಲ್ತದು ಮುಲ್ಪ ಒಂದು ಜಾಗ ಉಂಡಿಗೆ ಆ ಜಾಗ ಕಜಿಪ್ ಮಲ್ತದು ಅವಳು ಉಂಡು ಪೋಂದಿತ್ತಿನ ಅಕ್ಕಳಿಗೆ ಗಟ್ಟ ಸೈಡ್ ದಕ್ಕಳು ಪೂರ ಬರ್ತದು ಅಂಚ ದೇವಿ ಬತ್ತು ಮುಲ್ ನೆಲೆ ಆತಿನ ಬಂಡ ಕೋಟೆ ದಕ್ಕಲು ಅಲೆ ಕೋಟೆ ಬಂದು ಪುದರ್ ಬತ್ತಿ ಬಂಡ ಕೋಟೆ ದಕ್ಕಲು ಇತ್ತೇರಿಗೆ ಮುಲ್ಪ ಇತ್ತೆಲ್ಲ ಉಳ್ಳೇರು ಆ ಎಂದೆತ್ತಾಕಲು ಅಂಚೆ ಪುನಗ ಈ ಜಾಗಲು ಒಂಜಿ ಮೂಜಿ ನಾಗಲೆ ಎಕ್ಕರ ಮುಟ್ಟದ ಮಾರಿಯಮ್ಮ ಸಂಬಂಧ ಪಟ್ಟಿನ ಜಾಗಲ ಕ್ಷೇತ್ರದ ಐಟು ಕೋಟೆ ದಕ್ಕಲು ಅಂಚೆ ಅಲೆ ಕೋಟೆ ಬಂದು ಪುದರ್ ಬತ್ತಿನಿಗೆ ಈ ನೆಕ್ಕು ಅಂಚೆ ಪುನಗ ಮುಕ್ಕಲಿಂದ ಇಟ್ಲ ಅಂಚೇನೆ ಅವ ಮೈರಾಣಿ ಇಲ್ಲ ಬೊಕ್ಕ ಮಾತಂಗಿ ಇಲ್ಲ ನಿಮ್ಮ ಕಾಸರಗೋಡು ಮೊಕ್ಕಲ್ನ ಕುಟುಂಬದಕ್ಕಲು ಮಾತ ಉಳ್ಳೇರು ಸಾಧಾರಣ ಒಂದು 100 ವರ್ಷದ ಮಿತ್ತು ತಲೆಮಾರು ಉಳ್ಳೇರು ಅಕಲೆ
ಒಂಜೊಂಜಿ ತರ ಮಾರಡು ಒಲ್ಪ ಫೆಸ್ಟೇಜ್ ಇಯರು ಅಕಲಿ ಬರ್ಪು ತೋಜಿ ಬರ್ಪುನಿ ಬೋಲಾರಂ ಸೇತುರೋಡು ಮಾತಂಗಿ ಮೈರಾಣಿ ಬಂದುಂಡು ನಿಖಲು ಅಡೆಬೋದು ಚಾಕಿರಿ ಮಲ್ಪೋಡು ಅಲ್ದ ಸೇವೆ ಮಲ್ಪೋಡು ಬಂದು ಬೈದೇರು ಅಂಚ ಬರ್ಪನಾಗ ಇದು ಬೇಲೆ ಸೇದಲಾಗಿ ಈ 2004 ಸೇರಿದೆ ಅಂಚೆ ಕೆಲವು ತಲೆಮಾರು ಬರ್ತದೆ ಮೂಲು ಪೂಜೆ ಕಟ್ಟೋಣ ಅಕಲ ಬರ್ಪುನ ತೂತಿನನೆ ದಯಪಂಡ ಮುಕ್ಕಲ್ನ ಅಜ್ಜೇರ್ ನಾಕುಲ್ನ ಕಾಲೋಡು ದಸ್ತನ ಅವನಿತ್ತಿನಿಗೆ ದಸ್ತನ ಅಕಲು ತೀರು ಪೋಯರು ಬಂದು ಅಕಲಿನ ತೂತೇನೆ ಪ್ರಾಯದಕುಲು ಬೊಕ್ಕಕುಲು ತೀರು ಪೋಯಿನಾಕ ಇಲ್ಲಲ್ಲಿ ನೀರಿನ ಸರಿ ಹತ್ತು ಬಂದು ಸೊಂಟ ಬಟ್ಟಿ ಬೊಲ್ಲಿದ ಸರ ಗಂಟೆ ಮಣಿ ಪೂರ ದೇವರಿಗೆ ಒಪ್ಪಿಸಾದೇರಿ ಇಡೀ ಕೊಂದತ್ತದು ಬಂಡ ನನರ್ದುಂಬು ಏರು ಮಲ್ಪೇರು ಎಂಗ್ಲಿಗೆ ಗೊತ್ತುಜಿ ಬಂದು ಅಕಲು ಬಾಕಿದಕಲು ಒಯ್ದು ನಾಕಲು ಬತ್ತು ಪಂಡೇರು ಅಂಚದ ಅಪ್ಪನಾಗ ಆ ಕಾಲೋಡು ಈ ಅಕಲಿಗೆ ಫೆಸ್ಟೇಜ್ ಹೋಗಿ ಬರ್ಪುನಿಗೆ ಇಡೀ ಬತ್ತು ಸಾಕಿರು ಮಲ್ಪೋಡೆ ಎಂದು ಅಂಚದ ಪುನಃ ಮಕ್ಕಳು ದಾದ ಮಲ್ಪೇರು ಅಂಡ ಬರ್ಪೇರು ನಟ್ಟುವೇರು ಪೂರ ನಮ್ಮಂಚಿನ ಅಂಚಿನ ಹರ್ಕೊಂಡು ಮಾರಿಯಮ್ಮ ಸೇತುರು ದುಂಬು ಪುರಾತನೋಡು ದರ್ಶನ ಅವನಿತ್ತಿನ ಸೇತುರಾಗಿ ಎಂದು ಅಂಚದ ಪುನಗೆ ದರ್ಶನ ಬಂದು ಎಲ್ಲ ನಿರ್ಧಾರ ಜನ ಆತಿದ್ದಿ ಅಂಚದ ನಾನು ಜನ ಬರುವೇರು ಬಂದು ನಂಬಿಕೆ ಉಂಟು ಅಂಚೆ ದೇವರನ್ನು ಮಾರಿಯಮ್ಮ ದೇವರ ಆಯನಾಥ ದೇವರನ್ನು ಮಾಡ್ತಿರಲ್ಲ ಹೊರ್ಲೂರು ಈ ಸೇತುವೆ ಬೆಳಗಾದ ಕೊಡ್ತು ಈ ಮಾತಂಗಿ ಬಂದ ಮುಳ್ಳು ದೇವಿನ ಒಂದು ಅಂಶನ ದಾದ ಬಂಡ ಬ್ರಾಣೇರ್ನ ಮಗಳಿಗೆ ಅಲ್ಲ ಮಾತಂಗಿ ಬಂದ ಆ ಬ್ರಾಣೇರ್ನ ಮಗಳು ಬಂಡ ಈ ಬಂಡ್ಪರ ಬ್ರಾಣೇರ್ನ ಮಗಳಿಗೆ 5 ಮುದಾದ ಬಂಡನ ಮಾದಿಗ ಮುಕ್ಕಲ ಅಂದು ಮಾದಿಂಗ ಜಾತಿಗೆ ಅಂಚ ಮುಕ್ಕುಲ್ ದಾದ ಮಂಡಿರ್ ಪಂಡ ಐಟ್ ಆ ಪುರ್ತುಡು ಒಂಜಿ ಮಗೆ ಎತ್ತಿಗೆ ಅಕಲಿಗೆ ಅಪ್ಪ ಅಮ್ಮ ಒಂಜಿ ಮಗೆ ಎತ್ತಿಗೆ ಆ ಮಗೆ ದಾದ ಮಲ್ತೇವಂಡ ಆಯ ಬಂಡೆಗೆ ಆಯ್ಗೆ ಅಪ್ಪ ಅಮ್ಮ ಹಾಕಿರು ದಯ ಪಂಡ ಒಂದು ವಿದ್ಯಾಭ್ಯಾಸ ಕಲ್ಪನೆಕ್ಕೆ ಆಯ್ ಇನ್ನು ಮಲ್ತಿನಕ್ಕೆ ಆಯ್ನ ಪಿದಾಯ್ ಪಾಡುವರು ಅಮ್ಮೆ ಪಿದಾಯ್ ಪಾಡ್ದವನಾಗ ಯಾನ್ ದುಮ್ಮದ ಕಾಲೋಡು ಇತ್ತಿನಿಗೆ ಕೀಳ್ ಜಾತಿ ಮೇಲ್ ಜಾತಿ ಬಂದು ಅಂಚ ಮಿತ್ ಫೋನ್ ಜಡತೊಂದು ಫೋನಾಗ ಆಗಿ ಬೇಜಾರು ಯಾನ್ತೆ ಎನ್ನ ಏರ್ಲ ಮುಟ್ಟ ಮಲ್ಪುಜಿಯರು ಪಂಡದು ಯಾನ್ ನನ್ನ ಈ ಜಾತಿನಿ ಅಂತ ಹೊಜಿ ಪಂಡ ಜನಕ್ಕಲೇನ ಎನ್ನ ಮುಟ್ಟ ಮಲ್ಪಾಯರು ಪಂಡದು ಬ್ರಾಣೇರ್ನ ನೇನು ವಸ್ತು ಇನ್ನು ಮಲ್ತದೆ ಕಡಲ ಬರಿಟ್ಟು ಅನುಷ್ಠಾನ ಕುಲ್ಲುವೆಗೆ ಅನುಷ್ಠಾನ ಕುಲ್ಲುದುಪ್ಪನಾಗ ಬ್ರಾಣೇರ್ನ ಮಗಲು ಅಮ್ಮೇರೆಗೆ ಅನುಷ್ಠಾನಕ್ಕೂ ತೀರ್ಥ ನೀರು ಕೊನೆಯರನ್ನು ಕಡಲ ಬರಿಕ್ ಬಂದಾಗ ಬ್ರಾಣೆ ಬಂಡದಲ್ಲಿ ఆయన ಇದು ಮಲ್ಪುವಲ್ಲಿ ಪ್ರೀತಿ ಮಲ್ಪುವಲ್ಲಿ ಪ್ರೀತಿ ಮಲ್ಪದ ಆನಾಗ ಆಲ್ ದಾದ ಮಲ್ಪಂಡ ಆಯ್ ದಾದ ಮಲ್ಪಂಡ ಹೆಂಗಿತ್ತೆ ತಿಕ್ಕಿನ ಸ್ಯಾನ್ಸ್ ಪಂಡದು ಬ್ರಾಣೆ ಪಂಡದಾಯ್ ಒತ್ತೊಂದು ಆಗ್ಲೇ ಮದ್ಮೆ ಆಪುನಿಗೆ ಮದ್ಮೆ ಆದ ಉಪ್ಪುನಾಗ ಎರಡು ಜೋಕುಲು ಪುಟ್ಟು ಇವರಿಗೆ ಜೋಕುಲು ಪುಟ್ಟದ ಆನಾಗ ಜೋಕುಲು ಮಲ್ಲ ಆನಾಗ ಅಪ್ಪೆಡ ಕೇನುವರಿಗೆ ಅಮ್ಮೇರೆ ದಾದ ಉದ್ಯೋಗ ಅಂದು ಐಕೆ ನಮ್ಮ ಕುಲಸಬು ಕಸಬು ಪೂಜೆ ಮಲ್ಪನ ಇಂದು ಆತ ನಿಕ್ಕೆ ದಾಯಿ ದೌಟು ಬರ್ತದೆ ಒಂದು ಅತ್ತು ಕೇನ್ಯ ಅನ್ನೊಂದು ಆಯ್ತು ಮೆಗ್ಗಿ ಅಂತ ಜೋರ್ದಾಯಿ ಬಲಾಯ ಪಾಪದಾಯಿ ಅಂಚಲ್ಪನಾಗ ಮೆಗ್ಗೆದಾದ ಮಂಡಿಗೆ ಹನ್ನಡ ಮಂಡಿಗೆ ಎಲ್ಲ ಅಮ್ಮೇರು ಪೋಣಾಗ ನಮ್ಮ ಅಮ್ಮೇರ ಪಿರೋಡಿ ಪೋಡು ಅಂಚನ ಪೂಕಲು ಪೋಣಾಗ ಒಂಜಿ ಮರ ತಟ್ಟು ಅಮ್ಮೆ ಮುಟ್ಟು ಬೊಲ್ಲೆರೆ ಚಪ್ಪಲು ಮಲ್ಪೆರೆ ಕುಲ್ಲಿಗೆ ಈ ಜೋಕು ಬೊಕ್ಕರಡ್ಡು ಆ ಜೋಕುಲು ಒಂಜಿ ಬೊಕ್ಕೊಂಜಿ ಮರ ಕುಲ್ದು ತುಯ್ಯರಿಗೆ ಅಂಚೆ ಬರ್ತದೆ ಇಲ್ಲಲ್ಲಿ ಬರ್ತದೆ ಅಪ್ಪೇಟ ಬಂಡಿಗೇರಿಗೆ ಅಮ್ಮ ಬೇಲೆನ ತೆಂಗದಿ ತೀರದ ಅಮ್ಮೇರ್ನ ನಮ್ಮ ಪಣ್ಪುನ ಕೊಡ್ತೀನಿ ಮುಕ್ಕಳು ಗೊಬ್ಬೊಂದು ಉಪ್ಪುನಾಗ ಬಾರೆದ ಕುರ್ಲೇನು ಕರ್ತದು ಮುಟ್ಟುದೆ ಚಡಿದೆತ್ತೇರಿಗೆ ಚಡಿದೆಪ್ಪನಾಗ ಅಪ್ಪೆ ಉಳಿಯೋದು ಕೆಲಸ ಮಾಡ್ಪುನ ಬಾರ್ ಬತ್ತು ಮನೆ ನಿಕ್ಕಳು ದಾದ ನಿಕ್ಕಳು ಒಟ್ಟನೆ ಕೆಲಸ ಕಲ್ತೊಂದುಲ್ಲಾರ ನಿಕ್ಕಳು ಐ ಕಾಲು ಪಣಿ ಆ ಜೋಕುಲು ಪಂಡೆಗೆ ಅಮ್ಮೇರ ಉದ್ಯೋಗ ನೆಂಕುಲು ಕಲ್ಪುನಿ ಅಪ್ಪಾಗ ಅಪ್ಪೆ ಗೊತ್ತಾಪನಿಗೆ ಅಪ್ಪೆ ಗೊತ್ತಾನಾಗ ನಿಕ್ಲೆ ಇರೇ ಕರೆಕ್ಟ್ ಕಣ್ಣಾರೆ ಇರ್ತು ಓಡಾಂಡ ಎಲ್ಲ ಕಾಂಡೆ ನಿಕ್ಕಲು ಎನ್ನೊಟ್ಟಿಗೆ ಬಲ್ಲೆ ಇರು ಅಂಚ ಮನದನೆ ಕಾಂಡೆ ಪೋನಾಗ ಅಮ್ಮೆ ಪೋನಾಗ ಅವು ಪೇಲ ಮಲ್ಪನಾಗ ಅದೇ ಜುಟ್ಟುರು ಗೊತ್ತಾಂಡು ಮೋಸೋಡು ಮದ್ಮೆಯನ್ನ ಆತನಾಗ ಆ ಲೈನ್ ತೂದುಲ ಅಮ್ಮೇರ ನಡೆ ಬರ್ಪಾಲಿಗೆ ಅಲ್ಲ ಅಮ್ಮೇರ ನಡೆ ಮಡೆ ಇರೆ ಗದ್ದ ಉಂಡು ಯಾನ್ ದಾದ ಮಲ್ಪೋಡು ಏನು ನಾಯಿ ಮುಟ್ಟಿನ ಮಡೆ ಗದ್ದ ಉಂಡು ಯಾನ್ ದಾದ ಮಲ್ಪೋಡು ಐಕ್ ಅಮ್ಮೆ ಅನ್ಬಡೆ ಐನು ಸೂಡಿ ಸುಡ್ಕಾರ ಮಲ್ಪಲ ದಾದ ಬಂಡಾರ ಒಂದು 3 ಸತಿ ಕೇನು ಅಲ್ಲಿಗೆ ಅಲ್ತು ಕೋಪಡ ಅಲ್ಲಿ ಬರ್ಪಾಲಿಗೆ ಬಣ್ಣಾಗ ಮೂಲು ಒಂಜಿ ಕೈಟು ತೂಟೆ ಒಂಜಿ ಕೈಟು ಕತ್ತಿ ಪತ್ತೊಂದು ಬೆರಿ ಬತ್ತು ಅಲ್ಲಿಗೆ ಬೆರಿ ಬತ್ತೊಂದು ಪೋನಾಗ ಮೊಕ್ಕಲು ತಪ್ಪದು ಕೊಲ್ವೇರು ಕಣ್ಣನೆಲ್ಲ ಜೋಕುಲೇನು ಬೆರಿ ಬತ್ತು ಅಲ್ಲಿಗೆ ಬೆರಿ ಬತ್ತನ ಪೋನಾಗ ಮೂಲು ಎಂಜಿನೆ ಇಂದು ಮಲ್ಪನಾಗ ಬೆರಿ ಬತ್ತನಾಗ ಆ ಲಾಸ್ಟ್ಗೆ ದಾದ ಮಲ್ಪೊಲ ಬಂಡ ಜೋಕುಲು ಅಮ್ಮೆ ಮನ್ಪುನಿ
ಜೋಕುಲೇಡ ಅಲ್ಲ ನಮ್ಮನ್ನು ಗುಡುಪುಜಾಲು ಅವಳು ಎರುಮೆ ಒಂದು ಪುನು ಎರುತೊಲೆ ಯಾನ್ ಊಟುಕುಲ್ವೆ ಅವಳು ಪಂಜಿ ಮೇ ಒಂದು ಪುನು ಐತೊಲೆ ನಿಕುಲ್ ಊಟುಕುಲ್ಲೆ ದಯಪಂಡ ಆ ಜೋಕುಲ್ಲ ಆ ಚಡಿ ಮಾತಿನ ಹತ್ರ ಅವೇ ಸೇರ್ಲ ಕಾಂಡು ಗೊತ್ತಂಡೆ ಐಕೋಸ್ಕರ ಜೋಕುಲ್ ಪಂಜಿಲ ನೂಟುಕುಲ್ನಿ ಎರುತೊಲೆ ಅಮ್ಮೆ ನೂಟುಕುಲ್ಲು ಮೋಲು ಕೋಪಡ್ ಮನ್ಪಾಲು ತೂಕ ನಿಕಲು ಏತು ಇನ್ನು ಮಾಲ್ತುಂಡಲ್ಲ ಯಾ ನಿಕ್ಲೆ ಬುಡ್ಪನಾಳತ್ತು ನಿಕಲು ಆ ನಮ್ಮಿನ ಕುಳ್ಳುನಲ್ಲ ಯಾನ್ ನಮ್ಮಿನ ಅಪ್ಪ ಮಾರಿಯಮ್ಮ ಒಲ್ಲೇರು ಅಮ್ಮನ ಮಾರಿಯಮ್ಮನಾಳು ಇನ್ನೆಟ್ಟು ತಪಸ್ಸು ಇನ್ನೂ ಅಲ್ಪಾಲು ಅಪ್ಪ ಮಾರಿಯಮ್ಮ ಒಲ್ಲಿದ ಅದು ಬರ್ತೇರು ಅಪ್ಪ ಮೋಲ್ ಬತ್ತಗೆ ಏನು ಅಲ್ಲಿಗೆ ಮಾರಿಯಮ್ಮ ಕೇನಿವರಿಗೆ ಈ ದಾದಕ್ಕೆ ಬೋಸ್ಕಾರ ಅಂದು ಐಕೆ ಅಲ್ಬನ್ ಯಾನ್ ಇಂಚಿಂಚ ಅದನ್ನ ಪರಿಸ್ಥಿತಿ ಹಾಕೊಂಡು ಒಂದು ಈ ಮಾಲ್ತಿನ ಒಂದು ಈ ಹತ್ತು ಗೊತ್ತಿದ್ದಾನೆ ಮಾಡ್ತೀನಿ ಆಯ್ ಗೊತ್ತಿತ್ತು ಮಾಡ್ತೀನಿ ಆಯ್ತು ವಿಚಾರ ಹೆಂಗ್ ಬಿಡು ಒಂದು ಅಂದ್ರೆ ದೇವಿ ಒಂದು ವರಿ ಸೃಷ್ಟಿ ಮಾಡ್ತೀರಿಗೆ ಸೃಷ್ಟಿ ಮಾಡ್ತದ ಅನ್ನಾಗ ದೇವಿ ಆಯ್ನ ದಾಯಿಬೋಡದಮ್ಮ ಸೃಷ್ಟಿ ಮಾಡ್ತಾರೆ ಏನಾಗ ಮಾರಿಯಮ್ಮನ ಪೇರಿಗೆ ಒರಿ ದ್ರೋಹಿ ಇಂದೆತೊಲೆ ಎರುತೊಲೆ ನೂರ್ಕುಲ್ದೆ ಐನಿ ಎರುನ್ ಬಲಿ ಕೊರುಡು ಹೆಂಗ್ ಬಲಿ ಕೊರು ಬಣ್ಣಾಗ ಆಯ್ ಪಿದರ್ ಪೋನಾಗ ದೇವಿ ಬಣ್ಣ ಪೇರಿಗೆ ಈ ಇಂಚ ಪೋಂಡ ನಾನು ಎರು ಬುಡ ಅಂದ ನಾನು ತಾಡು ಬೆರಿ ಬತ್ತು ನಾನು ಈ ನಾಲಾಯ್ ಪಿದಾಯ್ ಬಾ ನಿನ್ನ ಮೂಜಿ ಹಸ್ತಾರ ತಿಸುಲಾಡು ಬರೆಪುನಿಗೆ ನಾಲಾಯ್ತು ಅಂಚೆ ಆಯುಧ ಕೊರ್ಪುನಿಗೆ ಆಯ್ಬೋದು ಎರು ಕರ್ತದು ಎರು ಕೊಂದತ್ತದು ಎರುತ ಮಂಡಿನ ಕೊಂದತ್ತು ದೇವಿ ನಡೆ ಮಾರಿಯಮ್ಮನ ಅಲ್ಪ ದಿಗೇರು ಉಂಟು ಮಾರಿಯಮ್ಮನ ಅಲ್ಪ ದೀನಾಗ ಐತು ಎರುತ ಚರ್ಬೀಡು ಎರುತ ಮಂಡೇಡು ತಿಬಿಲೆ ಬತ್ತಾರು ಮಣ್ಣದ ತಿಬಿಲೇಡು ಎರುತ ಚರ್ಬೀಡು ಅಂಡ ಎಣ್ಣೆ ಎಲ್ಲೆಣ್ಣೆ ತಾರದೆಣ್ಣೆ ದೀಪದೆಣ್ಣೆ ಊಲ ಪಾಡಿನ ಹೊತ್ತಿಗೆ ಎರುತ ಚರ್ಬೀಡು ದೀಪ ಬತ್ತಾರು ಉಂಡಿಗೆ ಆ ಗೊಲ್ಪುನು ದೇವಿ ಸ್ವೀಕಾರ ಮಲ್ಪುನಿಗೆ ಎರುತ ನೆತ್ತಿರಂ ಸ್ವಲ್ಪ ಗಣಕುಲಿಗೆ ಅಲ್ಪುನಿಗೆ ಅಂಚೆ ಎರು ಕಡ್ಪನ ಕಾರಣ ಇತ್ತಿನಿಗೆ ಆ ಪೊರ್ತುಡು ಮಾರಿಗಿಡ ಪೊರ್ತುಲ ಅಂಚೆ ಬಲಿ ಕೊರೊಂದಿತ್ತೇರಿಗೆ ದುಮ್ಮದ ಕಾಲೋಡಿಗೆ ಇತ್ತೆ ಮಾತ ವಾಟ್ಸಪ್ ಫೇಸ್ಬುಕ್ ಇಂಚೆ ಮಾತ ಪೇಪರ್ ಒಂದೊಂದಿಗೆ ದುಮ್ಮದ ಕಾಲೋಡಿಗೆ ಮಾರಿಗಿಡಪ್ಪನ ಪೊರ್ತುಡು ಮಾರಿ ಪೂಜೆ ದಿನ ದಿವಡಂಡ ಊರು ಬಣೋಡಂಡ ಎಂಚ ಮಂಡೆಗೆ ಒಂದು ಒಂಜಿ ತಿಂಗಳು ದುಂಬು ಮೇಟು ಬೂರ್ನ ಅಂದಿತ್ತು ಇತ್ತಲ್ಲ ಉಂಟು ಆ ಮೇಟು ಬೂರ್ನ ಆ ಜಾತಿ ಈ ಜಾತಿಯಿಂದ ಇಜ್ಜಿ ಈ ಬತ್ತ ತೀರ್ಥ ಹಾಕುವ ಕ್ರಮ ಉಂಟು ಇತ್ತೆಲ್ಲ ದೇವರಿಗೆ ಒಂದು ಗದ್ದಿಗೆ ಪೂಜೆ ಪೂತ ಪೂಜೆ ಕಟ್ಟದು ತೀರ್ಥ ಹಾಕದು ಕೊಯರು ಉಂಟು ಆ ಪೊರ್ತುಡು ಮಾರಿ ಪೂಜೆ ಜನ ಬರೋಡ ಅಂಡ ಒಂದು ತಿಂಗಳು ದುಂಬು ತೀರ್ಥ ಹಾಕುನ ಇಂದು ಮೇಟು ಬೂರ್ನ ನಿರ್ತುಂಡು ಆ ಮೇಟು ಬೂರ್ನ ದಾದ ಮಂಡ ಇಡೇ ಬತ್ತದು ಮೂಲ ಕೇಣು ಇತ್ತೇರಿಗೆ ಇತ್ತೆ ಗಟ್ಟದ ಹಾಕಲು ಮಿಕ್ಕಲು ನಂಚೆ ಕಾಸು ಹೊಡೆದ ಜನಕ್ಕಳು ಕೊರ ಬಣ್ಣಾಗ ಆಪಾಗ ಹಾಕಲು ಪಣ್ಣು ನಿತ್ತೇರಿಗೆ ಬೇರೆ ಮೂಲ ಮಾರಿ ಪೂಜೆಯಪ್ಪ ಅಂತ ಮಾರಿ ಪೂಜೆ ಯಪ್ಪಕ್ಕೆ ಏನಾಗ ಅಕ್ಕಳು ಮುಲ್ತ ಆಫೀಸ್ ಮುಲ್ ಪನ್ನಾಗ ಬಂದು ಇಂಚಿನ ತಾರೀಕು ಮಾರಿ ಪೂಜೆ ಅಂತ ಅಕ್ಕಳು ಬೋದು ಅಲ್ಪ ಅವಳು ಮಾರಿ ಪೂಜೆ ಬೋಲಾರ ಮಾರಿ ಪೂಜೆ ಇಂಥದಿಂತಾನೆ ಮಾರಿ ಪೂಜೆ ಅಂತ ಒರಿಯಾಡಬಹುದು 10 ಜನ ಬೋದು 100 ಜನಕ್ಕೂ ಪ್ರಚಾರ ಅವನಿತ್ತಿನಿಗೆ ಅಂಚೆ ಜನ ಬರೋನಿತ್ತೀನಿ ಇತ್ತೆ ಮನೆ ಅವೇ ವಾಟ್ಸಪ್ ಫೇಸ್ಬುಕ್ ಇಂದು ಪೇಪರ್ ಪೂರ ಉಂಡತೆ ಅಂಚ ಆ ಪೊರ್ತು ದೇವರ ಮೈ ಮೇಡು ಅಂಚ ಪ್ರಸಾದ ಜನ ಬರೋನಿತ್ತೇರಿ ಮಾರಿ ಪೂಜೆಗೆ ಅಂಚ ಬಾರಿ ಮಲ್ಲ ವಿಶೇಷವಾದ ಹಿನ್ನೆಲೆ ನಿಕ್ ಮಾತಂಗಿನ ಒಂದು ಶಕ್ತಿದ ಬಗ್ಗೆ ಪಂಡಾರು ಇತ್ತೆ ಮುಳು ಆಯುಧ ಐದು ಬಕ್ಕದಾದ ಮಂಡ ಮಾರಿಯಮ್ಮ ಎರು ಕರ್ತದ ಅವೇ ಬಲಿ ಗೊತ್ತಾಯಿನಕ ಮೊಕ್ಕಲೇನು ಅಲ್ಲ ಕಣ್ಣಾನೆಲ್ಲ ಜೋಕುಲೆಲ್ಲ ಕಾಟೋದು ಇದು ಕೊತ್ತಾಯರ ಉಂಟು ಕೊತ್ತಾನಾಗ ದಾದ ಬಂಡ ಇವರಿಗೆ ಕುಕ್ಕುದ ಮರ ಉಂದಿತ ಮರ ಕೊಲತ್ತು ಚೂರಿ ಮುಳ್ಳು ರಾಶಿ ಬಾರ್ದು ಕೊತ್ತವಂತೀನಿ ಅಕ್ಲಿ 3 ಜನ ಎರಡು ಜೋಕುಲೆಲ್ಲ ಕಣ್ಣನೆಲ್ಲ ಚೂರಿ ಮುಳ್ಳು ರಾಶಿ ಕೊತ್ತವಂತಿನಿಗೆ ಕೊತ್ತವಂದು ಉಪ್ಪುನಾಗ ದಾದ ಬಂಡ ಕಾಟೋಗು ಅವೇ ಬ್ರಾಂದಿ ಬತ್ತದು ಕಾಟೋಲ್ ಆಗ್ಯಾರ ಉಂಟು ಅವೇ ಮಡ ಏರೆ ಮುಟ್ಟಿನ ಗದ್ದವನು ಯಾನು ಯಾನು ಎನ್ನ ಒಂದು ಪೂರ ಅಂಚೆ ಯಾನು ಆಯ್ ನೂಲ್ದು ಹಾಕೊಂಡು ನಾನು ಪ್ರಪಂಚ ಬದುಕುನ ಬುರ್ತಿ ಬಂದು ಆ ಅಂದೆಕ್ಕು ಕಾಟೋಲಾಗಿನಿಗೆ ಕಾಟೋಲಾಗಿನ ಪುನರ್ಜನ್ಮ ಅಪ್ಪನಿಗೆ ಪುನರ್ಜನ್ಮ ಅನ್ನಾಗ ಕೂಡ ಮಾರಿಯಮ್ಮಡಾಲ ನೂಲ್ತದ್ದು ಮಾರಿಯಮ್ಮಡಕ್ಕೆ ಏನಿದೆ ಈ ನಾನು ಮಾರಿಯಮ್ಮ ಬಂದ ಪೇರಿಗೆ ಯಾನು ತೆರಿದ ತಪ್ಪು ಮಾಡ್ತೀನಿ ಶಿಕ್ಷಣ ಇದ್ದೆ ಅಮ್ಮ ಅಂದು ಈ ತೆರಿದ ಮಾಡ್ತೀನಿ ಹತ್ತು ತೆರಿಯನ್ನ ಮಾಡ್ತೀನಿ ಹತ್ತು ನಿನ್ನ ನಿಧಿಟ್ಟು ಇಂಚಿಂಚ ಆಯಾರೆ ಕಾರಣ ಇರ್ತೀನಿ ಆಯ ಕೀಳು ಜಾತಿ ಬಂದು ಈ ನಿನ್ನದು ಅನ್ನು ಅನ್ಪೋಚಿ ಆಯನ ಬಿಟ್ಟು ಒಂದು ಸತ್ತಿ ತಿನ್ನದ ಹತ್ರ ಆಯನ ವಿಶೇಷ ಇಂಚಿಂಚ ಪೋ ಅವಂದಿತ್ತು ಆಯನಿಟ್ಟ ಹತ್ರ ಈ ನಾನು ಎನ್ನಡೆ ಬತ್ತಿನ ಬತ್ತಿರ್ಬೋದು ನಿನ್ನಡೆ ಎಲ್ಲ ಬರಡೆ ಮಾತಂಗಿಯಾದಿ ನೆಲೆ ಅಲ್ಲ ಅಂದು ಎದುರೆ ಮಾತಂಗಿಯಾದ ನೆಲೆ ಅಲ್ಲ ಅಂಚಾದ ಪುನಗ ಎನ್ನಡೆ ಬತ್ತಿನ ಬತ್ತಿರ್ಬೋದು ನಿನ್ನಡೆ ಬತ್ತ ಸುತ್ತು ಬತ್ತ ಕೈ ಮುಗಿದು ಈಗ ಸರಣಾದ ನಿಮಲ್ತು ಪಾಡು ಅಂಚೆ ನಿನ್ನ ಕಣ್ಣಲ್ಲಿ ಅವು ಕೀ ಜಾತಿ ಬಂದು ಎನ್ನದು ನಿಮಲ್ಪೋಚಿ ನಿನ್ನ ಬಲತ ಮೇಯ್ತು ಅಕ್ಲೆ ಮೈರಾಣಿ ದೂತೆ ಬಂದು ಅಕ್ಲೆ ಕಟ್ಟೆ ಕೊರು ಅಂಚ ಮೈರಾಣಿ ದೂತೆ ಬಂದು ಅಕ್ಲೆ ಸ್ಥಾಪನೆ ಅಂಚ ಅಪಗೈತೆ ಮುಳು ಮಹಾಸತಿ ಮಾತಂಗಿ ಐತ ಒಟ್ಟಿಗೆ ಮೈರಾಣಿ ದೂತೆ ಒಂಜಿ ಕುಟುಂಬ ಸೇರ್ನಾಗ ಐತ ಒಂಜಿ
ಮೂಲ ಹಿನ್ನೆಲೆ ಬಾರಿ ದುರಂತದ ಕತೆ ಅವು ಆತ ಆಡ ದೇವಿನ ಉಪಡ ಆಡ ದೇವಿ ತಪ್ಪು ಮಂತ್ರ ಏರೆಲ್ಲ ಬಿಡ್ಪೂಜೆ ಅಲ್ಲದು ಆತ ಅಲ್ಲಿನ ಶುದ್ಧೀಕರಿಸದು ಒಂದೇ ಸ್ಥಾನ ಜಾಗೆಲ್ಲ ಕೊರನಾಚಿನ ವಿಷಯ ಇದೊಂದು ಆಯುಧ ಪೂಜೆ ಮಂತ್ರ ಮುಲ್ಪ ಬಾರಿ ಗೌಜಿರಾಪುರ ಒಂದು ಕೇಂದ್ರ ಈ ಆಯುಧದ ಈ ಶಾಲೆ ಉಂಟತೆ ಅಡಿಂಜ ಮಂತ್ರ ಉಂಟು ಹೂವು ಐದವು ಆಯ್ತು ಏರು ಕರ್ತೊಂದಿನ ಕತ್ತಿಲು ಉಂಡು ಚಂದ್ರ ಆಯುಧ ಏರು ಕರ್ಪಣ ಕತ್ತಿ ಪೂರ ಉಂಡು ಅಂಚಲ್ಪ ಅವು ಆಯುಧ ಪೂಜೆ ಬರ್ತು ಅಲ್ಪ ದೇವಸ್ಥಾನ ತುಂಬ ಇನ್ನು ನಮ್ಮಕ್ಕೆ ಪೂಜೆ ಆದು 5 ಒಕ್ಕ ರಥ ಬಿದಾಡ್ಯಾರೆ ದೇವಿಯರು ಪಂಡ 6 ವರ್ಮ ಅವತಾರ ಆದು ರಕ್ಕಸರೇನು ಪೂರ ವಧೆ ಮಲ್ಪುನಾರು ಏರು ಮಾರಿಯಮ್ಮ ನವರಾತ್ರಿ ಟೈಮ್ನಾಗ 9 ವರ್ಮ ಅವತಾರ ಆದಾರು ಕೋಪುಣ್ಣು 5 ಒಕ್ಕ ಲಾಸ್ಟ್ಗೆ ಆಯುಧ ಪೂಜೆ ಪಂಡ ನಿತಾನಿ ವಿಜಯದಶಮಿ ದುಮ್ನಾನಿ ಐಟು ಆಯುಧ ಪೂಜೆ ಹಾಕೊಂಡು ಆಯುಧ ಪೂಜೆ ಆಯ್ತು 5 ಒಕ್ಕ ದೇವಿಯರು ವಿಜಯರಾಮಯ್ಯರು ಜಲಕ್ಕೆ ಹೋಗ್ಬೋದು ಶುದ್ಧಾಯರ ಪೋನಾಗ 5 ಬೊಕ್ಕ ಅರೆ ಶುದ್ಧ ಅದು ಬತ್ತದು ಮೂಲ ನವಕಾಭಿಷೇಕ ಆಪುನರಿಗೆ ಕಣ್ಣ ದೇವಿರು ವಿಜಯ್ ಗೋವಿಂದ ಕಂಜಿ ಉಲೈ ಬತ್ತೆ ನವಕಾಭಿಷೇಕ ಆಯರಂದು ಶುದ್ಧ ಆಯರಂದು ಬ್ರಾಹ್ಮಣದ ಮುಖಾಂತರ ಅಕಲು ತಂತಿರು ಬರ್ತದೆ ಇನ್ನು ಶುದ್ಧ ಅರಿಕೆಯನ್ನು ಮಾತ್ರ ಮಾಡ್ತದೆ ಮಾರಿಯಮ್ಮನ ಕೂಡ 1 ವರ್ಷ ಮುಟ್ಟ ಆ ತಿಂದಿಟ್ಟು ಮಾಡ್ಕೊಂಡು ಆರಾಧನೆ ಮಾಡ್ತದೆ. ಶಂಕರ ಐತೆ ಬಗ ದೇವರಿಗೂ ನಿತ್ಯ ಪೂಜೆ ಆಪುಣು ತ್ರಿಕಾಲ ಪೂಜೆ ಈತ ಈ ಜಾಗ ಉಂಟದೆ ಮಾತಂಗಿ ಕಟ್ಟೆವಾಡು ಸ್ವಲ್ಪ ಈ ಮೈರಾಣದ ದೂತನ ಈ ಒಂಜಿ ಕ್ಷೇತ್ರ ದಿನೋಲದಲ್ಲ ದೀಪ ಇತ್ತೆ ದೀಪನ ಹತ್ತ ಅಂದೆ ಬೇತದ ಉಂಟು ಸ್ವಲ್ಪ ದರ್ಶನದಲ್ಲಿ ಉಂಟು ಮೂಲ ವಿಶೇಷವಾದ ಪಂಡ 7 ಪಂಚನಾನಗ ಭರ್ತ ಮೀನು ಬರ್ಪಣ ಎತ್ತಿನಾಂಡ ಮೂಲು ಒಂಜಿ ಬೊಂಡಲ ಜೇನುತುಪ್ಪಲ ಕೊರ್ಪುಣ ಒಂಜಿ ಕ್ರಮ ಉಂಟು ಓಲು ಮಾರಿಯಮ್ಮಕ್ಕೆ ಮಾತಂಗಿ ಅವು ಏತೇ ಮಲ್ಲ ಬರ್ತ ಬರ್ತನಲ್ಲ ಹೊರಗು ತಡೆದು ಅವು ಉಂಟ ಪಂಚನ ಆಯ್ನೆಟ್ಟು ಮುಟ್ಟಲ್ಲ ತೊಂದರೆ ಆಗ್ತಿದ್ವಿ ಅವು ಮಸ್ತ್ ಜನ ಬರ್ತದೆ ಮಾಡ್ಕೊಂಡು ಮಾರಿಯಮ್ಮ ಒಂದು ಪ್ರಾರ್ಥನೆ ಮಾಡ್ತದೆ 5 ಬತ್ತ ಮೂಲ ಒಂದು ಬೊಂಡಲ ಒಂದು ಜೇನುತುಪ್ಪ ಒಂದು ಕೊರಿಯರು ಉಂಟು. ವೀಕ್ಷಕರು ಕೇಳಿದ್ರಲ್ಲ, ಬಹುಶಃ ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂಥ ಈ ಮಾತಂಗಿ ಕಟ್ಟೆ ಇರ್ಬೋದು, ಮೈರಾಣ ದೂತನ ಈ ಸಾನ್ನಿಧ್ಯ ಇರ್ಬೋದು, ಇದು ದೇವಿ ಅಂಶ ಅಂತ ಕೆಲವರು ತಿಳ್ಕೊಂಡವರಿದ್ದಾರೆ. ಆದರೆ ಇದರ ಹಿನ್ನೆಲೆ ಏನು ಎನ್ನುವುದನ್ನು ಬಹಳ ಸ್ಪಷ್ಟವಾಗಿ ಮತ್ತು ವಿವರವಾಗಿ ನಮಗೆ ಭುಜಂಗರು ಹೇಳಿದ್ದಾರೆ. ಹಾಗೆ ಪೂರಕವಾಗಿ ಕೆಲವು ಮಾಹಿತಿಗಳನ್ನು ಶಂಕರ ಅವರು ಕೂಡ ನೀಡಿದ್ದಾರೆ. ಬಹುಶಃ ಈ ಕ್ಷೇತ್ರಕ್ಕೆ ಬರುವಂಥ ಎಲ್ಲರಿಗೂ ಕೂಡ ಇಲ್ಲಿ ಕೂಡ ಈ ಒಂದು ಕಟ್ಟೆಯ ದರ್ಶನವನ್ನು ಮಾಡಿ ಸೇವೆ ಮಾಡುವಂತಹ ಯೋಗ ಇದೆ. ಬಹಳ ವಿಶೇಷವಾದಂಥ ಒಂದು ಕಾರಣಿಕ ಕ್ಷೇತ್ರ ಈ ಬೋಳಾರದ ಹಳೆಕೋಟೆ ಮಾರಿಯಮ್ಮ ಕ್ಷೇತ್ರ ಎನ್ನುವಂಥದ್ದು ನಮಗೆ ಈಗ ಸ್ಪಷ್ಟ ಆಯಿತು. ಇನ್ನಷ್ಟು ವಿಚಾರಗಳನ್ನು ನಾವು ನೋಡಲಿಕ್ಕಿದ್ದೇವೆ. ಮುಂದಿನ ಭಾಗದಲ್ಲಿ ಅದನ್ನು ಕೂಡ ನೋಡಿಕೊಂಡು ಬರೋಣ. ನಮ್ಮ ಕರಾವಳಿಯ ಒಂದು ಶ್ರೇಷ್ಠ ಕಲೆ ಅಂತ ಹೇಳಿದರೆ ಅದು ಯಕ್ಷಗಾನ. ಯಕ್ಷಗಾನದ ಅನೇಕ ಮೇಳಗಳು ಈ ಭಾಗದಿಂದ ತಿರುಗಾಟಕ್ಕೆ ಹೊರಟದ್ದನ್ನು ಕೂಡ ನಾವು ನೋಡ್ತೇವೆ. ಈಗೀಗ ಹೊಸ ಮೇಳಗಳೆಲ್ಲ ಬಂದಿವೆ. ಆದರೆ ಬಹಳ ಪುರಾತನ ಮೇಳಗಳಲ್ಲಿ ನಮ್ಮ ಬೋಳಾರ ಮೇಳ ಕೂಡ ಒಂದು. ಈಗ ಬೋಳೂರಿನಲ್ಲಿ ದೋಗ್ರಾಮೀನವರ ಒಂದು ಮೇಳ ಇದ್ದ ಹಾಗೆ ಇಲ್ಲಿ ಬೋಳಾರದಲ್ಲಿ ಕೂಡ ಒಂದು ಹಳೆಯ ಮಾರಿಯಮ್ಮ ಕ್ಷೇತ್ರದ ಒಂದು ಮೇಳ ಇತ್ತು. ಆ ಮೇಳ ಈಗ ಮನೆಯವರೆಗೂ ಕೂಡ ನಡೀತಾ ಉಂಟು. ಈಗಲೂ ಕೂಡ ಅದನ್ನು ನಡೆಸ್ತಾ ಇದ್ದಾರೆ ನಮ್ಮ ಭುಜಂಗಾನಂತವರುಗಳ ಸೇರಿಕೊಂಡು. ಹಾಗಾಗಿ ಇದರ ಹಿನ್ನೆಲೆಯ ಬಗ್ಗೆ ಸ್ವಲ್ಪ ನಾವು ತಿಳಿಬೇಕು. ಭುಜಂಗೆರೆ ಇತ್ತೆ ಮುಲ್ಪ ಬೋಳಾರುಡುಂಜಿ ಮೇಳ ಇತ್ತುಂಡು ನೋಡಿದ್ರೆ ನಮ್ಮ ಕೇಂದ್ರ ಭಾರಿ ಮಂದ ಮೂಲ ಕಲಾವಿದರು ಮತ್ತು ಐದು ಇತ್ತರಿಗೆ ತಾಳಮದ್ದಲೆ ಮತ್ತು ಅಪಕಪ್ಪ ಮುಲ್ಪ ಆವುದಿತ್ತಂಡು. ಇದರ ಬಗ್ಗೆ ಮತ್ತೆ ಮಾಹಿತಿ ಕೊಡಲಿಕ್ಕೆ ಯಾನು ಪಂಡ ಲೆಕ್ಕೋಡುಗೆ ದಾದ ಪಂಡ ದುಮ್ಮು ಅಂಪನಗಟ್ಟೆ ಮೇಲ ಬೋಳಾರ ಮೇಳ ಇತ್ತಿನಿಗೆ ಬೋಳಾರ ಮಾರಿಯಮ್ಮ ಮೇಳ ಅಂಪನಗಟ್ಟೆ ಮೇಲನು ಬೊಕ್ಕ ಕರ್ನಾಟಕ ಮೇಲು ಕೊರ್ಲಿಂದು ಮಾಹಿತಿ ದಿಕ್ಕಿದ್ದೀನಿ ಬೊಕ್ಕ ನಮ್ಮ ಬೋಳಾರ ಕ್ಷೇತ್ರದ ಮೇಳ ಕಾಸರಗೋಡು ದಾಖಲು ಐನು ಮತ್ತು ಮೇಲದ ವಸ್ತುನೆ ಮತ್ತು ಕೊನೆಯರಿಂದ ಪನ್ಪುನಕೆಯಿಂದ 5 ಒಕ್ಕದಾದ ಪಂಡ ಮೂಲ ಬೋಳಾರ ಮೇಳ ಒಪ್ಪುನಾಗೆ ಇನ್ನು ಗೆಜ್ಜೆ ಸೇವೆ ಫಸ್ಟ್ ಆತಿನಿ ತಾಳ ಮದ್ದಲೆ ಗೆಜ್ಜೆ ಸೇವೆ ಪೂರ ಆತಿನಿ ಬೋಳಾರ ಮೇಲೋಡೆಂದು ನಮ್ಮ ಹಿರಿಯ ಕುಲು ಪೂರ ಕಲಾವಿದರು ಪೂರ ಪನ್ಪೇರು ದಯ ಪಂಡ ಅಕುಲು ಇತ್ತೆಲ್ಲ ಮೂಲ ಎಂಗಳು ಏಸೋಗು ಎತ್ತೆನಾಂಡ ಅವು ಪನ್ಪೇರು ಇಂದು ಎಂಗಳು ಪುರಾತನೋಡು ಮಾತ್ರ ಬೈದಿನ ನಾನು 15 ವರ್ಷ ಒಪ್ಪುನ ನಾನು ಬೈದಿನ ಇತ್ತಾರೆ 85 ವರ್ಷ ಆದುಂಡು ಅಂಚಿನ ಮುಲ್ಪದ ನಮ್ಮ ಚರಿತ್ರೆ ದಯ ಪಂಡ ವಾ ಮೇಲೋಡ್ಲ ಪುರಾತನದ ಮೇಲೋಡು ನಮ್ಮ ಕಿರೀಟ ಮಾತ ಮೂಲುಂಡು ಬೋಳಾರ ಕ್ಷೇತ್ರ ಉಂಡು ಐನ್ ತೂವೋಲಿ ಪಿರೋಡು ನೆಟ್ಟು ದೀರ್ತ ನಮ್ಮ ಶೋಕೇಶ್ವರ ಮಂದಿ ದೀರ್ತ ದಯಪಂಡ ಆ ಮೇಲೋಡು ಇತ್ತಿನ ವಸ್ತು ಬಂಡ ಅಂಚೇನು ದಯಪಂಡ ಇದು ಕಿರೀಟ ಕೆತ್ತನೆದ ಮರತ ಕೆತ್ತನೆದ ಮಲ್ತಿನ ಮತ್ತೆ ಇತ್ತೆ ತುಂಡು ಆತಂದು ಅವು ದಯಪಂಡ ನಾನು ಬೇಲೆ ಸೇರ್ದುಪ್ಪನಾಗ ಐನು ಅಟ್ಟೊಡಿತ್ತಂದು
ಆ ಅಟ್ಟದ ದೆಪ್ಪುನಾಗ ಐನು ಗೋಣಿ ಜಿಂಜಾದು ಒಕ್ಕೊಂಜಿ ಕೋಟು ದೀದು ಐನು ಕೊಂಡು ಯಾನು ಕುಡೊಂಜಿ ಕೋಟು ದೀದು ದಾಯನ್ ಒರಿಪೋಡು ಇದನ್ನ ಈ ತೋರ್ದ ಕಜ ರಾಶಿ ಹೋದಾತು ಅಂಜ ತೂಪನಾಗಲಿ ಉಪ್ಪುನು ಒಂದು ದೀತ ಅಂಜ 2-3 ವರ್ಷ ಎಂಗಲ್ ಬೋಲಾರ್ ಸೇತ್ರದ ಮೇಲ ಇದಾರ್ದುಂಡು ತಿರುಗಾಟ ಉಂಡು ಇತ್ತ ಮನೆ ಎಲ್ಲ ಶುರು ಹಾಪುಂಡು ಅಂಚ ಐಟ್ ಎಂಗಳು ನುಮಾಲ್ದೊಂದುಲ್ಲ ಇದು ದುಮ್ಮುಡು ಬುಧರ ಬೋಯಿನ ಕಲಾವಿದರ ನಮ್ಮ ಬಗ್ಗೆ ಅದೆಲ್ಲ ಮಾಹಿತಿ ಉಂಡೇರಿ ಎನ್ನ ಆತು ಮಾಹಿತಿ ಮಂದಿ ಇಜ್ಜಿ ಉಳ್ಳೇರು ಸುಬ್ಬ ಶೆಟ್ರು ಬೋಲಾರ ಬೇರೆ ನಮ್ಮ ನಾರಾಯಣ ಶೆಟ್ರು ಅಕುಲ್ ಮಾತ ಮಲ್ಪೇರು ಕೇಸ ಮಲ್ಪೇರು ಇತ್ತ ತೀರುಜಿ ನುಮಾಲ್ದೊಂದು ಇತ್ತೇರು ಅಂಚ ಪುನಾಗ ಅಕುಲೆ ಪನ್ಪೇರು ಅಂಚೇನಿ ಬೋಲಾರ ಸೇತರ ಗೆಜ್ಜೆ ಗಟ್ಟಿನ ಅಕುಲು ಏರ್ಲ ಇತ್ತೆಲ್ಲ ಯಾಂತ್ರಿನ ಮಟ್ಟಿಗೆ ಈ ಜೋಕುಲು ಸತ ಗೆಜ್ಜೆ ಕಟ್ಟನ ಏರ್ಲ ಎಡ್ಡೆನೇ ಆತೀನಿ ತಂದೆ ಗೆಜ್ಜೆ ಮೂಲ ಕಟ್ಟಿನ ಹತ್ರ ಅಂಚೆ ಪುನಃ ಎಂಗ್ಳು ಈ ಸತಿ ಅವು ಮೇಲೆ ಪಿದಾರ್ ನೆಟ್ಟು ಪಿದಾರ್ ತಯಾರು ಮಾಡ್ತೊಂದು ಉಲ್ಲ ಅಂಚೆ ಪುನಗ ಐಟೊಂದು ಯಾನೊಂಜಿ ಇಲ್ಲಿ ಒಂಜಿ ಕತೆ ಬರುತ್ತೆ ತುಲಾಭಾರ ಬಂದದ್ದು ಮಾರಿಯಮ್ಮನ ಕತೆ ತುಲಾಭಾರ ಕತೆ ಐಟು ಪ್ರಸಂಗ ಪ್ರಸಂಗ ಒಂಜಿ ಮಲ್ತದೆ ಎಂಕುಲ್ ಮೂಲು ಈ ಸತಿ ಅವು ತಿರ್ಗಾಟ ಅವೇ ಮಲ್ಪು ನಿಲ್ಲ ದಯವಂಡ ತುಲಾಭಾರ ದಾಯ ಕೊರ್ಪುನಿ ದುಮ್ಮದ ಕಾಲೋಡು ಮಾರಿಗಿಡ ತೊಂದು ದಾದಿಕ್ಕು ಬೊಕ್ಕ ಎರು ಕರ್ತೊಂದಿಂದ ಆನೆ ಮಾತಂಗಿಲ ಮಾರಿಯಮ್ಮಗಳ ಸಂಬಂಧದಾದ ಮಾತಂಗಿಲ ಮೈರಾಣಿ ದೂತಗಳ ಸಂಬಂಧದಾದ ಮೈರಾಣಿಗೆ ಬೊಕ್ಕ ದುಮ್ಮದ ಕಾಲೋಡು ಮೇಟುಬೂನಿ ತೀರ್ಥ ಪರಿಸ ಮಲ್ಪಡು ಇಡದಾಯ ಕಾರಣ ಬರೋಡು ತಿಂದಾನೆ ತುಲಾಭಾರ ಒಯ್ಟು ಪರಕೆ ಬಂದ್ಪುನಿ ಐಕು ಒಯ್ಟು ಬೂಟುನಿ ಅಕಲಿ ಬೂಟುನಾಗ ಎಂಚಿನ ಆಪುನು ಬಂದಾಯ್ತು ಒಂಜಿ ಇನ್ನಲೆಡೆ ಒಂಜಿ ಕತೆ ಒಂಜಿ ಬರುತ್ತೆ ಅಂದ್ರೆ ಈ ಸತಿ ಎಂಕ ನಮ್ಮ ಊರ್ದಾಕುಲು ಪೂರ ಸೇರಿದೆ ಆ ಕಥೆನ ಒಂಜಿ ಪೊರ್ಲುಡು ಇಡೀ ಊರಿಗೆ ಅಮ್ಮನ ಕ್ಷೇತ್ರದ ಒಂಜಿ ಕಥೆನ ಪೊರ್ಲುಡು ನೆನಪಾಡ್ಕೊಡು ಒಂದು ದೃಷ್ಟಿಕರಡನ್ನು ಕೇಳೋದು ಆಗಲಿ ಭಾಳ ಸಂತೋಷ. ಅದು ನಮ್ಮ ಭುಜಂಗರು ಬರೆದಂತಹ ಒಂದು ಹೊಸ ಕಥೆ, ಅದು ಪ್ರಸಂಗ ಕೂಡ ಆಗಿದೆ. ಇನ್ನು ಬೋಳಾರ ಮೇಳದಲ್ಲಿ ಅದನ್ನು ನಮಗೆ ನೋಡುವಂಥ ಅವಕಾಶ ಕೂಡ ಇದೆ. ಹಳೆಯ ಒಂದು ಪರಂಪರೆಯನ್ನು ಈಗ ಇವರು ಹೊಸ ಉತ್ಸಾಹದಿಂದ ಮುನ್ನಡೆಸ್ತಾ ಇರುವಂಥದ್ದು ಭಾಳ ಒಳ್ಳೆಯ ಸಂಗತಿ. ಬಹುಶಃ ಮಂಗಳದೇವಿ ಇರ್ಬೋದು, ಬೋಳಾರ ಇರ್ಬೋದು, ಇಲ್ಲಿ ಯಕ್ಷಗಾನ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರುವಂಥದ್ದು. ದೇವಿಗೆ ಅದು ಪ್ರಿಯ. ಕಟೀಲಿಂದ ಈಗ 6 ಮೇಳಗಳು ನಡೀತಾ ಇರುವಂಥದ್ದು, ಮಂದರ್ತಿಯಲ್ಲಿ ನಡೆಯುವಂಥದ್ದು, ಇದೆಲ್ಲ ಹಳೆಯ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗುವಂಥ ಒಂದು ಕ್ರಮಗಳು. ಹಾಗಾಗಿ ಈ ಕ್ಷೇತ್ರದಲ್ಲಿ ಕೂಡ ಯಕ್ಷಗಾನದ ಸೇವೆಗಳು ನಿರಂತರವಾಗಿ ಆಗಲಿ ಅಂತ ನಾವೆಲ್ಲ ಆಶಿಸೋಣ. ಕಾಯೇ ಕಾರುಣ್ಯ ಮೂರ್ತೆ ಮಾರಿಯಮ್ಮ ಮಾತೆ, ಕಾಯೇ ಸಾನ್ನಿಧ್ಯದಾತೆ, ಕಾಯೇ ಕಾರುಣ್ಯ ಮೂರ್ತೆ ಮಾರಿಯಮ್ಮ ಮಾತೆ, ಕಾಯೇ ಸಾನ್ನಿಧ್ಯದಾತೆ, ಕಾಯೇ ಸಾನ್ನಿಧ್ಯದಾತೆ. ಮಾತೆ ಮಾರಿಯಮ್ಮ ಕ್ಷೇತ್ರದ ಒಂದು ಆಯುಧಾಗಾರವನ್ನು ನಾವು ನೋಡಿದೆವು. ಅಲ್ಲಿ ಬಹುಶಃ ಹಿಂದಿನ ಕಾಲದಲ್ಲಿ ಆಗುವಂಥ ಬಲಿಗೆ ಬಳಸ್ತಾ ಇದ್ದಂತಹ ದೊಡ್ಡ ದೊಡ್ಡ ಆಯುಧಗಳೆಲ್ಲ ಇಟ್ಟು ಪೂಜೆ ಮಾಡ್ತಾ ಇರುವಂಥದ್ದು. ಮತ್ತು ಈಗಾಗಲೇ ಭುಜಂಗರು ಹೇಳಿದ ಹಾಗೆ ಅಲ್ಲಿರುವಂತಹ ನಡೀತಾ ಇದ್ದಂತಹ ಮೇಳ, ಯಕ್ಷಗಾನ ಮೇಳದ ವಿವರಗಳು ಮತ್ತು ಅದಕ್ಕೆ ಬಳಸ್ತಾ ಇದ್ದಂತಹ ಮರದಿಂದ ನಿರ್ಮಾಣವಾದಂತಹ ಕಿರೀಟ, ಅದನ್ನೆಲ್ಲ ಪ್ರಾಚೀನ ವಸ್ತುಗಳು ಅಂತ ಹೇಳಿ ಇಲ್ಲಿ ಒಂದು ಶೋಕೇಶ್ನಲ್ಲಿ ಇಟ್ಟದನ್ನು ಕೂಡ ನಾವು ಗಮನಿಸಿದ್ದೇವೆ. ಇನ್ನು ಅವರ ಹೇಳಿಕೆ ಹಾಗೆ ಇಲ್ಲಿ ಮಾತೆ ಮಾರಿಯಮ್ಮ ಬಂದು ನೆಲೆಸಿರುವಂಥದ್ದು ಇಲ್ಲಿಯೇ ಮುಂದೆ ಇರತಕ್ಕಂಥ ಅಶ್ವತ್ಥಕಟ್ಟೆಯ ಬುಡದಲ್ಲಿ. ಆ ಅಶ್ವತ್ಥ ವೃಕ್ಷವನ್ನು ಕೂಡ ಅವರು ಕಾದಿರಿಸಿಕೊಂಡಿದ್ದಾರೆ ಈಗ. ಆಮೇಲೆ ಇಕ್ಕೇರಿ ಅರಸರು ಇಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು ಮತ್ತು ಇಲ್ಲಿ ಅನೇಕ ರೀತಿಯ ಉತ್ಸವಾದಿಗಳು ನಡೆಯುವುದಕ್ಕೆ ಸಾಧ್ಯ ಆಯಿತು ಅಂತ ನಾವು ನೋಡಿದ್ದೇವೆ. ಬಹುಶಃ ಇಷ್ಟನ್ನೆಲ್ಲ ನಾವು ಹೇಳುವಾಗ ಮಾತಿನ ಮಧ್ಯದಲ್ಲಿ ಬಂದಿದೆ ಒಂದು ಭಂಡಾರದ ಮನೆ ಕೂಡ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಉಂಟು ಅಂತ ಹೇಳಿ. ಈ ಸಾಮಾನ್ಯವಾಗಿ ಭಂಡಾರ ಮನೆ ಅಂತ ಹೇಳಿದರೆ ದೇವರಿಗೆ ಸಂಬಂಧಪಟ್ಟಂತಹ ಆಯುಧಗಳಿರ್ಬೋದು ಅಥವಾ ಆಭರಣಗಳಿರ್ಬೋದು, ಅದನ್ನೆಲ್ಲ ಸಂಗ್ರಹಿಸಿ ಇಡುವಂಥ ಒಂದು ಸ್ಥಳ. ಅದು ಭಾಳ ಸುರಕ್ಷಿತವಾಗಿರಬೇಕು. ಅದಕ್ಕೆ ಉಚಿತವಾದಂಥ ಒಂದು ಕಾವಲುಗಾರರನ್ನು ಕೂಡ ನೇಮಿಸಬೇಕಾಗ್ತದೆ. ಹಾಗಾಗಿ ಇಲ್ಲಿ ಹಳೆ ಕೋಟೆಗೆ ಕೂಡ ಒಂದು ಭಂಡಾರದ ಮನೆ ಅಂತ ಇದೆ. ಈ ಹಳೆ ಕೋಟೆ ಕ್ಷೇತ್ರಕ್ಕೆ ಹತ್ತಿರದಲ್ಲಿಯೇ ಒಂದು ಸ್ವಲ್ಪ ಹಿಂದಕ್ಕೆ ಬಂದರೆ ಎಡಕ್ಕೆ ತಿರುಗಿಕೊಂಡಾಗ ಈ ಒಂದು ಭಂಡಾರದ ಮನೆ ಕಾಣ್ತದೆ. ಈ ಭಂಡಾರ ಮನೆಯಲ್ಲಿ ಭಾಳ ಮುಖ್ಯವಾಗಿ ಯಲ್ಲಮ್ಮ ದೇವಿಯ ಒಂದು ಸಾನ್ನಿಧ್ಯ ಮತ್ತು ಅಣ್ಣಪ್ಪ ಪಂಜುರ್ಲಿಯ ಸಾನ್ನಿಧ್ಯ ಕೂಡ ಇದೆ. ಅದು ಹೇಗೆ ಬಂದಿಲ್ಲಿ ಇದರೊಟ್ಟಿಗೆ ತಳಕು ಹಾಕಿಕೊಂಡಿತ್ತು ಎನ್ನುವುದಕ್ಕೆ ಬಹಳ ರೋಚಕವಾದಂಥ ಹಿನ್ನೆಲೆ ಕೂಡ ಇದೆ.
ಇಲ್ಲಿ ಭಂಡಾರದ ಮನೆಯಲ್ಲಿ ಮೊದಲು ಈಗಲ್ಲ ಮೊದಲೆಲ್ಲ ದೇವಿಯ ಆಭರಣಗಳನ್ನೆಲ್ಲ ಇಲ್ಲಿ ತಂದು ಕೋಣೆಯಲ್ಲಿ ಇಡ್ತಾಯಿದ್ರು. ಅದಕ್ಕೊಂದು ಕಾವಲುಗಾರರು ಕೂಡ ಇರ್ತಿದ್ರು. ಮತ್ತು ಮಂಗಳವಾರ ಮತ್ತು ಶುಕ್ರವಾರಗಳಲ್ಲಿ ದೇವಿಯ ಅಲಂಕಾರಕ್ಕೆ ಅದನ್ನು ಕೊಂಡೋಗ್ತಾಯಿದ್ರು. ಪೂಜೆ ಆದ ನಂತರ ಮತ್ತೆ ಬಂದು ಅಲ್ಲಿ ಇರ್ತಾಯಿದ್ರು ಎನ್ನುವ ಮಾಹಿತಿಗಳು ಕೂಡ ನಮಗೆ ಸಿಕ್ಕಿವೆ. ಹಾಗಾಗಿ ಈ ಒಂದು ಕ್ಷೇತ್ರದ ಈ ಭಂಡಾರ ಮನೆಯ ಬಗ್ಗೆ ಒಂದಷ್ಟು ಪರಿಚಯ ಮಾಡಿಕೊಳ್ಳುವ ದೃಷ್ಟಿಯಿಂದ ನಾವು ಇದೀಗ ಭಂಡಾರದ ಮನೆಗೆ ಬಂದಿದ್ದೇವೆ. ಇದೀಗ 2011ರಲ್ಲಿ ಜೀರ್ಣೋದ್ಧಾರಗೊಂಡು ಈಗ ಒಳ್ಳೆಯ ಕಟ್ಟಡ ವ್ಯವಸ್ಥೆ ಎಲ್ಲ ಆಗಿದೆ. ಮೊದಲೆಲ್ಲ ಹೀಗೆ ಇರಲಿಲ್ಲ. ಈಗ ಇಲ್ಲಿ ಹಿಂದೆ ಏನು ಆಗ್ತಾ ಇತ್ತು, ಇಲ್ಲಿ ಏನು ವಿಶೇಷಗಳು ಎನ್ನುವುದರ ಬಗ್ಗೆ ನಮಗೆ ತಿಳ್ಕೊಳ್ಳೋದಕ್ಕೆ ನಾವು ಆಸುಪಾಸಿಗೆ ನೋಡಿದಾಗ ಇಲ್ಲೇ ಒಂದು ಹತ್ತಿರದ ಮನೆಯಲ್ಲಿ ಒಬ್ಬರು ಗೃಹಿಣಿ ಸಿಕ್ಕಿದ್ರು, ಉಮಾವತಿ ಅಕ್ಕ ಅಂತೇಳಿ. ಅವರ ಹಿರಿಯರು ತಾತ ಮುತ್ತಾತರ ಕಾಲದಲ್ಲಿ ಇಲ್ಲಿ ಚಾಕರಿಯನ್ನು ಮಾಡ್ತಾಯಿದ್ರು. ಅವರ ಕಾಲದಲ್ಲಿಯೇ ಆ ದೇವಿ ಎಲ್ಲಮ್ಮ ಇಲ್ಲಿಗೆ ಬಂದದ್ದು ಎನ್ನುವುದನ್ನು ಕೂಡ ನಾನು ಮಾತಿನ ಮೂಲಕ ಅವರಲ್ಲಿ ತಿಳ್ಕೊಂಡೆ. ಈಗ ಅವರು ನಮ್ಮ ಜೊತೆ ಇದ್ದಾರೆ. ಹಾಗಾಗಿ ಅದರ ವಿವರಗಳನ್ನು ಒಂದಷ್ಟು ಅವರಿಂದಲೇ ನಾವು ತಿಳ್ಕೊಂಡ್ರೆ ಹೇಗೆ ಅಂತ ನಾವು ಇಲ್ಲಿ ಬಂದಿದ್ದೇವೆ. ಮಾತಾಡಿಸೋಣ. ಉಮಾತಮ್ಮ ನಮಸ್ಕಾರ. ನಮಸ್ಕಾರ. ಈಗ ಇಲ್ಲೊಂದು ಭಂಡಾರದ ಮನೆ ಉಂಟಲ್ಲ, ಇದು ಯಾವಾಗ ನಿರ್ಮಾಣ ಆಯಿತು ಮತ್ತು ಇಲ್ಲಿ ಈ ಎಲ್ಲಮ್ಮ ಮತ್ತು ಈ ಪಂಜುರ್ಲಿ ಬಂದಂತಹ ಬಗ್ಗೆ ಏನಾದರೂ ಸ್ವಲ್ಪ ಮಾಹಿತಿ ಕೊಡ್ಬೋದಾ ನಿಮಗೆ? ನಿರ್ಮಾಣ ಯಾವಾಗದಂತ ಗೊತ್ತಿಲ್ಲ. ನಾವೆಲ್ಲಿ ಮತ್ತೆ ಹುಟ್ಟಿ ಬೆಳೆದವಳು. ಅದ ನಂತರ ನನಗೆ ಅಜ್ಜಿಯವರು ಹೇಳಿದ್ರು ಕೂತ್ಕೊಂಡು ನಾವು ಮಾತಾಡುವಾಗ ಅದು ಹೇಗೆ ಬಂದದ್ದು ಹೇಳಿ. ಆಗ ಶರವಿನ ಭಟ್ರನವರು ಇದ್ರಂತೆ ಪೂಜೆ ಮಾಡ್ತಾ. ಅವರು ಇಲ್ಲಿಂದ ಹೋದ ನಂತರ ಇವರು ನನ್ನ ಮುತ್ತಜ್ಜ ಅಲ್ಲಿ ಘಾಟಿಗೆ ಹೋಗ್ತಿದ್ರಂತೆ, ಘಟ್ಟಕ್ಕೆ ಬಾಳೆಹಣ್ಣು ತರಲಿಕ್ಕೆ ಎತ್ತಿನ ಗಾಡಿಯಲ್ಲಿ. ಹಾಗೆ ಅದು ಬರುವಾಗ ಇವರಿಗೆ ಅಲ್ಲಿ ಪರಿಚಯ ಆಗಿ ಅವರು ಇಲ್ಲಿ ಬಂದು ಸಾಂತೋಳವ್ರ ಹತ್ರ ಹೇಳಿದ್ರಂತೆ, ಅಲ್ಲಿ ಒಬ್ಬರು ಅನಿಮಮ್ಮ ಅಂತ ಇದ್ದಾರೆ, ಪೂಜೆ ಮಾಡ್ತಿದ್ದಾರೆ ಅಂತ, ಅವರಿಗೆ ಎಲ್ಲಮ್ಮ ಮತ್ತು ಪಂಜುರ್ಲಿ ದೇವರುಂಟು ಅಂತ. ಹಾಗೆ ನೀನು ಕೇಳಿ ಬಾ ಅಂತ ಹೇಳಿದಂತೆ. ಇವರು ಕೇಳಿದ್ರೆ ಬರ್ತೇನೆ ಹೇಳಿ ಹಾಗೆ ಅವರ ಜೋಳಿಗೆಯಲ್ಲಿ ಹಾಕಿಕೊಂಡು ಬಂದ ದೇವರಿದಂತೆ. ಹೌದು. ಅದು ಇಲ್ಲಿ 3 ರೂಮ್ ಉಂಟಂತೆ. ಒಂದು ಖಾಲಿ, ಒಂದು ಅಕ್ಕಿ, ನಮ್ಮ ಮುತ್ತಜ್ಜನವರೆಲ್ಲ ಅಜ್ಜಿಯವರು ಅಕ್ಕಿ ದಸರಕ್ಕೆ ಒಣಗಿಸಿ ಬೀಸಿ ಪ್ರಸಾದಕ್ಕೆ ಅಕ್ಕಿ ಹಿಟ್ಟು ಮಾಡಿಕೊಡುದು, ಅರಸಿನ ಹುಡಿ ಮಾಡಿಕೊಡುದೆಲ್ಲ ಇತ್ತಂತೆ ಆ ಕಾಲದಲ್ಲಿ. ಹಾಗೆ ಇವರಿಗೊಂದು ರೂಮ್ ಕೊಟ್ರಂತೆ. ಅವರು ಒಂದೇ ಊಟ ಮಾಡುದಂತೆ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಫಲಾರ. ಹಾಗೆ ಅವರ ಜೋಳಿಗೆಯಲ್ಲಿ ಬಂದ ದೇವರನ್ನು ಇಲ್ಲಿ ಇಟ್ಟು ಪೂಜೆ ಮಾಡ್ತಿದ್ರಂತೆ. ಅವರೇ ಪೂಜೆ ಮಾಡ್ತಿದ್ರು. ಮತ್ತು ಮಾರಿಗುಡಿಯಲ್ಲಿ ಪೂಜೆ ಮಾಡಿ ಮನೆಗೆ ಇಲ್ಲಿಗೆ ಬರ್ತಿದ್ರಂತೆ ರಾತ್ರಿ. ಅವರಿಗೆ ಏನು ತೊಂದರೆ ಆಯ್ತು ಅಂತ ಗೊತ್ತಿಲ್ಲ, ಅಲ್ಲಿ ಓಡಿಸಿದ್ರು, ಅಲ್ಲಿಂದ ಹೇಳಿದ್ರಂತೆ. ಅಲ್ಲಿ ದೇವರನ್ನು ಇಲ್ಲೇ ಬಿಟ್ಟು ಅಲ್ಲಿಂದಲೇ ಓಡಿ ಹೋಗಿದ ಹೆಂಗಸ ಇಲ್ಲವೇ ಇಲ್ಲ ಅಂತೆ. ಹಾಗೆ ಆಗಿನ ಕಾಲದ್ದು ಅಜ್ಜಿಯವರು ಅಷ್ಟೇ ಹೇಳಿದ್ರು, ಎಷ್ಟು ಗೊತ್ತುಂಟು. ಹಾಗೆ ಅಲ್ಲಿ ಈಗ ಆಮೇಲೆ ಪೂಜೆ ಮಾಡ್ತಾ ಬಂದ್ರೆ ಇಲ್ಲಿ ದೇವರ ದೀಪ ಇಡುವಂತ ಕ್ರಮ ಉಂಟಾ? ಯಾವುದು ದೀಪ ಇಡುವ ಕ್ರಮ ಉಂಟು ಇಲ್ಲಿ? ಇಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ದೀಪ ಇಡ್ತಾರೆ. ಅದು ಯಾರು ಇಡುದು? ಈಗಿನ ಭಟ್ರು, ನಾರಾಯಣ ಭಟ್ರು. ಅವರು ಬಂದು ಪೂಜೆ ಮಾಡಿ ಹೋಗ್ತಾರೆ ಎಲ್ಲ. ಇವತ್ತು ಸಂಕ್ರಮಣ ಎಲ್ಲ ಅವರೇ ಇದು ಮಾಡಿ ಇಲ್ಲಿ ಓದೋದು, ಅಲ್ಲಿ ಭುಜಂಗ ಮಾಡೋದು. ಹೌದಾ? ಬೆಳಿಗ್ಗೆ ಮತ್ತು ಪಂಚಮಿ ಉಂಟಲ್ಲ, ಭಟ್ರೆ ಬಂದು ಮಾಡೋದು ಹಾಗೆ. ಮತ್ತು ನವರಾತ್ರಿಗೆ ಕೊಪ್ಪರಿಗೆ ಇಟ್ಟು ಪಾವಂಜ ದಿವಸ ಇಲ್ಲಿ ಭಟ್ರು ಕೂತ್ಕೊಳ್ತಾರೆ. ಜನ ಬರ್ತಾರಲ್ಲ ಇಲ್ಲಿ ಪೂಜೆಗೆಲ್ಲ ಕೂತ್ಕೊಳ್ತಾರೆ ಹಾಗೆ. ಈಗ ನವರಾತ್ರಿ ಟೈಮಲ್ಲಿ ಜನ ಬರ್ತಾರೆ ಇಲ್ಲಿ? ಬರ್ತಾರೆ, ಸ್ವಲ್ಪ ಸ್ವಲ್ಪ ಬರ್ತಾರೆ, ಪೂರ ಬರ್ದಿಲ್ಲ ಯಾರು ಸಹ. ಈಗ ಇಲ್ಲಿ ಭಂಡಾರದ ಒಂದು ಕೋಣೆ ಉಂಟು ಅಂತ ಹೇಳಿದ್ರಲ್ಲ, ಇಲ್ಲಿ ಏನೇನು ಆಭರಣ ಆಯುಧಗಳೆಲ್ಲ? ಆವಾಗ ದೇವರದ್ದು ಚಿನ್ನ, ಗಂಟೆ, ಅದೆಲ್ಲ ಬೆಳ್ಳಿ, ಬಂಗಾರ, ಸೀರೆ, ಒಡವೆಲ್ಲ ಇಲ್ಲೇ ಇದ್ದದಂತೆ. ಅದನ್ನು ಹಿಡ್ಕೊಂಡು ಮಂಗಳವಾರ ಬೆಳಿಗ್ಗೆ ಹೊರಡುದು. ನನ್ನ ಮುತ್ತಜ್ಜ ಮುತ್ತಜ್ಜಿ ಮತ್ತು ಭಟ್ರನವರೆಲ್ಲ ಹಿಡ್ಕೊಂಡು ಹೋಗಿ ರಾತ್ರಿಯಲ್ಲಿ 8 ಗಂಟೆ ಪೂಜೆ ಆದ ನಂತರ ಆಗ ದೀಪ ಇರುದಂತೆ, ಹಿಡ್ಕೊಂಡು ಅದನ್ನು ಹಿಡ್ಕೊಂಡು ಬಂದು ಇಲ್ಲಿ ಇಟ್ಟು ಮತ್ತೆ ಹೋಗುದು. ಮತ್ತು ನನ್ನ ಅಜ್ಜ ಇಲ್ಲಿ ಕಾವಲು ಕಾಯ್ತಾ ಇದ್ರು, ರಾತ್ರಿ ಮಲಗಿ ಇಲ್ಲಿ ಸಹ ಇದ್ರು, ಅಲ್ಲಿ ಸಹ ಇದ್ರು ಮಾರಿಗುಡಿಯಲ್ಲಿ. ಇದನ್ನು ಅದು ಮೊದಲು ಎಷ್ಟು ಗೊತ್ತಿಲ್ಲ, ಅದು ಇಲ್ಲಿ ಮೊದಲು ಒಂದು ಇದು ರೀಪಿನ ಹಾಗೆ ಪಟ್ಟಿ ಬಂದು ಡೈಮಂಡ್ ತಟ್ಟಿಯಾಗಿ ಅದು ಇಲ್ಲಿ ಚಿನ್ನ ಇದ್ದದನ್ನು ಯಾರೋ ಪಾತ್ರೆ ಇಲ್ಲಿದ್ರಂತೆ ಮಾರಿಗುಡಿದು. ಅದು ಕೆಳಗಿನ ಹಿತ್ತಿಲು. ಅವರು ಕದ್ದುಕೊಂಡು ಹೋದ ನಂತರ ಅಲ್ಲಿಗೆ ಹೋದದ್ದೆಲ್ಲ. ಅಲ್ಲಿಗೆ ಕೊಂಡೋಗಿ ಎಲ್ಲ ಇಟ್ಟುಕೊಂಡದ್ದು, ಎಲ್ಲ ದೇವರ ಇದು ಕಿರೀಟ, ಖಡ್ಗಂತೆ ಎಲ್ಲ ಚಿನ್ನ ಎಲ್ಲ ಬೆಳ್ಳಿ ಎಲ್ಲ ಕದ್ದುಕೊಂಡ ಪಾತ್ರೆಯವರು ಹೋದ ನಂತರ ಅದು ಎಲ್ಲಿ ಇಲ್ಲ, ಎಲ್ಲ ಅಲ್ಲಿಗೆ ಮತ್ತೆ ಕೊಂಡೋದು. ಸರಿ ಸರಿ. ಕೇಳಿದ್ರಲ್ಲ ವಿಷ್ಕರೆ, ಬಹುಶಃ ಈ ಕ್ಷೇತ್ರಕ್ಕೆ ಬಂದವರೆಲ್ಲ ಹೆಚ್ಚಿನವರಿಗೆ
ಈ ಭಂಡಾರದ ಮನೆಯ ಪರಿಚಯ ಇರಲಿಕ್ಕಿಲ್ಲ. ಹಾಗಾಗಿ ಅದರ ಒಂದು ವಿವರಗಳನ್ನು ಕೂಡ ನಾವು ತಿಳ್ಕೊಂಡ ಹಾಗಾಯಿತು. ಉಮಾವತಿಯವರು ಬಹಳ ಚೆನ್ನಾಗಿ ಆ ವಿವರಗಳನ್ನು ಕೊಟ್ಟರು ಮತ್ತು ಆ ಪರಂಪರೆಯನ್ನು ಅವರು ಮುಂದುವರಿಸ್ತಾ ಇರುವಂಥದ್ದು ಕೂಡ ಭಾಳ ಒಳ್ಳೆಯ ವಿಚಾರ. ಬಹುಶಃ ಇಂಥ ಕ್ಷೇತ್ರಗಳು ಅನೇಕ ನಮ್ಮಲ್ಲಿ ಇದ್ದಾವೆ. ಈಗ ಭಂಡಾರದ ಮನೆಯಲ್ಲಿ ಈಗ ಏನಿಲ್ಲ, ದೀಪ ಇಡುವಂಥದ್ದು ಆಗ್ತಾ ಉಂಟು ಹೊರತು ಈಗ ದೇವರಿಗೆ ಸಂಬಂಧಪಟ್ಟಂಥ ಆಭರಣಗಳು ಎಲ್ಲ ಅಲ್ಲೇ ಕ್ಷೇತ್ರದಲ್ಲೇ ಇದ್ದಾವೆ. ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಎಲ್ಲ ಆಗಿದೆ. ಆದರೆ ಇಲ್ಲಿ ಕೂಡ ಉತ್ಸವ ಸಂದರ್ಭಗಳಲ್ಲಿ ಜನ ಬರ್ತಾರೆ. ಈ ಯಲ್ಲಮ್ಮ ದೇವಿಗೆ ಮತ್ತು ಅಣ್ಣಪಂಜುಲಿ ದೈವಕ್ಕೆ ಪೂಜೆಗಳು ಕೂಡ ನಡೀತದೆ. ಇಲ್ಲಿ ಹತ್ತಿರದಲ್ಲಿ ನಾಗನ ಸಾನ್ನಿಧ್ಯ ಕೂಡ ಇದೆ. ಹಾಗಾಗಿ ಒಂದು ರಕ್ತೇಶ್ವರಿಯ ಗುಡಿ ಕೂಡ ಇಲ್ಲಿ ಇದೆ. ಹಾಗಾಗಿ ಒಂದು ಪರಿವಾರ ದೈವಗಳಲ್ಲಿ ಈ ಪರಿಸರ ಕೂಡ ಬೋಳಾರ ಕ್ಷೇತ್ರಕ್ಕೆ ಸೇರಿಕೊಂಡಿರುವಂಥದ್ದು ಎನ್ನುವುದು ಬಹಳ ಮುಖ್ಯ. ಮತ್ತು ತುಳಸಿ ಪೂಜೆಗೆ ತುಳಸಿ ಪೂಜೆ ನಡೀತಾ ಉಂಟು ಇಲ್ಲಿ ವರ್ಷ. ಹೌದಾ? ಹಾಗೆ ಉತ್ಸವದ ಸಂಬಂಧಪಟ್ಟ ಹಾಗೆ ತುಳಸಿ ಪೂಜೆ ಮತ್ತು ಬೇರೆ ಬೇರೆ ಪರ್ವದಿನಗಳಲ್ಲಿ ಕಾರ್ಯಕ್ರಮ ನಡೆಯುತ್ತದೆ ಎನ್ನುವಂತಹ ಮಾಹಿತಿಗಳನ್ನು ಕೂಡ ಉಮಾವತಿ ಅವರು ಕೊಟ್ಟರು. ಇದು ಅಸ್ತ್ರಾ ಗ್ರೂಪ್ ದಸರಾ ಸಂಭ್ರಮ ಪವರ್ಡ್ ಬೈ ಲ್ಯಾಂಡ್ ಟ್ರೇಡ್ಸ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ದಿವ್ಯ ದೇಗುಲ ಕಾರ್ಯಕ್ರಮ. ವೀಕ್ಷಕರೇ, ಈ ದಿನ ಹಳೆಕೋಟೆ ಶ್ರೀ ಮಾರಿಯಮ್ಮ ದೇವಸ್ಥಾನದ ನವರಾತ್ರಿಯ ವೈಭವದ ಸವಿಯನ್ನು ಸವಿದಿದ್ದೀರಿ. ಮುಂದೊಂದು ದೇವಸ್ಥಾನದ ಬಗ್ಗೆ ಕಾರ್ಯಕ್ರಮದ ಜೊತೆಗೆ ಮತ್ತೆ ಸೇರೋಣ. ನಮಸ್ಕಾರ.